ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು. ಇವರು ಇದೀಗ ಮೆರವಣಿಗೆಯನ್ನು ಉದ್ಘಾಟಿಸಿ ಸಹಕಾರಿ ಸಂಘ ಇವರ ಜಂಟಿ ಆಯೋಜನೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಶ್ರೀ ಜಯರಾಜ ಹೆಗ್ಡೆಪಿ ಅಧ್ಯಕ್ಷರು, ಶ್ರೀ ಜಯರಾಜ್ ಕಾರ್ಯದರ್ಶಿ, ಆಡಳಿತ ಮಂಡಳಿ ಹಾಗೂ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗ, ಕಣ್ಣೀರು ಬಂದ ಹಾಲು ಉತ್ಪಾದಕರ ಸಹಕಾರಿ ಸಂಘ ನೀಡಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಶಿವರಾಮ್ ಉಪಾಧ್ಯಕ್ಷರು, ಶ್ರೀ ಸತೀಶ್ ಗೌಡ ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಆಡಳಿತ ಮಂಡಳಿ, ಉಪನಿರ್ದೇಶಕರು, ವೃತ್ತಿಪರ ನಿರ್ದೇಶಕರು, ಸಿಬ್ಬಂದಿ ವರ್ಗ, ನವೋದಯ ಪ್ರೇರಕರು ಮತ್ತು ಸರ್ವ ಸದಸ್ಯರು, ಬಾಲ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೆ ಜಯರಾಜ ಹೆಗ್ಡೆ ಸಹಕಾರಿ ಸಪ್ತಾಹದ ಮೆರವಣಿಗೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗ ಬರ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮ ಸಹಕಾರಿ ಸಂಘಗಳನ್ನ ಗುರುತಿಸುವ ಉದ್ದೇಶದಿಂದ ಈ ಸಾಲಿನ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂಭ್ರಮ ಆಚರಣೆಯ ದಿನವಾಗಿದೆ. ಈ ಅವಿಭಜಿತ ಜಿಲ್ಲೆಗಳಲ್ಲಿ ಕೃಷಿ ಪ್ರಧಾನವಾಗಿದ್ದು ಕೃಷಿಕರ ಬೆನ್ನೆಲುಬಾಗಿ ನಿಂತು ಸಶಕ್ತ ಕೃಷಿ ಜೀವಿಗಳನ್ನ ಎಂದು ಹೆಗ್ಗಳಿಕೆಗೆ ಪೂರಕವಾಗಿರುವ ಕೃಷಿ ಪತ್ತಿನ ಸಹಕಾರಿ ಸಂಘಗಳು. ಸಹಕಾರ ರಂಗದ ಬಗ್ಗೆ ವಿಶೇಷ ಆದ್ಯತೆ ನೀಡಿದ ನಮ್ಮ ಪೂರ್ವಜರು ಹಾಗೆಯೇ ಮಹಾ ದಿವ್ಯ ಚೇತನಗಳ ಮಾರ್ಗದರ್ಶನದಂತೆ ಇಂದು ನಾವು ಈ ದಿವ್ಯ ಭವ್ಯವಾದ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಸೇರಿಕೊಂಡು ತಣ್ಣೀರ್ ಪಂಥ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯಿಂದ ಭವ್ಯ ಮೆರವಣಿಗೆಯ ಉದ್ಘಾಟನೆಯೊಂದಿಗೆ ಚಾಲನೆ ನೀಡಲಿದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷ ಶ್ರೀ ಜಗದೀಶ್ ಶೆಟ್ಟಿ, ಉಪಾಧ್ಯಕ್ಷ ಶ್ರೀ ತಾಜುದ್ದೀನ್ ಕರಾಯ, ಕಾರ್ಯನಿರ್ವಹಣಾಧಿಕಾರಿ ಸುರೇಂದ್ರ ಪ್ರಸಾದ್ ಹಾಗೂ ನಿರ್ದೇಶಕರ ಜೊತೆ ಸೇರಿ ಇಂದಿನ ಮುಖ್ಯ ಅಭ್ಯಾಗತರನ್ನ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಪ್ರಥಮವಾಗಿ ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಜಗದೀಶ್ ಶೆಟ್ಟಿ ಮೈರಾ ಇವರು ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದೇವೆ. 21ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಸಮಾರಂಭದ ಈ ಒಂದು ವಾಹನ ಜಾಥಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವಾನ್ವಿತ ಅಧ್ಯಕ್ಷರು, ಬಾಲ್ಯ ಕೃಷಿ ಪತ್ತಿನ ಸಹಕಾರಿ ಸಂಘ ಶ್ರೀಯುತ ಪ್ರವೀಣ್ ರೈ ಅವರನ್ನು ಇಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮೆರವಣಿಗೆ ಉದ್ಘಾಟನೆಗೆ ಆಗಮಿಸಿದಂತಹ ಗೌರವಾನ್ವಿತ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಯಟ್ಟು ಇವರನ್ನು ಕೂಡ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಅಧ್ಯಕ್ಷರು ಢಾಕಾ ಜಿಲ್ಲಾ ಸಹಕಾರಿ ಯೂನಿಯನ್ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ಪದ್ಮನಾಭ ಶೆಟ್ಟಿ ಇವರನ್ನು ಕೂಡ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಸಾವಿತ್ರಿ ರೈ ಅವರು ನಿರ್ದೇಶಕರು ಜಿಲ್ಲಾ ಯೂನಿಯನ್ ಮಂಗಳೂರು ಇವರನ್ನು ಕೂಡ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ಎಂ ರಘು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಇವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಜಯರಾಜ್ ಹೆಗ್ಡೆ ಈ ಒಂದು ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಸಹಕಾರ ಮಾಡುತ್ತಾ ನಮ್ಮ ಊರ ಹಿರಿಯರು, ನಮ್ಮ ತಣ್ಣೀರ್ ಪಂಥ ಹಾಲು ಉತ್ಪಾದಕರ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಹಿರಿಯರಾದ ಜಯರಾಜರವರನ್ನು ಕೂಡ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಊರ ಹಾಗೂ ಪರವೂರ ಸಹಕಾರಿ ಬಂಧುಗಳನ್ನು, ಎಲ್ಲ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳನ್ನು, ಅದೇ ರೀತಿ ಸತೀಶ್ ಅವರು ಕೂಡ ಇದ್ದಾರೆ, ತಾಲೂಕು ಯೂನಿಯನ್ ಅಧ್ಯಕ್ಷರಾದಂತಹ ಸತೀಶ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು, ಸಿಒಗಳು, ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಸಿಬ್ಬಂದಿಗಳು ಹಾಗೂ ಊರ ಪರವೂರ ಎಲ್ಲ ಗೌರವಾನ್ವಿತ ಬಂಧುಗಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟಿಸುತ್ತಾರೆ ಗೌರವಾನ್ವಿತ ಶಶಿಕುಮಾರ್ ರೈ ಬಾಲ್ಯಟ್ಟೂರವರು. ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಊರ ಪರವೂರ ಎಲ್ಲ ಸಹಕಾರಿ ಬಂಧುಗಳಿಗೆ ಮಗದೊಮ್ಮೆ ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ.
ಮೆರವಣಿಗೆಯ ಉದ್ಘಾಟನೆಯನ್ನ ನೆರವೇರಿಸಿಕೊಂಡು ದೀಪ ಪ್ರಜ್ವಲನೆಯ ಮೂಲಕ ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ವರಿಯರೇ, ಧನ್ಯರೇ, ಈ ಜ್ಯೋತಿ ದಿವ್ಯ ಜ್ಯೋತಿಯಾಗಿ ಇಂದು ನಡೆಯುವಂತ ಎಲ್ಲ ಸಪ್ತಾಹ ಕಾರ್ಯಕ್ರಮದಲ್ಲಿ ಬೆಳಕನ್ನ, ಕತ್ತಲೆಯನ್ನ ಅಡಗಿಸಿ ಬೆಳಕನ್ನ ಪ್ರಜ್ವಲಗೊಳಿಸುವುದೇ ನಮ್ಮೆಲ್ಲರ ಅನಿಸಿಕೆಯಾಗುತ್ತದೆ. ಹಾಗೆ ಭಗವಂತ ನಮ್ಮೆಲ್ಲರನ್ನ ಹಾರೈಸಲಿ. ತಮ್ಮ ದಿವ್ಯ ಜ್ಯೋತಿ ಯಾವ ರೀತಿ ಬೆಳಗುತ್ತದೆಯೋ ಅದೇ ರೀತಿ ಮಾನೆತ್ತರಕ್ಕೆ ಬೆಳಗಲಿ ಎಂಬುದು ಎಲ್ಲ ಅತಿಥಿ ವರಿಯರ ಆಶಯವಾಗಿದೆ. ತಮ್ಮ ಜ್ವಾಲೆಯನ್ನ, ಬೆಂಕಿಯ ಜ್ವಾಲೆಯನ್ನ ಹಸ್ತದಿಂದ ಹಸ್ತಕ್ಕೆ ಹಸ್ತಾಂತರಿಸುವ ಮೂಲಕ ಈ ಪ್ರಜ್ವಲನಗೊಳಿಸುವಂತಹ ಶಕ್ತಿಯಿಂದ ನಮ್ಮ ಎಲ್ಲ ದೇಶದ ಬಂಧುಗಳೇ, ಕೃಷಿಕರು ದೇಶದ ಬೆನ್ನೆಲುಬಾಗಿ ಎಂದು ಕೃಷಿ ಪತ್ತಿನ ಸಹಕಾರಿ ಸಂಘವು ನಮ್ಮ ಕೃಷಿಕರ ಬೆನ್ನೆಲುಬಾಗಿ ನಿಂತಿದೆ ಎನ್ನುವಂಥದ್ದಲ್ಲಿ ಎರಡು ಮಾತುಗಳಿಲ್ಲ. ತಾವೆಲ್ಲರೂ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದ ಸಪ್ತಾಹ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿವರಿಯರು ಹಾಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ದೀಪ ಪ್ರಜ್ವಲನವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಈ ಮೆರವಣಿಗೆ ಬಹಳ ಸುಖಕರವಾಗಿ ಒಳ್ಳೆಯ ರೀತಿಯಲ್ಲಿ ಆ ಭಗವಂತ ನೆರವೇರುವಂತೆ ನಮಗೆಲ್ಲರಿಗೂ ಆಶೀರ್ವಾದವನ್ನ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಂದೆಯೂ ಕೂಡ ಇಂಥ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಪ್ತಾಹ ಕಾರ್ಯಕ್ರಮಗಳನ್ನ ನೆರವೇರಿಸುವಂತಹ ಶಕ್ತಿ ಆ ಭಗವಂತ ಪ್ರೇರಣೆ ಕೊಡಲಿ ಎನ್ನುವಂಥದ್ದೇ ತಮ್ಮೆಲ್ಲರ ಹಾರೈಕೆಯಾಗಿರುತ್ತದೆ. ಸಹಕಾರಿ ಸಪ್ತಾಹದ ಜಿಲ್ಲಾ ಮಟ್ಟದ ಈ ಒಂದು ಬೆಳ್ತಂಗಡಿ ತಾಲೂಕಿನ ಸಹಕಾರಿ ಸಪ್ತಾಹವನ್ನ ಈಗ ತಾನೇ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ಉಪಸ್ಥಿತರತಕ್ಕಂತಹ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ಪ್ರಸಾದ್ ಕೌಶಲ್ ಶೆಟ್ಟರವರೇ, ಹಾಲುತ್ಪಾದಕರ ಈ ಭಾಗದ ನಿರ್ದೇಶಕರು, ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ಪದ್ಮನಾಭ ಅರ್ಕಜೆಯವರೇ, ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಗದೀಶ್ ಅವರೇ, ಹಾಗೆ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶ್ರೈ ಅವರೇ, ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕಿಯಾದ ಸಾವಿತ್ರಿ ಅವರೇ, ಈ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರೇ ಹಾಗೂ ಸೇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ವಿಶೇಷವಾಗಿ ಇವತ್ತು ಈ ತಣ್ಣೀರು ಪಂಥ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಸಂಘದಿಂದ ಇನ್ನೊಂದು ಸಂಘಕ್ಕೆ ಅಂತರವನ್ನ ಕಾಯದೆ ಬಹಳ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಸಹಕಾರಿ ಸಂಘದಲ್ಲಿ ಉದ್ಘಾಟನೆಗೊಂಡಂತಹ ಜಾಥಾ ಬಹಳ ಒಂದು ಹುರುಪಿನಿಂದ ಇನ್ನೊಂದು ಸಹಕಾರಿ ಸಂಘದಲ್ಲಿ ಒಂದು ಹೋಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವಂತಹ ವ್ಯವಸ್ಥೆ ಸಹಕಾರಿಗಳಿಂದ ಆಗ್ತದೆ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಕೀರ್ತಿಶೇಷರಾದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ನಮ್ಮ ನಿರಂಜನ್ ಭಾವಂತ ಬೆಟ್ಟದವರ ಕನಸಿನ ಕೂಸು ಈ ತಣ್ಣೀರು ಪಂಥ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಕಳೆದ ವರ್ಷದವರೆಗೆ ಈ ಎಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಅವರ ಈಗ ಅನುಪಸ್ಥಿತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನೆರವೇರಲಿ, ಈ ಭಾಗದ ದೈವ ದೇವರ ಅನುಗ್ರಹ ಸದಾ ಇರಲಿ, ಸಹಕಾರಿಗಳ ಸಹಕಾರ ಸದಾ ಇರಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ಶಾಲನ್ನು ಓದಿಸಿ ಹಾಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಸುರೇಂದ್ರ ಪ್ರಸಾದ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವಂದನೆಗಳು ಸರ್. ಮುಂದೆ ಮೆರವಣಿಗೆಯ ಚಾಲನೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ
ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮದ ಇದೀಗ ಮೆರವಣಿಗೆ ಉದ್ಘಾಟನೆ ನೆರವೇರಿದೆ. ಶ್ರೀ ಶಶಿಕುಮಾರ್ ರೈ ಬಾಳಿಯೂರು, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇವರು ಮೆರವಣಿಗೆಯ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಇದೀಗ ಮೆರವಣಿಗೆಯ ಮೂಲಕವಾಗಿ ಸಹಕಾರ ರತ್ನ ದಿವಂಗತ ನಿರಂಜನ್ ಭಾವಂತ ಪೆಟ್ಟು ವೇದಿಕೆ ಕಾರ್ಯ ಇಲ್ಲಿ ನಡೆಯಲಿರುವಂತಹ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ತಾಲೂಕು ಮಟ್ಟದ ಸಹಕಾರ ಸಪ್ತಾಹ ಸಮಾರಂಭದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಲಘು ಉಪಹಾರದ ವ್ಯವಸ್ಥೆ ಇದೆ. ಲಘು ಉಪಹಾರವನ್ನ ಎಲ್ಲರೂ ಸ್ವೀಕಾರ ಮಾಡಿ ಆ ನಂತರ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಕೂಡ ಬಂದಿರುವ是。
ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಇದೀಗ ತಣ್ಣೀರು ಪಂಥದಿಂದ ಮೆರವಣಿಗೆಯ ಮೂಲಕ ಆಗಮಿಸಿ ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಎಲ್ಲರೂ ಸೇರಿದ್ದೇವೆ. ಇಲ್ಲಿ ಈಗ ಲಘು ಆಹಾರ ಇದೆ, ಇದನ್ನ ಸ್ವೀಕಾರ ಮಾಡಿ ಆ ನಂತರದಲ್ಲಿ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಆ ನಂತರ ವಿಚಾರಗೋಷ್ಠಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರಿ ಬಂಧುಗಳು ಭಾಗವಹಿಸಬೇಕು. ತಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಮತ್ತೊಂದು ಅಡಭಾರತ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಭಾರತದಾದ್ಯಂತ ರಾಷ್ಟ್ರೀಯ ಸಹಕಾರ ಯೂನಿಯನ್ ನವದೆಹಲಿ ಇವರ ಮಾರ್ಗದರ್ಶನದಲ್ಲಿ ನವೆಂಬರ್ 14ರಿಂದ 20ರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ ನಡೆದುಕೊಂಡು ಬಂದಿದೆ. ಇದೀಗ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ತಾಲೂಕು ಮಟ್ಟದ ಆವರಣದಿಂದ ಮೆರವಣಿಗೆಯ ಮೂಲಕ ಈಗ ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣಕ್ಕೆ ಆಗಮಿಸಿದೆ. ಆ ನಂತರ ಇದೀಗ ಇಲ್ಲಿ ಧ್ವಜಾರೋಹಣಗೊಂಡು ಸಭಾ ಕಾರ್ಯಕ್ರಮ ನೆರವೇರಲಿದೆ. ಪ್ರತಿ ವರ್ಷ ಭಾರತದಾದ್ಯಂತ ರಾಷ್ಟ್ರೀಯ ಸಹಕಾರ ಯೂನಿಯನ್ ನವದೆಹಲಿ ಇವರ ಮಾರ್ಗದರ್ಶನದಲ್ಲಿ ನವೆಂಬರ್ 14ರಿಂದ 20ರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ ನಡೆದುಕೊಂಡು ಬಂದಿದೆ. 7 ದಿನಗಳ ಕಾಲ ನಡೆಯುವಂತಹ ಸಹಕಾರ ಸಪ್ತಾಹ ಆಚರಣೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರತಿಯೊಬ್ಬರು ಕೂಡ ಒಂದೆರಡು ಚಳವಳಿಯ ಸಾಧನೆ, ಪ್ರಗತಿಯ ಅವಲೋಕನ, ಲೋಪದ ಅವಲೋಕನ ಇವೆಲ್ಲವನ್ನ ಮಾಡಿಕೊಳ್ಳುವಂತಹ ವಿಶೇಷವಾದ ಕಾರ್ಯಕ್ರಮ ಸಹಕಾರ ಸಪ್ತಾಹ. ಒಬ್ಬರಿಂದ ಒಬ್ಬರಿಗೆ ಸ್ಪಂದಿಸುವುದು, ಆ ಮೂಲಕ ಸಹಕಾರಿ ಸಂಘಗಳ ನೆರವನ್ನು ಪಡೆಯುವುದು, ಸಹಕಾರಿ ಸಂಘಗಳ ಜೊತೆಗೆ ಸಾಮಾನ್ಯರು, ರೈತರು ಕೈ ಜೋಡಿಸಿ ಈ ಮೂಲಕ ಅಭಿವೃದ್ಧಿ ಹೊಂದುವುದು, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಸಹಕಾರ ಮಾಡುವುದು ಈ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಮೂಲ ಉದ್ದೇಶ. ಇವತ್ತು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಬಾರಿಯ ಇಲ್ಲಿ ನೆರವೇರ್ತಾ ಇದೆ. ಇದೀಗ ತಣ್ಣೀರು ಪಂಥದಿಂದ ಮೆರವಣಿಗೆಯ ಮೂಲಕ ಬಂದಿರುವಂತಹ ಈ ಕಾರ್ಯಕ್ರಮ ಇದೀಗ ಧ್ವಜಾರೋಹಣದ ಮೂಲಕ ಆರಂಭಗೊಂಡು ಸಭಾ ಕಾರ್ಯಕ್ರಮ ನೆರವೇರಲಿದೆ.
ಮೆರವಣಿಗೆ ಇದೀಗ ತಣ್ಣೀರು ಪಂಥದಿಂದ ಆಗಮಿಸಿ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಎಲ್ಲ ಸೇರಿವೆ. ಇದೀಗ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು, ಇವರು ನಮ್ಮ ಜೊತೆಗಿದ್ದಾರೆ. ಈಗ ಇವರನ್ನ ಶ್ರೀ ಪ್ರವೀಣ್ ರೈ, ಅಧ್ಯಕ್ಷರು ಆರ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಇವರು ಸ್ವಾಗತಿಸಲಿದ್ದಾರೆ. ಅಖಿಲ ಭಾರತ ಸಹಕಾರಿ ಸಪ್ತಾಹ ಇದರ 71ನೇ ಆಚರಣೆಯ ಪರವಾಗಿ ನಡೆಯುವಂತಹ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ತಾಲೂಕಿನ ಈ ಬೆಳ್ತಂಗಡಿ ತಾಲೂಕಿನ ಸಹಕಾರಿ ಸಪ್ತಾಹ ಎಲ್ಲ ಸಹಕಾರಿ ಬಂಧುಗಳ ಸಹಕಾರದ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಶೋಭಾಯಾತ್ರೆ ಉದ್ಘಾಟನೆ ಆಗಿದೆ. ಮುಂದಿನ ಕಾರ್ಯಕ್ರಮ ಸಹಕಾರಿ ಸಪ್ತಾಹದ ಧ್ವಜಾರೋಹಣ ಕಾರ್ಯಕ್ರಮ. ಶ್ರೀಯುತ ಪ್ರಸಾದ್ ಕೌಶಲ್ಯ ಶೆಟ್ಟಿ ಸಹಕಾರಿ ಯೂನಿಯನ್ನ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಶ್ರೀಯುತರನ್ನು ಎಲ್ಲ ಸಹಕಾರಿ ಬಂಧುಗಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಇದ್ದೇನೆ. ಅದೇ ರೀತಿ ಈ ಭವ್ಯ ಮೆರವಣಿಗೆಯನ್ನು ಉದ್ಘಾಟಿಸಿದಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು, ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಅವರು ಮೆರವಣಿಗೆಯನ್ನು ಉದ್ಘಾಟಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂತಹ ಎಲ್ಲ ಸಹಕಾರಿ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮಗೆ ಕಾರ್ಯದ ನಿಮಿತ್ತ ಬೇಗ ಮುಗಿಸಬೇಕಾದ ಕಾರಣ ಇರೋದರಿಂದ ಎಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯ ಸೇವಾ ಸಹಕಾರಿ ಸಂಘ ಹಾಗೆ ನೀರು ಪಂಥ ಹಾಲು ಉತ್ಪಾದಕರ ಸೇವಾ ಸಹಕಾರಿ ಸಂಘದ ಪರವಾಗಿ ಶ್ರೀಯುತ ಪ್ರಸಾದ್ ಕೌಶಲ್ಯ ಶೆಟ್ಟಿ ಅವರು ಧ್ವಜಾರೋಹಣ ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧ್ವಜಾರೋಹಣ ನೆರವೇರಿಸಿರುವ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಅವರಿಗೆ ವಂದಿಸ್ತಾ ಕಾರ್ಯಕ್ರಮದ ಮುಂದೆ ಇದೀಗ ಮೆರವಣಿಗೆಯ ಮೂಲಕ ನಮ್ಮ ದಿವಂಗತ ನಿರಂಜನ್ ಭಾವಂತ ಬೆಟ್ಟುವಿಕೆ ಇಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಚೆಂಡೆ ವಾದ್ಯ ಇವುಗಳ ಮೆರವಣಿಗೆಯ ಮೂಲಕ ಎಲ್ಲರೂ ತೆರಳಿ ಅಲ್ಲಿ ಸಭಾ ಕಾರ್ಯಕ್ರಮವನ್ನು
ನೆರವೇರಿಸಬೇಕು. ಈಗ ಎಲ್ಲರೂ ಕೂಡ ಮೆರವಣಿಗೆಯ ಮೂಲಕ ಬಾರಿಯ ನಿರಂಜನ ಭಾವಂತ ಬೆಟ್ಟು ವೇದಿಕೆ ಇದೆ, ಅಲ್ಲಿಗೆ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಇದರ ಕಾರ್ಯಕ್ರಮ ಇದೀಗ ಎಲ್ಲರೂ ಮೆರವಣಿಗೆಯ ಮೂಲಕ ಸಹಕಾರ ರತ್ನ ದಿವಂಗತ ನಿರಂಜನ ಸಹಕಾರಿ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಸಮಾರಂಭ ಹಾಗೂ ವಿಚಾರಗೋಷ್ಠಿ ಈ ಕಾರ್ಯಕ್ರಮದ ಇದೀಗ ಸಭಾ ಕಾರ್ಯಕ್ರಮದ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಸಭಾಧ್ಯಕ್ಷತೆ ಈ ಒಂದು ಸುಂದರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಪ್ರವೀಣ್ ರೈ, ಅಧ್ಯಕ್ಷರು ಬಾರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ. ಇವರನ್ನ ಎಲ್ಲ ಸಹಕಾರಿಗಳ ಪರವಾಗಿ ಇಲ್ಲಿ ಸೇರಿರುವ ಎಲ್ಲ ಗಣ್ಯರು ಮತ್ತು ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಮೆರವಣಿಗೆಯನ್ನು ಉದ್ಘಾಟನೆಗೊಳಿಸಿರುವ ಶ್ರೀ ಶಶಿಕುಮಾರ್ ರೈ ಪಾಲ್ಯೋಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇವರನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಧ್ವಜಾರೋಹಣ ನೆರವೇರಿಸಿರುವ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವ ಶ್ರೀ ಪದ್ಮನಾಭ ಅರ್ಕಜೆ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಸಾವಿತ್ರಿ ರೈ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು ಮತ್ತು ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಉಜಿರೆ, ಇವರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಎಸ್ ಎಂ ರಘು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು, ಇವರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಶ್ರೀ ಸತೀಶ್ ಕೆ, ಅಧ್ಯಕ್ಷರು ತಾಲೂಕು ಸಹಕಾರಿ ಯೂನಿಯನ್ ಲಿಮಿಟೆಡ್ ಬೆಳ್ತಂಗಡಿ, ಇವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಉಸ್ಮಾನ್ ಪಿ ಕೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾರ್ಯ, ಇವರನ್ನ ಕೂಡ ವೇದಿಕೆಗೆ ಈ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಬಿ.ವಿ. ಪ್ರತಿಮಾ, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಬೆಳ್ತಂಗಡಿ, ಇವರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಜಯರಾಜ ಹೆಗ್ಡೆ ಪಿ, ಅಧ್ಯಕ್ಷರು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಿ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಮೂಲಕ ಇದೀಗ ಎಲ್ಲರೂ ಕೂಡ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಅದ್ದೂರಿಯಾಗಿ ಆಗಮಿಸಿ, ಮೆರವಣಿಗೆಯ ಮೂಲಕ ಆಗಮಿಸಿ ಇದೀಗ ಸಭಾ ಕಾರ್ಯಕ್ರಮದ ಈ ಸುಂದರ ಕ್ಷಣಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ವೇದಿಕೆಗೆ ಆಹ್ವಾನಿಸಿರುವ ಎಲ್ಲರೂ ಕೂಡ ವೇದಿಕೆಯಲ್ಲಿ ಆಸನಗಳನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ವಿಶೇಷ ಅಂದರೆ ವಿಚಾರ ಸಂಕಿರಣ. ಇದೀಗ ಬಂದಿರುವ ಗಣ್ಯರನ್ನ ಇದೀಗ ಸಿಎ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಕರೆದು ತರಬೇಕು. ಈ ಮೂಲಕ ಸಭಾ ಆಸನಗಳನ್ನು ಸ್ವೀಕರಿಸುವುದಕ್ಕೆ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಇವತ್ತು ನಡೆದಿರುವಂತಹ ವಿಚಾರಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಸಂತೋಷ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಶ್ರೀ ಧವಳ ಕಾಲೇಜು ಮೂಡಬಿದ್ರೆ, ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇಲ್ಲಿ ಉಪಸ್ಥಿತರಿರುವ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಶ್ರೀ ಸುಂದರಗೌಡ ಹೆಗ್ಡೆ ವೇಣೂರು, ಕುಶಾಲಪ್ಪ ಗೌಡ ಕೊಕ್ಕಡ, ಶ್ರೀ ಪ್ರೀತಮ್ ಡಿ ಧರ್ಮಸ್ಥಳ, ರಕ್ಷಿತ್ ಪಿ ಪದ್ಮುಂಜ, ಶ್ರೀ ಹರೀಶ್ ಸಾಲಿಯಾನ್ ಬಂಗಾಡಿ, ಅಜಿತ್ ಕುಮಾರ್ ಅರಿಗ ಬೆಳ್ತಂಗಡಿ, ಸತೀಶ್ ಕಾಶಿಪಟ್ನ ಪೆರಾಡಿ, ನಾರಾಯಣರಾವ್ ಎಂ ಗುರುವೈನಕೆರೆ, ವಸಂತ ಮಜಲು ಕಳಿಯ, ರಮೇಶ್ ರಾವ್ ನಿಡ್ಲೆ, ರಾಘವೇಂದ್ರ ನಾಯಕ್ ಹತ್ಯಾಡ್ಕ, ಜನಾರ್ದನ ಗೌಡ ಮುಂಡಾಜೆ, ಶ್ರೀ ಎನ್ ಸುಧಾಕರ ಭಂಡಾರಿ ನಾರಾವಿ, ಶ್ರೀ ನವೀನ್ ಕೆ ಸಾಮಾನಿ ಸುಲ್ಕೆರಿ ಮೊಗ್ರು, ಶ್ರೀ ಜಗದೀಶ್ ತಣ್ಣೀರು ಪಂತ, ಶ್ರೀಮತಿ ಪ್ರೇಮ ಆನಂದ ಉಜಿರೆ, ನವೀನ್ ಕುಮಾರ್ ಕೊಯ್ಯೂರು, ಶ್ರೀ ರಾಕೇಶ್ ಹೆಗ್ಡೆ ಅಳದಂಗಡಿ, ಶ್ರೀ ಪದ್ಮನಾಭ ಸಾಲ್ಯನ್ ಮಚ್ಚಿನ, ಶ್ರೀ ಅರವಿಂದ ಜೈನ್ ಮಡಂತ್ಯಾರು, ಶ್ರೀ ಅಬ್ದುಲ್ ರಜಾಕ್ ತೆಕ್ಕಾರು, ಶ್ರೀ ಅಂತೋನಿ ಫೆರ್ನಾಂಡಿಸ್ ಪಡಂಗಡಿ, ಶ್ರೀ ಪದ್ಮಗೌಡ ಎಚ್ ಬೆಳಾಲು. ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಸಭಾ ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ. ಈ ಕಾರ್ಯಕ್ರಮ ಪ್ರಾರ್ಥನೆಯ ಮೂಲಕ ಆರಂಭವಾಗಲಿದೆ. ಕುಮಾರಿ ಪುಷ್ಯ ಪ್ರಸನ್ನ ಬೋಳ್ತಡ್ಕ ಇವರು ಪ್ರಾರ್ಥಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ.
ಗಜವದನ ಪವನ ವಿಘ್ನನಾಶನ ಗಜವದನ ಪವನ ಗಜವದನ ಪವನ ವಿಘ್ನನಾಶನ ಗಜವದನ ಪವನ ಪಾಶಾಕುಶಧರ ಪರಮದಯಾಳೋ ಪಾಶಾಕುಶಧರ ಪರಮದಯಾಳೋ ಕರುಣಾಪೂರಿತ ಗೌರಿ ಕುಮಾರನೆ ಕರುಣಾಪೂರಿತ ಗೌರಿ ಕುಮಾರನೆ ಗಜವದನ ಪವನ ವಿಘ್ನನಾಶನ ಗಜವದನ ಪವನ ಸುಂದರವದನ ಅರವಿಂದ ನಯನ ಸುಂದರ ಕಂದನೆ ಬಂಧುರಶೀಸೋ ಸುಂದರವದನ ಅರವಿಂದ ನಯನ ಸುಂದರಿ ಕಂದನೆ ಬಂಧುರಶೀಸೋ ಗಜವದನ ಪವನ ವಿಘ್ನನಾಶನ ಗಜವದನ ಪವನ ಗೋಪಾಲ ವಿಠಲನ ಅಪಾರ ಭಜಕನೆ ಗೋಪಾಲ ವಿಠಲನ ಅಪಾರ ಭಜತನೆ ಶಾಪಾನುಗ್ರಹ ಶಕ್ತನೇಕ ಮಹಿಮಾ ಶಾಪಾನುಗ್ರಹ ಶಕ್ತನೇಕ ಮಹಿಮಾ ಗೋಪಾಲ ವಿಠಲನ ಅಪಾರ ಭಜಕನೆ ಶಾಪಾನುಗ್ರಹ ಶಕ್ತನೇಕ ಮಹಿಮಾ ಗೋಪಾಲ ವಿಠಲನ ಅಪಾರ ಭಜಕನೆ ಶಾಪಾನುಗ್ರಹ ಶಕ್ತನೇಕ ಮಹಿಮಾ ಗಜವದನ ಪವನ ವಿಘ್ನನಾಶನ ಗಜವದನ ಪವನ ಗಜವದನ ಪವನ ವಿಘ್ನನಾಶನ ಗಜವದನ ಪವನ. ಥ್ಯಾಂಕ್ ಯು. ಪ್ರಾರ್ಥಿಸಿದ ಪುಷ್ಯ ಪ್ರಸನ್ನ ಬೋಳ್ದಡ್ಕ ಇವರ ಭವಿಷ್ಯವು ಉಜ್ವಲವಾಗಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಸಭಾ ಕಾರ್ಯಕ್ರಮದ ಗಣ್ಯರು ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ. ಶ್ರೀ ರಾಜೇಶ್ ರೈ, ನಿರ್ದೇಶಕರು, ಬಾರ್ಯ ಪ್ರಾಥಮಿಕ ಕೃಷಿ ಪರಿಷತ್ತು ಸಂಘ, ಇವರು ಇದೀಗ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ತಾಲೂಕು ಮಟ್ಟದ ಈ ಒಂದು ಕಾರ್ಯಕ್ರಮ ಸಹಕಾರಿ ರತ್ನ ದಿವಂಗತ ನಿರಂಜನ್ ಕುಮಾರ್ ಭಾವಂತಬೆಟ್ಟು ಸ್ಮರಣಾರ್ಥ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಹಿರಿಯ ಸಹಕಾರಿ ಗಣ್ಯರೇ, ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ನಲ್ಮೆಯ ನಿವೇದನೆಗೆ ಹೋಗೊಟ್ಟು ಆಗಮಿಸಿರತಕ್ಕಂಥ ಎಲ್ಲ ಊರ ಪರ ಊರ ಸಹಕಾರಿ ಬಂಧುಗಳೇ, ಸಹಕಾರ, ಸಹಬಾಳ್ವೆ, ಸಹಜೀವನ ಭಾರತೀಯರಾದಂಥ ನಮ್ಮಲ್ಲಿ ರಕ್ತಗತವಾಗಿರತಕ್ಕಂಥ ಒಂದು ಅಂಶ. ಈ ದೇಶದ ರೈತರ, ಈ ದೇಶದ ನೇಗಿಲ ಯೋಗಿ ಈ ಭೂಮಿಯನ್ನ ಉಳುಮೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಉಳುಮೆಗೋಸ್ಕರ ಎತ್ತುಗಳನ್ನ ಸಹಕಾರದ ಮುಖಾಂತರ ಬದಲಾವಣೆಯನ್ನ ಮಾಡಿಕೊಂಡಿದ್ದನ್ನು ನಮ್ಮ ಹಿರಿಯರಿಂದ ನಾವು ನೋಡಿದ್ದೇವೆ. ಗದ್ದೆಯಲ್ಲಿ ನೇಜಿ ಉಳುವಂತಹ ಸಂದರ್ಭದಲ್ಲಿ ಸಹಕಾರ ಪದ್ಧತಿಯಲ್ಲಿ ನಾವು ಕೃಷಿ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದನ್ನು ಗಮನಿಸಿಕೊಂಡು ಬೆಳೆದು ಬಂದವರು. ನಮಗೆ ಈ ಸಹಕಾರಿ ಸಪ್ತಾಹ ಎಲ್ಲ ಬೇಕಾ ಅನ್ನುವಂಥ ಒಂದು ಜಿಜ್ಞಾಸೆ ನಮ್ಮಲ್ಲಿ ಮೂಡುವಂತಹದ್ದು ಸಹಜ. ಈ ದೇಶದಲ್ಲಿ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೀತಾರೆ. ಅದು ಈ ದೇಶದಲ್ಲಿ ಒಂದು ರಾಷ್ಟ್ರೀಯತೆ, ದೇಶ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ಒಂದು ದೇಶದಲ್ಲಿ ಒಂದು ಸಂಚಲನ ಉಂಟಾಗ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಸಹಕಾರವನ್ನು ತೋರಿಸುತ್ತಾ
ಈ ದೇಶದ ಜನರಲ್ಲಿಗೆ ಸಹಕಾರ ಪದ್ಧತಿಯನ್ನು ಒಟ್ಟುಗೂಡಿಸುವಂತಹದ್ದು ಒಂದು ಚಳವಳಿಯ ರೂಪದಲ್ಲಿ ಜಾರಿಯಾಗುತ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ 1904ನೇ ಇಸ್ವಿಯಲ್ಲಿ ಬ್ರಿಟಿಷರು ಸಹಕಾರ ಕಾಯ್ದೆಯನ್ನು ತರ್ತಾರೆ. ಈ ಅಂಶವನ್ನು ನಾನು ಯಾಕೆ ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವುದೇ ಒಂದು ಜನಾಂಗ ತನ್ನ ಪೂರ್ವದ ಇತಿಹಾಸವನ್ನು ಮರೆತರೆ ಹೊಸ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಆ ಜನಾಂಗ ಪತನದಂಚಿಗೆ ಸಾಗ್ತದೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಹಕಾರಿ ಕ್ಷೇತ್ರದಲ್ಲಿ ಪ್ರೇರಣೆಯನ್ನು ಪಡೆದು ನೂರಾರು ಜನ ಸಹಕಾರಿ ಬಂಧುಗಳಿಗೆ ಇದು ಆದರ್ಶ ಕಾರ್ಯಕ್ರಮ ಆಗಬೇಕನ್ನುವ ನಿಟ್ಟಿನಲ್ಲಿ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. 1905ನೇ ಇಸ್ವಿಯಲ್ಲಿ ಗದಗ ಜಿಲ್ಲೆಯ ಕಣಗಿನಹಾಳ ಅನ್ನತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಆ ಭಾಗದ ರೈತರು, ಕೃಷಿ ಕೂಲಿ ಕಾರ್ಮಿಕರು, ನೇಕಾರರ ಬವಣೆಯ ಬದುಕನ್ನು ಕಂಡಂತ ಒಬ್ಬ ದಾರ್ಶನಿಕ, ರೈತ ಜನಾಂಗದಲ್ಲಿ ಹುಟ್ಟಿದಂತ ಒಬ್ಬ ಸಿದ್ದನಗೌಡ ಪಾಟೀಲ್ ಅನ್ನುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶಕ್ಕೆ ಮಾದರಿಯಾಗಬಲ್ಲಂತಹ ಸಹಕಾರಿ ಬ್ಯಾಂಕ್ ಅನ್ನು ಪ್ರಪ್ರಥಮವಾಗಿ ಸ್ಥಾಪನೆಯನ್ನ ಮಾಡಿ ಸಹಕಾರಿ ಚಳವಳಿಗೆ ಒಂದು ಹೊಸ ದಿಕ್ಕನ್ನ ತೋರಿಸ್ತಾರೆ. ಅಂತ ಮಾನ್ಯರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಮುಂದೆ ಅದು ಏಷ್ಯಾ ಖಂಡದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಸ್ಥಾಪನೆಯಾದಂತಹ ಒಂದು ಬ್ಯಾಂಕ್ ಅಂತ ಪ್ರಸಿದ್ಧಿಯನ್ನ ಪಡೆಯುತ್ತದೆ. ಕರ್ನಾಟಕ ಸಹಕಾರಿ ಕ್ಷೇತ್ರದ ಒಂದು ಜನ್ಮಭೂಮಿಯಾದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಕರ್ಮಭೂಮಿ. ಮೊಳಹಳ್ಳಿ ಶಿವರಾಯರು ಅವರಂತ ಅನೇಕ, ನಮ್ಮ ವಾರಣಾಸಿ ಸುಬ್ರಾಯ ಭಟ್ರು, ಪೆರಾಜೆ ಶ್ರೀನಿವಾಸ ರಾಯರು, ಅಮ್ಮೆಂಬಲ ಬಾಲಪ್ರಂತವರು ಸಹಕಾರಿ ಸೇವೆಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ವ್ಯವಸ್ಥೆ ಬಹಳಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಅದನ್ನು ನೆನೆಸಿಕೊಳ್ಳದಿದ್ದರೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ 1957ನೇ ಇಸವಿಯಲ್ಲಿ ತೆಕ್ಕಾರು ಗ್ರಾಮದ ಬಾಗ್ಲೋಡಿ ರಾಮಕೃಷ್ಣರಾವ್ ಇವರು ನಮ್ಮ ಸಹಕಾರಿ ಪತ್ತಿನ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ತದನಂತರ ನಾಗರಕೋಡಿ ಗಣಪತಿ ನಾಯಕ್ ಇವರೆಲ್ಲ ಈ ಸಂಘದ ಹುಟ್ಟು ಮತ್ತು ಬೆಳವಣಿಗೆಗೆ ಕಾರಣೀಭೂತರಾದರೆ ಮುಂದೆ ಈ ಸಂಘವನ್ನು ತುಕಾರಾಮ್ ನಾಯಕರು ಅಧ್ಯಕ್ಷರಾಗಿ ಜಯರಾಜ್ ಹೆಗ್ಡೆ ಪುತ್ತಿಲ, ಜಯರಾಜ್ ಹೆಗ್ಡೆ ಅಗರಿ, ಮೋನಪ್ಪ ಬಂಗೇರ ಸುನ್ನಾಜೆ, ಅಬ್ದುಲ್ ರಹಮಾನ್ ತೆಕ್ಕಾರು, ಸುಬ್ರಹ್ಮಣ್ಯರಾವ್ ಸೂರ್ಯ, ಶರತ್ ಕುಮಾರ್ ಅದಮ್ಮ, ಸುಬ್ರಹ್ಮಣ್ಯ ಗೌಡ ಕೈಕುರೆ, ಪ್ರಸನ್ನ ಗೌಡ, ಪ್ರಸ್ತುತ ಪ್ರವೀಣ್ ರೈ ಇವರೆಲ್ಲರವರೆಗೆ ಇದರ ಸಾರಥ್ಯವನ್ನು ತೆಗೆದುಕೊಂಡು ಮುನ್ನಡೆಸಿದ್ದಾರೆ. ಇವರೆಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ ಒಂದು ಗೌರವವನ್ನು ಅರ್ಪಿಸುವಂತಹ ಈ ಕಾರ್ಯಕ್ರಮ 2002ರಲ್ಲಿ ದಿವಂಗತ ನಾಗಪ್ಪ ಗೌಡರ ಮಾರ್ಗದರ್ಶನದಲ್ಲಿ ತೆಕ್ಕಾರಿನಿಂದ ಕೇಂದ್ರ ಕಚೇರಿ ನಮ್ಮ ಮೂರುಗೋಲಿಗೆ ಸ್ಥಳಾಂತರ ಆಗ್ತದೆ. 2020ರಲ್ಲಿ ತೆಕ್ಕಾರು ಪ್ರತ್ಯೇಕ ಸೊಸೈಟಿ ಸಹಕಾರಿ ಸಂಘವಾಗಿ ಬೇರ್ಪಡುತ್ತದೆ. ಈ ಎಲ್ಲ ಬೆಳವಣಿಗೆಗಳನ್ನು ನಿಮ್ಮ ಮುಂದಿಡುತ್ತಾ ಸಹಕಾರಿ ಕ್ಷೇತ್ರದ ಎಲ್ಲ ಈ ಕಾರ್ಯಕ್ರಮದ ವೇದಿಕೆಗೆ ನಾವು ಸಹಕಾರಿ ರತ್ನ ದಿವಂಗತ ನಿರಂಜನ್ ಕುಮಾರ್ ಭಾವಂತ ಬೆಟ್ಟು ಇವರ ಹೆಸರನ್ನು ಇಡುವುದರ ಮುಖಾಂತರ ಯಾವೆಲ್ಲ ಕೀರ್ತಿಶೇಷರಾಗಿದ್ದಾರೋ ಬಸನಗೌಡ ಸಿದ್ದನಗೌಡ ಪಾಟೀಲ್ರಿಂದ ಹಿಡಿದು ನಮ್ಮ ಈ ಗ್ರಾಮದ ಕಟ್ಟ ಕಡೆಯವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಕೀರ್ತಿಶೇಷರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಈ ವೇದಿಕೆ ಅರ್ಪಣೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಸಭಿಕರ ಮುಂದಿಡುತ್ತಾ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರದ ವಿಕಸಿತ ಭಾರತ ಎಂಬ ಪರಿಕಲ್ಪನೆಯ ಆಧಾರದಲ್ಲಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ
ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ. ಇವತ್ತು ಈ ಹೊತ್ತು ನಮ್ಮ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ, ವಿಚಾರಗೋಷ್ಠಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ನಮ್ಮ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ರೈ ಇವರಿಗೆ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಪ್ರವೀಣ್ ರೈ ಇವರಿಗೆ ಶ್ರೀ ಪ್ರಸನ್ನ, ನಿರ್ದೇಶಕರು ಭಾರ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಇವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಲಿಕ್ಕೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಹರೀಶ್ ಪೂಂಜರು ಬರ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಪ್ರಾಯೋಜಕತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ, ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ, ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಈ ನಮ್ಮ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ತಣ್ಣೀರು ಪಂಥ ಸೇವಾ ಸಹಕಾರಿ ಸಂಘದ ಸಭಾಂಗಣದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ವಾಹನ ಜಾಥವನ್ನು ಉದ್ಘಾಟನೆಯನ್ನ ಮಾಡಿ, ಇದೀಗ ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶಶಿಕುಮಾರ್ ರೈ ಬಾಲ್ಯಟ್ಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅಖಿಲ ಭಾರತ ಸಹಕಾರಿ ಸಪ್ತಾಹದ ತಾಲೂಕು ಮಟ್ಟದ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ಸಹಭಾಗಿತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ, ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ, ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಹಕಾರಿ ಸಪ್ತಾಹವನ್ನ ಧ್ವಜಾರೋಹಣವನ್ನ ನೆರವೇರಿಸುವುದರ ಮುಖಾಂತರ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು, ಇದೀಗ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು, ಇವರಿಗೆ ಈ ಸಹಕಾರಿ ಸಪ್ತಾಹದ ಅಂಗವಾಗಿ ಸೇರಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ ನಡೀಲಿಕ್ಕಿದೆ. ಈ ಗೋಷ್ಠಿಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರತಕ್ಕಂಥ ಶ್ರೀ ಸಂತೋಷ್ ಶೆಟ್ಟಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರು
ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಹಕಾರಿ ಸಪ್ತಾಹದ ಅಂಗವಾಗಿ ಸಹಭಾಗಿತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ, ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ, ಎಲ್ಲ ಹಿರಿಯ ಕಿರಿಯ ಸಹಕಾರಿ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸುಚರಿತಾ ಶೆಟ್ಟಿ ಇವರು ಭಾಗವಹಿಸಬೇಕಾಗಿತ್ತು. ಅವರು ಕೂಡ ಬರುವ ದಾರಿಯಲ್ಲಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ಪದ್ಮನಾಭ ಅರ್ಕಜೆ, ಪ್ರಾಯಶಃ ಪದ್ಮನಾಭ ಅರ್ಕಜೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಪ್ರತಿಯೊಂದು ವ್ಯಕ್ತಿ ಮನೆ ಅವರ ಪರಿಚಯ ಇಲ್ಲದವರು ಈ ಭಾಗದಲ್ಲಿ ಯಾರು ಇರ್ಲಿಕ್ಕಿಲ್ಲ ಅನ್ನುವಂತ ಒಂದು ನಮ್ಮ ಎಲ್ಲರ ಭಾವನೆ. ಸದಾಕಾಲ ನಮ್ಮೆಲ್ಲರ ಒಡನಾಡಿಯಾಗಿದ್ದುಕೊಂಡು ನಮ್ಮ ಮಾರ್ಗದರ್ಶಕರಾಗಿ, ಹಿತೈಷಿಯಾಗಿ, ನಮ್ಮೆಲ್ಲರ ಅನೇಕ ವೈಯಕ್ತಿಕ ಆಗಿರಬಹುದು ಕಾರ್ಯಕ್ರಮಗಳಲ್ಲೆಲ್ಲ ಪಾಲು ಪಡೆದುಕೊಂಡಿರ್ತಕ್ಕಂಥ ಶ್ರೀಯುತ ಪದ್ಮನಾಭ ಶೆಟ್ಟಿ ಅರ್ಕಜೆಯವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಾವಿತ್ರಿ ರೈ, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು, ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಸಹಭಾಗಿತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ, ಹಾಲು ಉತ್ಪಾದಕರ ಸಹಕಾರಿ ಸಂಘದ ಪರವಾಗಿ, ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಹಕಾರಿ ಸಂಘಗಳ ಉಪನಿಬಂಧಕರಾಗಿರತಕ್ಕಂಥ ಶ್ರೀ ರಮೇಶ್ HN ಇವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಈ ಸಹಕಾರಿ ಸಪ್ತಾಹಕ್ಕೆ, ಈ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಯುತವಾಗಿ ಸಹಭಾಗಿತ್ವವನ್ನು ಪಡೆದಿರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ ಮತ್ತು ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು, ಇವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಶ್ರೀ SM ರಘು ಇವರಿಗೆ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಂಘದಿಂದ ಹಾಗೂ ಎಲ್ಲ ಸಹಕಾರಿ ಸಂಘಗಳ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಸಹಕಾರಿ ಸಪ್ತಾಹದ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಂದಿಗೆ ಜೊತೆಯಾಗಿದ್ದವರು ಶ್ರೀ ಸತೀಶ್ ಕೆ, ಅಧ್ಯಕ್ಷರು, ತಾಲೂಕು ಸಹಕಾರಿ ಯೂನಿಯನ್ ಲಿಮಿಟೆಡ್ ಬೆಳ್ತಂಗಡಿ. ಇವರು ಈ ವೇದಿಕೆಯಲ್ಲಿ ಈಗ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ನಮ್ಮವರೇ ಆಗಿರತಕ್ಕಂಥ ಶ್ರೀ ಜಯರಾಜ್ ಹೆಗ್ಡೆ, ಅಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ತಣ್ಣೀರು ಪಂಥ. ಇವರು ಈ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ತಯಾರಿಸುವಲ್ಲಿ ನಮ್ಮೊಂದಿಗೆ ಸದಾಕಾಲ ಇದ್ದು ಮಾರ್ಗದರ್ಶನವನ್ನು ಮಾಡಿ ಇವತ್ತು ನಮ್ಮೊಟ್ಟಿಗೆ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ
ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬಾರ್ಯ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಸ್ಮಾನ್ PK ಇವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹಕಾರಿ ಸಪ್ತಾಹದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಶ್ರೀಮತಿ BV ಪ್ರತಿಮಾ ಸಹಕಾರಿ ತಾಲೂಕು ಮಟ್ಟದ ಈ ಸಹಕಾರಿ ಸಪ್ತಾಹಕ್ಕೆ ಸಹಭಾಗಿತ್ವವನ್ನು ಪಡೆದುಕೊಂಡು ಎಲ್ಲ ರೀತಿಯ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಪಡೆದಿರತಕ್ಕಂಥ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕಾರಿ ರತ್ನ ದಿವಂಗತ ನಿರಂಜನ್ ಕುಮಾರ್ ಬಾವಂತಬೆಟ್ಟು ಇವರ ಸುಪುತ್ರಿಯರಿಬ್ಬರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಅಂಗವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ನಾನಿದನ್ನು ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು. ಅವಕಾಶವನ್ನು ಮಾಡಿಕೊಟ್ಟು ನಮಗೊಂದು ವಿಶೇಷವಾದಂಥ ಸಹಕಾರದ ಅನುಭವವನ್ನು ಮಾಡಿಕೊಟ್ಟಂತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ MN ರಾಜೇಂದ್ರ ಕುಮಾರ್ ಮತ್ತು ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಸಹಕಾರ ಇಲಾಖೆಗೆ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ತಣ್ಣೀರು ಪಂಥ ಹಾಲು ಒಕ್ಕೂಟ ಸಹಕಾರಿ ಸಂಘದ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿರತಕ್ಕಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಊರ ಪರ ಊರ ಎಲ್ಲ ಸಹಕಾರಿ ರಂಗದ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಹೊರ ಜಗತ್ತಿಗೆ ತಿಳಿಯುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಸುದ್ದಿ ಬಿಡುಗಡೆ ಮತ್ತು ಎಲ್ಲ ಪತ್ರಕರ್ತ ಮಿತ್ರರಿಗೆ ಈ ಸಹಕಾರಿ ಸಪ್ತಾಹದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಎಲ್ಲ ಬಂಧುಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಸಹಕಾರದ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಶಾಸಕರು ಗೌರವಾನ್ವಿತ ಶ್ರೀ ಹರೀಶ್ ಪೂಂಜೆ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಎಪ್ಪತ್ತೊಂದನೇ ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹವನ್ನ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆಯನ್ನ
ಮಾಡತಕ್ಕಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಹರೀಶ್ ಪೂಂಜ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸ್ವಾಗತಿಸಿದ ಶ್ರೀ ರಾಜೇಶ್ ರೈ ನಿರ್ದೇಶಕರು ಭಾರ್ಯ ಪ್ರಾಥಮಿಕ ಕೃಷಿ ಪರಿಷತ್ ಸಂಘ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದಕ್ಕೆ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಶ್ರೀ ಹರೀಶ್ ಪೂಂಜ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರು ಈ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಇವರ ಜೊತೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಹರೀಶ್ ಪೂಂಜ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ. आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಇದೀಗ ಶಾಸಕರಿಂದ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಇದೀಗ ನೆರೆದಿರುವ ಸಹಕಾರಿಗಳನ್ನು ಸಹಕಾರಿ ಬಂಧುಗಳನ್ನು ಉದ್ದೇಶಿಸಿ ಶ್ರೀ ಹರೀಶ್ ಪೂಂಜ ಶಾಸಕರು ಇವರು ಈ ವೇದಿಕೆಯಲ್ಲಿ ಮಾತುಗಳನ್ನಾಡಬೇಕು, ಉದ್ಘಾಟನೆಯ ಮಾತುಗಳನ್ನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಪ್ಪತ್ತ 1ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಸಮಾರಂಭ ಮತ್ತು ವಿಚಾರಗೋಷ್ಠಿಯ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ರೈ ಅವರೇ, ಈ ಕಾರ್ಯಕ್ರಮದ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಇದರ ನಿರ್ದೇಶಕರು ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ರೈ ಬಲ್ಯೋಟು ಅವರೇ, ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ KMFನ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಪದ್ಮನಾಭ್ ಶೆಟ್ಟಿ ಅರ್ಕಜೆ ಅವರೇ, ತಾಲೂಕು ಸರ್ಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕಾಶಿಪಟ್ನ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರಮುಖರೇ, ನಮ್ಮ ತಾಲೂಕಿನ ಎಲ್ಲ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೇ, ಸೇರಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹವನ್ನು ಈ ವರ್ಷ
ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಮಾಡಬೇಕೆನ್ನುವಂಥ ನಿಶ್ಚಯವನ್ನು ಮಾಡಿ ಭಾಳ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿರುವುದಕ್ಕೆ ನಾನು ಕೃಷಿ ಪತ್ತಿನ ಸಹಕಾರಿ ಸಂಘ ಬಾರಿಯದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡೆದೇನೆ. ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ ಕೃಷಿಕರಿಗೆ ಮತ್ತು ಈ ಭಾಗದ ಬಂಧುಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಡತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಇಲ್ಲಿಯ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಬಹುಶಃ ಅನೇಕ ವರ್ಷಗಳ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಜನತೆಗೆ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಸಹಕಾರಿ ಕ್ಷೇತ್ರದ ಮೂಲಕ ಜನರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕೆನ್ನುವಂಥ ಚಿಂತನೆಯಲ್ಲಿ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಉದಾತ್ತವಾಗಿರ್ತಕ್ಕಂಥ ಚಿಂತನೆ. ಪ್ರಾಯಶಃ ಮಳವಳ್ಳಿ ಶಿವರಾಯರಿಂದರಂಥ ಹಿರಿಯರು ಈ ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿರ್ಬೋದು, ಅಥವಾ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು, ಶಿವರಾಯರು ಏನು ಹೇಳಿಕೊಟ್ಟಿರ್ತಕ್ಕಂಥ ಅವರ ಏನು ಆರ್ಥಿಕ ಸಬಲೀಕರಣದ ಒಂದು ತತ್ವ ಮತ್ತು ಆದರ್ಶ ಇತ್ತು, ಪ್ರಾಯಶಃ ಅದನ್ನೆಲ್ಲವನ್ನು ಪರಿಪೂರ್ಣವಾಗಿ ರಾಜೇಂದ್ರ ಕುಮಾರ್ ಅವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ರಾಜೇಂದ್ರ ಕುಮಾರ್ ಅವರು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ರಾಮೀಣ ಬದುಕಿನ ಬಂಧುಗಳಿಗೆ, ಕೃಷಿಕರಿಗೆ ಇನ್ನಷ್ಟು ಸಹಕಾರ ವ್ಯವಸ್ಥೆಯನ್ನು ತುಂಬಬೇಕೆನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಹಕಾರಿ ಇಲಾಖೆಗೆ ಮತ್ತು ಸಹಕಾರಿ ವ್ಯವಸ್ಥೆಗೆ, ಕ್ಷೇತ್ರಕ್ಕೆ ಒಂದು ಸಹಕಾರಿ ಇಲಾಖೆಯನ್ನು ಪ್ರಾರಂಭ ಮಾಡಿ ಸನ್ಮಾನ್ಯ ಅಮಿತ್ ಶಾ ಅವರು ಈ ದೇಶದ ಮೊದಲ ಸಹಕಾರಿ ಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದರೆ ಅದನ್ನು ಸಹ ಸಹಕಾರಿ ಕ್ಷೇತ್ರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೊಡುಗೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಪ್ರಾಯಶಃ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿಕರು, ಆ ಕೃಷಿಕರ ಬದುಕಿಗೆ ಶಕ್ತಿಯನ್ನು ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಹವಾಮಾನ ವೈಪರೀತ್ಯದ ಮೂಲಕ ನಮ್ಮ ಕೃಷಿಕರ ಬದುಕಿಗೆ ಶಕ್ತಿಯಾಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನ ಮಾಡುವ ಮೂಲಕ, ನಾನು 2-3 ದಿವಸದ ಹಿಂದೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಇವತ್ತು 30 ಕೋಟಿ, 40 ಕೋಟಿ, 50 ಕೋಟಿವರೆಗೆ ಕ್ಲೈಮು ಒಂದೊಂದು ವಿಧಾನಸಭಾ ಕ್ಷೇತ್ರದ ಕೃಷಿಕರಿಗೆ ಬರ್ತಾ ಇದೆ ಅಂತ ಹೇಳಿದರೆ, ನಾನು ಹೃತ್ಪೂರ್ವಕವಾಗಿ ಹೇಳ್ತೇನೆ, ನಾನು ಬಹಳ ಹೃದಯ ತುಂಬಿ ಹೇಳ್ತೇನೆ, ಅಂತಹ ಪ್ರಧಾನಮಂತ್ರಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಹ ಸಲ್ಲಿಸಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ರೀತಿ ಗ್ರಾಮೀಣ ಬದುಕಿಗೆ, ಅದರಲ್ಲೂ ಕೃಷಿಕರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ಅದು ನೆರೆ ಬರ್ಬೋದು ಅಥವಾ ಬರಗಾಲ ಬರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಮುತುವರ್ಜಿಯನ್ನು ವಹಿಸಿಕೊಂಡು ಕೃಷಿಕರಿಗೆ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನು ಘೋಷಣೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು. ಪ್ರಾಯಶಃ ಅವತ್ತು ಸುಮಾರು 2018-19ರಲ್ಲಿ ಬಂದಿರತಕ್ಕಂಥ ಭೀಕರ ಮಳೆಗೆ ಆ ಸಂದರ್ಭದಲ್ಲಿ ರಾಜ್ಯ ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂದು ಎಕರೆಗೆ 18,000ದಿಂದ 24,000ವರೆಗೆ ಕೃಷಿಕರಿಗೆ ಪರಿಹಾರವನ್ನು ಕೊಡತಕ್ಕಂಥ ಪ್ರಾಮಾಣಿಕ ಕಾಳಜಿಯ ಕೆಲಸವನ್ನು ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮಾಡಿದರು. ಆ ನೆನಪನ್ನು ಸಹ ನಾವು ಮಾಡಿಕೊಳ್ಳಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಅದರಲ್ಲೂ ವಿಶೇಷವಾಗಿ ಪದ್ಮನಾಭ ಅರ್ಕಜೆ ಅವರು ಇದ್ದಾರೆ. ಹೈನುಗಾರರ ಬದುಕಿಗೆ ಶಕ್ತಿಯನ್ನು ತುಂಬಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಹೈನುಗಾರಿಕೆಗೆ 2 ರೂಪಾಯಿಯ ಪ್ರೋತ್ಸಾಹಧನವನ್ನು ಕೊಡುವ ಮೂಲಕ ಒಂದು ಹೈನುಗಾರಿಕೆ ಮಾಡತಕ್ಕಂಥ ತಮ್ಮ ತಾಯಂದರಿಗೆ, ಹೈನುಗಾರಿಕೆ ಮಾಡತಕ್ಕಂಥ ರೈತರಿಗೆ ಶಕ್ತಿಯನ್ನು ತುಂಬಬಹುದು ಎನ್ನುವಂಥ ಕಲ್ಪನೆಯನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನನಗೆ ವಿಶ್ವಾಸ ಇದೆ, ಈ ವರ್ಷನೂ
ಪೂರ್ಣವಾಗಿ ಮಳೆಯಿಂದಾಗಿ ಈ ರಾಜ್ಯ ತತ್ತರಿಸಿ ಹೋಗಿದೆ. ರೈತರಿಗೆ ಇವತ್ತಿನವರೆಗೆ 1 ರೂಪಾಯಿ ದುಡ್ಡು ಬಂದಿಲ್ಲ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಏನು ಯಡಿಯೂರಪ್ಪನವರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಏನಿದೆ ಶಶಿಯಣ್ಣ, ಆ ಹಾದಿಯಲ್ಲಿ ಇವತ್ತಿನ ಸರ್ಕಾರವು ನಡೀಬೇಕು. ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಇವತ್ತು ಮಳೆ ಬರ್ತಾ ಇದೆ. ನಾವು ಇನ್ನು ಯಾವಾಗ ಯಾವ ರೀತಿಯಲ್ಲಿ ಕೃಷಿ ಮಾಡಬೇಕೆನ್ನುವಂಥದ್ದು ಯೋಚನೆ ಮಾಡದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕೃಷಿಕರಿಗೆ ಸರ್ಕಾರ ಬಲವನ್ನು ತುಂಬಬೇಕು. ಅವತ್ತು ಯಡಿಯೂರಪ್ಪನವ್ರಿಗೆ ಹಾಕಿ ಕೊಟ್ಟಿರ್ತಕ್ಕಂಥ ಮಾದರಿಯ ಪರಿಹಾರಗಳನ್ನು ಕೊಡಬೇಕು. ಇವತ್ತು ನನಗೆ ಖುಷಿ ಇದೆ, ಕಳೆದ ಅವಧಿಯಲ್ಲಿ ನೀವೆಲ್ಲ ನನ್ನನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಮಾಡಿದ್ರಿ. ನಿಮ್ಮೆಲ್ಲರ ಆಶೀರ್ವಾದಕ್ಕೋಸ್ಕರ ಕಳೆದ ಬಾರಿ ಸುಮಾರು 3,500 ಕೋಟಿ ರೂಪಾಯಿ ಅನುದಾನವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ತರುವ ಮೂಲಕ ಅಭಿವೃದ್ಧಿ ಕಾಣದ ಬೆಳ್ತಂಗಡಿಗೆ ಅಭಿವೃದ್ಧಿ ಏನು ಎನ್ನುವಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ಬಾರ್ಯಕ್ಕೆ ಬರಬೇಕಾದ್ರೆ ಪ್ರಶಾಂತ್ ಪೈಗಳಿಗೆ ಹೇಗಿದೆ, ಆ ಕಡೆಯಿಂದ ಬರೋ ರೋಡು, ಪ್ರಸನ್ನರಿದ್ದಾರೆ, ಎಲ್ಲಿ ಹೋದ್ರು ಅವರು, ಆ ಕಡೆಯಿಂದ ಬರುವ ರಸ್ತೆಗಳು ಹೇಗಿದೆ, ಅಥವಾ ನಾವು ಕಕ್ಕೆ ಬದವಿಂದ ಕರಾಯಕ್ಕೆ ಬರುವಂಥ ರಸ್ತೆಗಳು ಯಾವುದು, ಯಾವ ರಸ್ತೆಗಳು ಶಶಿಯಣ್ಣ ಹೇಗಿತ್ತು 5 ವರ್ಷದ ಹಿಂದೆ, ಈಗ ಹೇಗಿದೆ ಎನ್ನುವಂಥದ್ದು ನೆನಪು ನಾನೇ ಮಾಡಬೇಕಾಗ್ತದೆ. ಯಾಕಂದರೆ ಹೇಳಿದ್ರೆ ಒಂದು ಸಲ ಹೋಗಿ ಬಂದವ ಅವು ಪೂಂಜೇರ್ನ ಅಮ್ಮೇರ್ನ ದುಡ್ಡತ್ತವು ಸರ್ಕಾರದ ದುಡ್ಡು ಅಂತ ಹೇಳುವಂಥ ಸ್ಥಿತಿಯಲ್ಲಿ ಅದನ್ನು ನಾನೇ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಪ್ರವೀಣ್ ರೈಗಳೇ, ಬೆಳ್ತಂಗಡಿಯ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿಗಳು, ವೆಂಟೆಡ್ ಡ್ಯಾಮ್ಗಳ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ಕಳೆದ 5 ವರ್ಷದ ಅವಧಿಯಲ್ಲಿ ಮಾಡಲಿಕ್ಕಾಗಿದೆ. ಪ್ರಾಯಶಃ ಇವತ್ತು ನಮ್ಮೆಲ್ಲ ಬಂಧುಗಳು ಬರ್ತಾರೆ, ಪ್ರವೀಣನ್ನ ಎಲ್ಲ ಬಂದಿದ್ರು, ಅಣ್ಣ ಎಂಕಲಪ್ಪ ಒಂಜಿ ಎಂಗ್ಲ ರಸ್ತೆ ಆತಿಜಿ ಒಂಜಿ ರೋಡ್ ಮನ್ಪಾಲೆ ಎಂಗ್ಲ ಬರ್ಸಗು ರೋಡ್ ಪೋತುಂಡು, ಒಂಜಿ ಚರಂಡಿ ಪೋತುಂಡು, ಒಂಜಿ ಮೋರಿ ಪೋತುಂಡು. ಇದು ಯಾವ ವ್ಯವಸ್ಥೆಗೂ ಈ ವರ್ಷ 1 ರೂಪಾಯಿ ದುಡ್ಡು ಅನುದಾನಗಳು ಬರದ ಕಾರಣಕ್ಕೋಸ್ಕರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಸಹ ನಾನು ಈ ವೇದಿಕೆಯ ಮೂಲಕ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಒಬ್ಬ ಶಾಸಕನ ಮೇಲೆ ತುಂಬ ಅಪೇಕ್ಷೆಗಳಿರ್ತದೆ. ಇದು ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ. ಪ್ರಾಯಶಃ ಕಳೆದ ಅವಧಿಯಲ್ಲಿ ರಾಜೇಶ್ ಅಣ್ಣ ನನ್ನ ಹತ್ರ ಮನವಿ ಹಿಡ್ಕೊಂಡು ಬಂದವರ ಸಂಖ್ಯೆ ಕಡಿಮೆ. ಯಾಕಂದರೆ ಮನವಿ ಹಿಡ್ಕೊಂಡು ಬರುವುದಕ್ಕಿಂತ ಮುಂಚೆಯೇ ಅದಕ್ಕೆ ಅನುದಾನಗಳನ್ನು ಇಟ್ಟು ಅದಕ್ಕೆ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೆ ಅವತ್ತು. ಆದರೆ ಇವತ್ತು ಮನವಿ ತಗೊಂಡು ಬಂದ್ರೂ, ನಾವು ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು, ಇವತ್ತು ಸರ್ಕಾರದಿಂದ 1 ರೂಪಾಯಿ ಅನುದಾನವನ್ನು ಬಿಟ್ಟು ಒಂದು ಅನುದಾನವನ್ನು ಸಹ ಕೊಡದಂಥ ಪರಿಸ್ಥಿತಿ ನಿರ್ಮಾಣ. ನಮ್ಮ ತಾಲೂಕಿಗೆ ಇವತ್ತು ಕಳೆದ 1 ವರ್ಷ ಈ ಸರ್ಕಾರ ಬಂದು 1 ವರ್ಷ 8 ತಿಂಗಳಾಯಿತು. ಇವತ್ತಿನವರೆಗೆ 1 ರೂಪಾಯಿ ಅನುದಾನಗಳನ್ನು ಗ್ರಾಂಟ್ ತಗೊಳ್ಳಿಕ್ಕೆ ಆಗಲಿಲ್ಲ. ಇವತ್ತು ಕೊಡುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಪಾಪ ಸರ್ಕಾರಕ್ಕೆ ನಾನು, ಯಾಕಂದರೆ ಸರ್ಕಾರದಲ್ಲಿ ಇಲ್ಲ, ಖಜಾನೆಯಲ್ಲಿ ಇಲ್ಲ. ಖಜಾನೆಯಲ್ಲಿ ಇದ್ದರೆ ಮಾತ್ರ ಅಲ್ಲ ನಾವು ಕೊಡಬೇಕು, ಕೇಳಲಿಕ್ಕೂ ಆಗೋದು. ಖಜಾನೆಯಲ್ಲೂ ಇಲ್ಲದಂಥ ಪರಿಸ್ಥಿತಿ. ಅವ್ರದ್ದೇ ಮಂತ್ರಿಗಳು ಮತ್ತು ಹಿರಿಯರು ಹೇಳ್ತಾರೆ, ನೀವು ದುಡ್ಡಿಲ್ಲದೆ ಸುಮ್ಮನೆ ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ. ಅವರಿಗೆ ನಾವಲ್ಲ, ಅವರಿಗೆ ಅವರೇ ಸಲಹೆಯನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಸಹ ಇದೆ. ಅದರಿಂದಾಗಿ ನನ್ನ ಅಪೇಕ್ಷೆ ಇಷ್ಟೇ, ಇನ್ನು 2 ವರ್ಷ ಆಗಿದೆ, ಇನ್ನು 3 ವರ್ಷಗಳಲ್ಲಿ ನಮ್ಮ ಊರಿನ ರಸ್ತೆಗಳು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಶಶಿಯಣ್ಣ ಬೇರೆ ಏನು ಕೇಳೋದಿಲ್ಲ, ನಮ್ಮ ಊರಿನಲ್ಲಿ ಕೇಳೋದು ಒಂದು ವೆಂಟೆಡ್ ಡ್ಯಾಮ್ ಕೊಡಿ, ಇಲ್ಲಾದರೆ ರಸ್ತೆ ಕೊಡಿ ಅಂತೇಳಿ. ಈ 2 ಬಿಟ್ಟರೆ ಜನರ ಅಪೇಕ್ಷೆ ಇಲ್ಲ. ನನಗೆ ವಿಶ್ವಾಸ ಇದೆ, ಇನ್ನೂ 3 ವರ್ಷದ ಅವಧಿಯಲ್ಲಾದರೂ ಆದಷ್ಟು ಅನುದಾನ, ಕಳೆದ ಬಾರಿಯಲ್ಲಿ ಸುಮಾರು 3,500 ಕೋಟಿ, ಈ ಸಲ 3,500 ಕೋಟಿ ಕೊಡದಿದ್ರೂ ಪರವಾಗಿಲ್ಲ, ಕನಿಷ್ಠ ಒಂದು 500ರಿಂದ 1,000 ಕೋಟಿ ರೂಪಾಯಿಗಳ ಅನುದಾನಗಳು ಬೆಳ್ತಂಗಡಿಗೆ ಬಂದರೆ ನಮ್ಮ ಹಳ್ಳಿಯ ಜನರ ರಸ್ತೆಯ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಈ ಮನವಿಯನ್ನು ಸಹ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಅಜಿತ್ ಅಣ್ಣ, ಪ್ರಾಯಶಃ ಇವತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳು, ಗ್ರಾಮೀಣ ಪ್ರದೇಶದಲ್ಲಿ ವೆಂಟೆಡ್ ಡ್ಯಾಮುಗಳು ನಿರ್ಮಾಣಗಳು ಆಗಬೇಕಾದಂಥ ಅನಿವಾರ್ಯತೆ ಇದೆ. ಈಗಾಗಲೇ ಇಲ್ಲಿ ಒಂದು ಬಾರಿಯದ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಇದ್ದು ಒಂದು ಭಾರಿ ದೊಡ್ಡ ಯೋಜನೆಯನ್ನು ಸಹ ಕಳೆದ ವರ್ಷ ಅನುಷ್ಠಾನ ಮಾಡಿದ್ವಿ. ಆ ಮೂಲಕ ಇನ್ನೊಂದು ವರ್ಷದ ಅವಧಿಯಲ್ಲಿ ಆ ಮಲ್ಟಿ ವಿಲೇಜ್ ಸ್ಕೀಮ್ನ ಮೂಲಕ ಮನೆಗಳಿಗೆ ನೀರು ಬರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಸಹ ಸುಮಾರು ಈ ಭಾಗದ ಒಂದು 20-25 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳತಕ್ಕಂಥ ವ್ಯವಸ್ಥೆಗಳು ಸಹ ನಡೀತದೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಇವತ್ತು ಜನ ತುಂಬ ಕಷ್ಟದಲ್ಲಿದ್ದಾರೆ. ಇವತ್ತು ಒಂದು 911 ಆಗಬೇಕಾದ್ರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಂಚಾಯತಲ್ಲಿ 911 ಕೊಡ್ತಾ ಇದ್ರು. ಒಂದು ಬಡವರ ಮನೆ ಕಟ್ಟಬೇಕಾದ್ರೆ ಪಂಚಾಯತಲ್ಲಿ 911 ಸಿಗ್ತಾ ಇತ್ತು. ಪಂಚಾಯತ್ನಲ್ಲಿ ಅವನಿಗೆ 911 ತಗೊಂಡು ಒಂದು ರೈಕಲೆ ಎಂಕ್ಲೆಗೆ ಒಂಜಿ ಲೋನ್ ಕೊರಲೆ ಎಂಕ್ಲೊಂದು ಇಲ್ಲು ಕಟ್ಟೋನು ಅಂತೇಳಿ ನಮ್ಮ 911 ದೃಷ್ಟಿಯಿಂದ CA ಬ್ಯಾಂಕಿಯನ್ನು ಬಂದು 911 ಇಟ್ಕೊಂಡು ಒಂದು
ಲೋನ್ ಮಾಡಿಕೊಂಡು ಮನೆ ಕಟ್ಟಿ ಆರಾಮದಲ್ಲಿ ಇರ್ಬೋದಿತ್ತು. ಇವತ್ತು 9/11 ದೃಷ್ಟಿಯಿಂದಲೂ ಪಂಚಾಯತ್ನಲ್ಲೂ 9/11 ಕೊಡದಂಥ ಪರಿಸ್ಥಿತಿ, ಬಡವರಿಗೆ ಅನ್ಯಾಯ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೋರ್ಟ್ ಇದೇ ರೀತಿಯಾಗಿರ್ತಕ್ಕಂಥ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಸಶೇಣ ಇದನ್ನು 9/11 ಅನ್ನು ಲೋಕಲ್ ಪ್ರಾಧಿಕಾರದ ಮೂಲಕ ಮಾಡಿಸಬೇಕು ಅಂತ. ಆಗೆಲ್ಲ ನಾವು ಶಾಸಕರು ಹೋಗಿ ಮಂತ್ರಿಗಳಿಗೆ ಹೇಳಿದ್ವಿ, ನೀವು ಕೋರ್ಟಿಗೇನು ಅಪೀಲ್ ಹಾಕ್ಕೊಳ್ಬೇಕಾ ಹಾಕ್ಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಮೂಢಕ್ಕೆ ಇದನ್ನು ಹಸ್ತಾಂತರ ಆಗುವಾಗಿಲ್ಲ. ಇದು ಕೊಡುವಂಥದ್ದು ಗ್ರಾಮೀಣ ಪ್ರದೇಶದ ಬದುಕಿನ ಗ್ರಾಮೀಣ ಪ್ರದೇಶದ ಜನ ಮೂಢಕ್ಕೋಸ್ಕರ ಮಂಗಳೂರಿಗೆ ಓಡಬಾರ್ದು ಅಥವಾ ಮೂಡುಬಿದ್ರೆಗೆ ಓಡಬಾರ್ದು, ಅದು ಪಂಚಾಯತ್ನಲ್ಲೇ ಸಿಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡಿದ ಕಾರಣಕ್ಕೋಸ್ಕರ ಕಳೆದ ಯಡಿಯೂರಪ್ಪನವರ ಸರ್ಕಾರ ಅದನ್ನು ಮತ್ತೆ ತಿರಸ್ಕಾರ ಮಾಡಿ ಪಂಚಾಯತ್ನಲ್ಲೇ ಮುಂದುವರಿಸಿತ್ತು. ಆದರೆ ಈ ಸರ್ಕಾರ ಮತ್ತೆ ಅದನ್ನು ಮೂಢಕ್ಕೆ ಹಸ್ತಾಂತರ ಮಾಡಿ ಅದನ್ನು ಸಹ ಈಗ ಮೂಡುಬಿದ್ರೆಗೆ ಅಂತ ಮಾಡಿದ್ದಾರೆ. ಅಲ್ಲಿರೋದು ಇಬ್ಬರು, ಮೂಡದ ಪ್ರಾಧಿಕಾರದಲ್ಲಿ ಇರುವುದು ಇಬ್ಬರು ಇರುವುದು. ಅವರಿಗೆ ಮೂಡುಬಿದ್ರೆನೂ ನೋಡಬೇಕು, ಆ ಕಡೆ ಬೆಳ್ತಂಗಡಿಯೂ ನೋಡಬೇಕು. ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 25-30, ಈಗಾಗಲೇ 25-30 ಫೈಲುಗಳು, ಅದ್ರ ಬಾರ್ಯದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, 25-35 ಫೈಲ್ಗಿಂತ ಜಾಸ್ತಿ ಫೈಲುಗಳು ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಪಾಪ ಆ ಮನೆಯವರು ಏನು ಮಾಡಬೇಕು? ಈ ರೀತಿಯ ಸಮಸ್ಯೆಗಳು ಇವತ್ತು ಬಂದಿರತಕ್ಕಂಥದ್ದು. ಅನೇಕ ಜನರು ಇವತ್ತು 5 ಸೆನ್ಸ್ನಲ್ಲಿ ಇರ್ತಕ್ಕಂಥವರ ರೇಷನ್ ಕಾರ್ಡ್ BPL ಇದ್ದಂಥ ರೇಷನ್ ಕಾರ್ಡನ್ನು ಇವತ್ತು ಕ್ಯಾನ್ಸಲ್ ಮಾಡಿರ್ತಕ್ಕಂಥ, APL ಮಾಡಿರ್ತಕ್ಕಂಥ. ಒಂದು ಬೈಕ್ ಇದೆ, ಒಂದು ಕಾರ್ ಇದೆ ಎನ್ನುವ ಕಾರಣಕ್ಕೋಸ್ಕರ ಬಡವರ BPL ಅನ್ನು ಕಿತ್ತುಕೊಳ್ಳತಕ್ಕಂಥ ನಿರ್ಧಾರವನ್ನು ಸರ್ಕಾರ ಮಾಡಬಾರದಿತ್ತು. ಇದನ್ನು ಖಂಡಿತವಾಗಿ ಈ ಸಪ್ತಾಹದ ವೇದಿಕೆಯಲ್ಲಿ ನಾನು ಇದನ್ನು ಖಂಡನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಸುಮಾರು 6,000ದವರೆಗೆ ಈಗಾಗಲೇ ಸುಮಾರು 800-900 ರೇಷನ್ ಕಾರ್ಡ್ಗಳನ್ನು APL BPL ಅನ್ನು ಕ್ಯಾನ್ಸಲ್ ಮಾಡಿ APL ಅನ್ನಾಗಿ ಮಾಡಿರ್ತಕ್ಕಂಥದ್ದು. ಯಾರ್ದು ಮಾಡಿರೋದು? ಬಡವರ BPL ಅನ್ನು APL ಮಾಡಿರ್ತಕ್ಕಂಥದ್ದು. ಇದರ ಸಮಸ್ಯೆ ಏನು ಅಂತ ಕೇಳಿದ್ರೆ ಇವತ್ತು ನನಗೆ ತುಂಬ ಸಮಸ್ಯೆಗಳು ಬರ್ತಾ ಉಂಟು. ಅಣ್ಣ ಎಂಕ್ಲೊಂಜಿ ಎನ್ನ ಅಜ್ಜರಿಗೆ ಹುಷಾರಿಜ್ಜಾಂಡೆ, ಎನ್ನ ಅಮ್ಮಗೆ ಹುಷಾರಿಜ್ಜಾಂಡೆ, ಮೆಗ್ಗಿಗೆ ಹುಷಾರಿಜ್ಜಾಂಡೆ, ಎಂಕ್ಲು ಹಾಸ್ಪಿಟಲ್ಗೆ ಪೋಯ, ಹಾಸ್ಪಿಟಲ್ ನರೇಂದ್ರ ಮೋದಿಯರ್ ಕೊರ್ನಂಚಿತ್ನ ಆಯುಷ್ಮಾನ್ ಭಾರತ್ ಎಂಕ್ಲೆ ಕ್ಲೈಮ್ ಆಪುಣಂದು ಪೋಯ, ಎಂಕಲ್ನ ಕಾರ್ಡಿ BPL ಇತ್ತನೋ APL ಆತನಣ್ಣ ಎಂಕ್ಲೆಗೆ ದಾಲತಿ ಕೊಂದಿಜ್ಜಿ. ಕಟ್ಟ ಕಡೆಗೆ ಯಾರಿಗೆ ಇದು ಲಾಸು? ಏರೆಗೆ ಲಾಸ್ ಆಯ್ನು? ಬಡವಗೆ ಲಾಸ್ ಆಯ್ನು. ನಿಗ್ಲು ವಾ ಗ್ಯಾರಂಟಿ ಬೋರ್ಡ್ ಅನ್ನ ಸರ್ಕಾರ ಕೊರಡಿ ಎಂಕ್ಲೆ ದಾಲ ಇಟ್ಟು ತಕರಾರಿಜ್ಜಿ. ಅಣ್ಣ ಬಡವ ಪೋದು ಆಸ್ಪತ್ರೆ ಜೆತ್ತಿ ಬುಕ್ ಆಗಿ ಬಿಲ್ ಕಟ್ಟರೆ ಅವನ್ನ ಪರಿಸ್ಥಿತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ಬಿಟ್ಟಿಗೆ ಆತನದ ಈ ಪರಿಸ್ಥಿತಿ ಇನಿ ನಮ್ಮ ರಾಜ್ಯದ ಆವೊಂದು ಪುನವು ಯಾನ ಜನಕಲ್ನ ಪರವಾದ ಬಾರಿಯಾಡ್ಲ ಹೋರಾಟ ಮಲ್ಪೆ, ವಿಧಾನಸೌಧ ಉಲೈಲ ಹೋರಾಟ ಮಲ್ಪೆ, ದಾಯಗಿಂದ ಕೆಂಡ ಬೆಳ್ತಂಗಡಿದ ಜನಕಲ್ನ ಅವಲ ಬಡವರಿಗೆ ಬೋಡಾಪು ನಂಚಿದ್ನ ಒಂಜಿ ರೇಷನ್ ಕಾರ್ಡ್ನ ಬಂಜಿದ ಬಡವದ ರೇಷನ್ ಕಾರ್ಡನ್ನು ಒಯ್ತತ್ತು ನಂಚಿದ್ನ ಕೆಲಸ ವಾ ಸರ್ಕಾರ ಮಲ್ಪೆರೆ ಬಲ್ಲಿಂದ ಪನ್ಪ ನಂಚಿದ್ನ ಆಗ್ರಹನ್ಲೆ ನಾನು ಈ ವೇದಿಕೆದ ಮೂಲಕ ಮಲ್ಪೆರೆ ಇಷ್ಟಪಡಪೆ ಬಂದುಲೆ. ಈ ರೀತಿ ನಮ್ಮ ಇನಿತ ವ್ಯವಸ್ಥೆನೆ ನಮ್ಮ ಇನಿ ತೂವೊಂದು ಪೋಪು ನಂಚಿದ್ನ ಅನಿವಾರ್ಯತೆ ಉಂಡು. ಪ್ರಾಯಶಃ ನಮ್ಮ ಮಾತೆಲ್ಲ ಭಾರತೀಯರು ಈ ರಾಷ್ಟ್ರ ಒಂಜಾದಿತ್ತಂದಾಂಡ ಮಾತ್ರ ಈ ಸಹಕಾರಿ ವ್ಯವಸ್ಥೆ ಎಲ್ಲ ಒರಿಯರ ಸಾಧ್ಯ. ಸಹಕಾರಿ ವ್ಯವಸ್ಥೆ ಓಲು ಒರಿ ಉಂಡು ಕೆಂಡ ಸಂವಿಧಾನ ರಕ್ಷಣೆ ಆಯ್ನವಲು ಮಾತ್ರ ಒರಿ ಉಂಡು. ಓಲು ಸಂವಿಧಾನದ ರಕ್ಷಣೆ ಒರಿ ಆಪುಣೊಂದು ಕೆಂಡ ರಾಷ್ಟ್ರಭಕ್ತರು ಇಪ್ಪುನಂಚಿನ ರಾಷ್ಟ್ರ ಮಾತ್ರ ಸಂವಿಧಾನ ಒರಿ ಉಂಡು. ರಾಷ್ಟ್ರಭಕ್ತರು ಇಜ್ಜನ್ನವಲು ಅವು ಸಂವಿಧಾನ ಒರಿಯರ ಸಾಧ್ಯ ಇಜ್ಜಿ. ರಾಷ್ಟ್ರಭಕ್ತರು ಇತ್ತನವಲು ಮಾತ್ರ ಜಾತ್ಯತೀತತೆ ಒರಿಯುನು. ಯಾನ್ ಹಿಂದೂ, ಯಾನ್ ಮುಸ್ಲಿಂ, ಯಾನ್ ಕ್ರಿಶ್ಚಿಯನ್ ಅಂತ ಪನ್ಪನ ಒರಿಯುನು ಓಲೊಂದು ಕೆಂಡ ಪೊರ್ಬುಲೆ ಇತ್ತಿರದವಳು ಓಲೊಂದು ಕೆಂಡ ಅವು ರಾಷ್ಟ್ರಭಕ್ತರು ಇಪ್ಪುನವಲು ಮಾತ್ರ. ಐಕೋಸ್ಕರನೇ ಬಾಂಗ್ಲಾದೇಶ ಇನಿಮುಟ್ಟ ಮುರಣಿ ಮುಟ್ಟ ಅವಳು ಜಾತ್ಯತೀತ ರಾಷ್ಟ್ರ ಆದಿತ್ತು. ಕೋಡೆಡ್ದು ಬಕ್ಕಲ್ಪದ ಪ್ರಧಾನಿ ಬಂಡೇರಿಗೆ ನನ್ನ ಜಾತ್ಯತೀತ ನಮ್ಮ ಮುಸ್ಲಿಂ ರಾಷ್ಟ್ರ ಅಂತ ದಾಯಿಗಂಡ ಅವಳು ಸಂವಿಧಾನ ಅಂಬೇಡ್ಕರ್ ಬರೆಯನಂಚಿದ್ನ ಸಂವಿಧಾನ ಇಜ್ಜಿ ಅಂಬೇಡ್ಕರ್ ಬರೆಯನಂಚಿದ್ನ ಸಂವಿಧಾನ ವಾ ದೇಶ ಒರಿಯುಣುಂದ್ ಕೆಂಡ ರಾಷ್ಟ್ರಭಕ್ತರಿತ್ತು ನಂಚಿದ್ನ ದೇಶ ಮಾತ್ರ ಅಂಬೇಡ್ಕರ್ ನಂಚಿದ್ನ ಸಂವಿಧಾನ ಒರಿಯರ ಸಾಧ್ಯ ಉಂಡು. ಅಂಚಿದ್ನ ಸಂವಿಧಾನ ಒರಿಪು ನಂಚಿದ್ನ ಕೆಲಸ ನಮ್ಮ ಸಹಕಾರಿ ಕ್ಷೇತ್ರ ಹಿಡಿಪು ನಂಚಿದ್ನ ನಮಲ ಮಲ್ತಂದಾಣ ಮಾತ್ರ ಗಟ್ಟಿಯಾದ ಸಹಕಾರಿ ಕ್ಷೇತ್ರ ಎಂಚ ಒರಿಯುಂಡ ಅಂಚನೆ ಈ ದೇಶಲ ಒರಿಯರ ಸಾಧ್ಯ ಉಂಡು. ಪ್ರಾಯಶಃ ಈ ಸಾಲಿಡ್ ಮಸ್ತ್ ಕಲರ್ ಉಂಡು ದಯೆಂದು ಕೆಂಡ ನಮ್ಮ ಮಾತೆರ್ಲ ಒಂಜೆ ಎಂದು ಪನ್ಪನಂಚಿಂದ ಒಂಜಿ ಸಂದೇಶ ಸಾರ್ನಂಚಿಂದ ಒಂಜಿ ವ್ಯವಸ್ಥೆ. ಪ್ರಾಯಶಃ ಈ ಸಹಕಾರಿ ಕ್ಷೇತ್ರಡ್ ಆ ಜಾತಿ ಈ ಜಾತಿ ಆ ಎಂದು ಧರ್ಮ ಆ ಧರ್ಮ ಅಂತೂ ಒಂದೇ ಮಾತೆರೆಗಳ ಲೋನ್ ಕೊಡ್ತಾರ ತಣ್ಣೀರು
ಮಾತೆರೆಗಳ ಡೆಪಾಸಿಟ್ ತಂದಾರತ್ತ ಅಂಚನೆ ಈ ದೇಶಡ್ ಇಪ್ಪುನಕ್ಲೇನು ಮಾತೆರೆಲ್ಲ ಭಾರತೀಯರೆಂದು ಯೋಚನೆ ಮಲ್ತದೆ ಈ ದೇಶಡ್ ಪುನಚಿನ ನರೇಂದ್ರ ಮೋದಿಯನ್ನ ಸರ್ಕಾರ ಆಡಳಿತನ ಮಲ್ತೊಂದು ಪುನು ನಮ್ಮ ಮಾತೆರ್ಲ ಒಂಜಾದಿತ್ತಂದಾಣ ಮಾತ್ರ ಸೂಪರ್ ಪವರ್ ಭಾರತ ನಿರ್ಮಾಣ ಆಪುನು ಎಂಚ ಜಗತ್ತಿಡ್ ರಷ್ಯಾ ಉಕ್ರೇನ್ ಯುದ್ಧ ಅನಗ ಏರೇನ್ ಲೆತ್ತಿನ ಅಮೆರಿಕದ ಅಧ್ಯಕ್ಷನ್ ಲೆತ್ತಿನತ್ತು ಭಾರತದ ನರೇಂದ್ರ ಮೋದಿಯರೇ ಈರ್ಬಲೆ ಈರ ಯುದ್ಧ ಉಂತಲೆ ಎಂದು ಪಂಡದು ಉಕ್ರೇನ್ ಅಧ್ಯಕ್ಷರ್ಲ ಮನವಿ ಮಲ್ತನು ದಯಂದ್ ಬಂಡ ಭಾರತ ಆತ ಸೂಪರ್ ಪವರ್ ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನ್ಲ ಇಸ್ರೇಲ್ ಯುದ್ಧ ಅನಗ ಅತಂದಾಂಡ ಗಾಜಾ ಪಟ್ಟಿದ ಯುದ್ಧ ಅನಗ ಅಕಲ್ಲ ಕೇನ್ ಏರೇನು ಕೆಂಡ ನರೇಂದ್ರ ಮೋದಿಯರ ಈರ್ ಬತ್ತಂಡ ಮಾತ್ರ ಒಂದು ಯುದ್ಧ ಉಂಟು ಇನಿ ಅಮೇರಿಕದ ಅಧ್ಯಕ್ಷರ್ಲ ಅಮೇರಿಕದ ದಾದಾಲ ಒಂದು ನಿರ್ಧಾರ ದೆತ್ತೊಂದು ನಾಂಡ ಯೋಚನೆ ಮಲ್ಪುನು ಏರೇನು ಕೇನು ಏರೇನು ಕೆಂಡ ನಮಕ್ಕೆ ಹೆಮ್ಮೆ ಅವಡು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ್ನು ಕೇಂದ್ರತೀನಿ ಅಮೆರಿಕದ ಆಡಳಿತ ಮಲ್ಪನಂಚಿತ್ನ ಸ್ಥಿತಿ ನಿರ್ಮಾಣ ಆತನಂದಾಂಡ ಪ್ರಾಯಶಃ ನಮ್ಮ ಮಾತೆಲ್ಲ ಹೆಮ್ಮೆ ಬರೋಡು ಅಂಚಿತ್ನ ದೇಶದ ನಮಲ್ಲ ಅಂಚಿತ್ನ ಪ್ರಧಾನಿ ನಮ್ಮ ಪಡೆತ ಅಂತ ಪನ್ಪುನಂಚಿತ್ನ ಆ ಒಂದು ಸಚ್ಚಿಂತನೆ ನಮ ಇತ್ತಂದಾಂಡ 2030 ಭಾರತ ಸೂಪರ್ ಪವರ್ ದೇಶ ಆಪುಂಡು ಸೂಪರ್ ಪವರ್ ದೇಶ ಹೊಡೆದಾಂಡ ನಮ್ಮ ಮಾತೆಲ್ಲ ಒಂಜಾದ ದೇಶಭಕ್ತಿದೊಟ್ಟಿಗೆ ಈ ರೀತಿಯ ಗ್ರಾಮಡು ಸಹಕಾರಿ ವ್ಯವಸ್ಥೆ ಇಪ್ಪು ಅದನ್ನ ಗ್ರಾಮೋತ್ಥಾನದ ವ್ಯವಸ್ಥೆ ಇಪ್ಪು ಪ್ರತಿ ಒಂಜಿ ಕಲ್ಪನೆ ನಮ್ಮ ಭಾರತೀಯರು ನಮ್ಮ ರಾಷ್ಟ್ರಭಕ್ತಿಯರು ಪನ್ಪುನಚಿನ ಕಲ್ಪನೆ ನಮ್ಮ ಪಾಯಂದಂಡ ಮಾತ್ರ ದೇಶ ಒರಿಯರೆ ಸಾಧ್ಯ ಉಂಡು ಒಂದು ಪನ್ಪನ ಪಾತ್ರೆ ನಾನು ಈ ಸಂದರ್ಭ ಪನೊಂದು ಇನಿ ಕುಡರ ಪ್ರಸನ್ನರೆಗಳ ಅಭಿನಂದನೆ ಕೊರ್ಪೆ ಕರಿನಾಯ 5 ವರ್ಷ ಹಿಡಿದು 2.5 ವರ್ಷ ಪ್ರಸನ್ನರು ಬಾರಿ ಪೊರ್ಲುಡು ಈ ಕೃಷಿ ಪತ್ತಿನ ಸಹಕಾರಿ ಸಂಘನೇ ಬಾರಿ ಪೊರ್ಲುಡು ಮುನ್ನಡೆಸಿದಿರಿ ಆರ್ನ ಜೀವ ಗಟ್ಟಿ ಇತ್ತಂಡಲ್ಲ ಆರ್ನ ಬಾರಿ ಮೃದು ಸ್ವಭಾವದಾರು ಬಾರಿ ಮೋಕೆ ಮಲ್ಪನಾರ ಅರಿ ಏಪಲ ಯಾನು ಪ್ರಸನ್ನರೇನು ಕೋಪ ಮಲ್ಪನೆ ಅಂತೂ ಜೋಡೆ ಇರು ಮಾರ್ಯಾರು ಉಲ್ಲೇರದ ಆ ಪ್ರಸನ್ನರ ನಾನು ಕೋಪ ಮಲ್ಪನೆ ಅಂತದ್ದು ಜಂಜಾದ ಎಡ್ಡೆ ರೀತಿ 2.5 ವರ್ಷ ಬಾರಿ ಎಡ್ಡೆ ರೀತಿ ಅಧ್ಯಕ್ಷ ಆದ ಕೆಲಸ ಸಂಬಂಧಿಸಿದ ಪ್ರಸನ್ನರೆಗ್ಲ ಒಂದು ಜೋರಾಯಿನ ಚಪ್ಪಾಳದ ಮೂಲಕ ರೇಗ್ಲ ಅಭಿನಂದನೆ ಸಲ್ಲಿಸೋಡು ಒಂದು ಪನೊಂದು ಇನಿ ನಮ್ಮ ಪ್ರವೀಣ್ ರೈಕೆಲ್ಲ ಬಾರಿ ಪೊರ್ಲುಡು ಈ ಅಧ್ಯಕ್ಷದ ಅವಧಿನ ಕೆಲಸ ಮಲ್ತೀರಿ ಬಾರಿ ಶೋಕು ಕೃಷಿ ಒಂದು ಸಹಕಾರಿ ಸಪ್ತಾಹನ ಆಯೋಜನೆ ಮಲ್ತೀರಿ ಅರೇಗ್ಲ ವಿಶೇಷವಾದ ಚಿನ್ನ ಅಭಿನಂದನೆ ಸಲ್ಲಿಸೋಡು ಒಂದು ಪನ್ಪನಜಿನ ಪಾತ್ರೆಯನ್ನು ಪನೊಂದು ಬೆಳ್ತಂಗಡಿ ಪುತ್ತೂರು ಸುಳ್ಯ ಮೂಲು ನಿಖಿಲ್ ರಾಜೇಂದ್ರ ಕುಮಾರ್ ಡಪ್ಪೋದು ಹೆಂಚಿನ ಬೋಡ್ಲಕ್ಕೆ ಏನ್ಲಿ ಆರು ಒಂಜೆ ಪಾತ್ರ ಅನ್ಪೋನು ಕೌಶಲ್ರೆ ಅವು ಸಸಿಡು ಒಂಚೂರು ಕೇನ್ಲೆ ಅಂಜಾದ ಆರು ಮಲ್ಲ ಜೀವದಾರಿ ಇಡೀ ಬರ್ಪೇರೆ ಮಣ್ಣದು ಸಾಲಲ್ಲ ಅರೆಗೆ ಬೋಡೆ ಲೆಕ್ಕನೆ ಆತೇ ಉದ್ದ ಮಲ್ತೀರಿ ಎಂಕ್ಲೊಂದು ಕುದ್ಲಿ ಅನ್ನಕ್ಲಿ ಯಾನ್ ಪದ್ಮನಾಭ ಅರ್ಕಾಜಿ ಅವರು ಎಂಕ್ಲೇ ಬರೋ ಒಂದು ಕಾರ್ದಾಡೆ ಉಂಟ ಬರ್ಪುಂಡು ಅಂಜಾದ ಸಸ್ಯಣ್ಣೆ ಈ ಭಾಗದ ಎಂಗೆಲ್ಲ ಮಾತಿರಲ್ಲ ಮುರಣಿಂಜಿ ಪ್ರೀತಮೇರನ ಸಮಸ್ಯೆ ಅನ್ನಗಲ್ಲ ಸಸ್ಯ ನಡಬಂಡೆ ಟಕ್ಕ ಅವು ಬಿಡ್ಲೆ ಮಾರ್ರೆ ಅವು ಎಂಕಲ್ ಮಲ್ತುಕೊರಪ್ಪ ಅಂಜ ಪ್ರತಿಯೊಂದು ವ್ಯವಸ್ಥೆಗೆಲ್ಲ ಎಂಕಲ್ನ ಬೆಳ್ತಂಗಡಿದ ಸಹಕಾರದ ವ್ಯವಸ್ಥೆಗೆ ಎಂಗ್ಲೆಗೆ ಜೂನಿಯರ್ ರಾಜೇಂದ್ರ ಕುಮಾರ್ ಲೆಕ್ಕ ಒಂಜಿ ಈರೆ ಎಂಗ್ಲೆಗೆ ಶಕ್ತಿನ ತಿಂಜ ಒಂದಲ್ಲರು ಆ ಕಾರಣಕ್ಕೋಸ್ಕರ ಪಿರೋರ ಶಶಿ ಅಣ್ಣಗೆ ಅರೆಂಗೆ ಪಲಾಯಲ ಅಂದು ಸಂಬಂಧರ್ಲ ಅಂದು ಅಂಚದು ನಿರ್ದೇಶಕರ್ಲ ಅಂದು ಅರೆಗೆ ನಿಖಲ ಮಾತೆರ್ಲ ಪರವಾದ ಹೃತ್ಪೂರ್ವಕವಾಗಿ ನಿಂಚಿನ ಅಭಿನಂದನೆ ಈ ಸಂದರ್ಭಡು ಸಲ್ಲಿಸವೆ ಅಂಜನೆ ಎಂಗೆಲ್ಲ ಜವನೆ ಪ್ರಸಾದ್ ಕೌಶಲ್ ಶೆಟ್ರಲ್ಲೇ ಆರ್ಲ ಇನ್ನು ಯೂನಿಯನ್ ಬಾರಿ ಎಡ್ಡೆ ರೀತಿ ಕಟ್ಟು ನಂಚಿನ ಕೆಲಸ ಕಾರ್ಯನ ಮಲ್ತೊಂದುಲ್ಲೇರು ಅರೆಗ್ಲ ಎನ್ನ ಪರವಾದ ವಿಶೇಷವಾಗಿ ನಿಂಚಿನ ಅಭಿನಂದನೆ ಈ ಸಂದರ್ಭಡು ಸಲ್ಲಿಸ ಒಂದು ಪಿರೋರ ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ್ನಕ್ಕೆಲ್ಲ ಬಾರಿ ಎಡ್ಡೆಡು ಒಂಜೇ ಕುಟುಂಬದ ಸದಸ್ಯರನಕ ಎಡ್ಡೆ ರೀತಿಯ ನಿರ್ದೇಶಕರನಕಲೆ ಕೆಲಸ ಕಾರ್ಯನ ಮಲ್ತೊಂದುಲ್ಲೇರಿ ಅರೆಗ್ಲ ವಿಶೇಷ ಅರೆಗೆ ಅಕ್ಲೆಗೆ ಮಾತೆರೆಗ್ಲ ವಿಶೇಷವಾಗಿ ಅಭಿನಂದನೆ ಕೊರೊಂದು ನನ್ನ ಅಭಿನಂದನೆ ಎರೆ ಕೊರಡು ಕೇಂಡ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿನಕ್ಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಲ್ಲ ಅಲ್ಪದ ಮಾತ ಸಿಬ್ಬಂದಿನಕ್ಲೆಗೆ ಅಕ್ಲೆಗೆ ಜೋರಾಯಿನ ಸಪ್ಪಾಳದ ಮೂಲಕ ಅಕ್ಲೆಗೆ ಅಭಿನಂದನೆಯನ್ನು ಕೊರೊಂದು ನಮ್ಮ ತಣ್ಣೀರು ಬಂದ ಹಾಲು ಉತ್ಪಾದಕ ಸೊಸೈಟಿದ ಅಧ್ಯಕ್ಷರಲ್ಲೇ ರಡ್ಡು ಸಂಘಟನೆ ಪ್ರಾಯಶಃ ನಮಕ್ ಸಹಕಾರಿಗಳ ಮಾತ್ರ ಮಾತೆಕ್ಕೆಲ್ಲ ಹಿರಿಯರಾರು ಪ್ರಾಯಶಃ ಅರೆಗಳ ವಿಶೇಷವಾಗಿ ಚಿನ್ನ ಅಭಿನಂದನೆ ಕೊರೊಂದು ಮಾತೆರೆಗಳ ವಂದಿಸದೆ ಇನ್ನು ಮಸ್ತ್ ಕಾರ್ಯಕ್ರಮ ಐತೆ ನಡೆದಾದೆ ಬರ್ರೆಲ್ಲ ತಡ ಆತೇನೆ ಮುಲ್ಪಡ್ದಲ್ಲ ಬೇಗ ಪೋಯರಂಡು ಅಂತ ಪನೊಂದು ಮಾತ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂದರೆಗಳ ವಂದನೆಯನ್ನು ಸಲ್ಲಿಸ ಒಂದೆರಡು ಪಾತ್ರ ಮುಗಿಸವೆ ಭಾರತ್ ಮಾತಾಗೆ ಜೈ. ಕೇಂದ್ರದ ಸಹಕಾರದ ನೆನಪು, ರೈತರಿಗೆ ಸಹಾಯದ ಒಳಪು, ಸಂಘಟನೆಯೇ ಸಮಾಜದ ಕಂಪು ಎಂದು ವಿವರಿಸಿ ಬಾರಿಯ ಕೃಷಿ ಪತ್ತಿನ ಸಹಕಾರವನ್ನು ಸ್ಮರಿಸಿದ ಮತ್ತು ಮಾರ್ಗದರ್ಶನವನ್ನು ನೀಡಿದಂತಹ ಶಾಸಕರಾದ ಹರೀಶ್ ಪೂಂಜಾ ಅವರಿಗೆ ವಂದಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ ಸಹಕಾರ ಕ್ಷೇತ್ರದಲ್ಲಿ
ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಯನ್ನು ನೀಡಿರುವ ಶ್ರೀ ಪದ್ಮನಾಭ ಅರ್ಕಜೆ, ಶ್ರೀ ಜಯರಾಜ್ ಹೆಗ್ಡೆ ಪಿ, ಶ್ರೀ ತುಕಾರಾಮ ನಾಯಕ್, ಶ್ರೀಮತಿ ಸಾವಿತ್ರಿ ರೈ ಇವರಿಗೆ ಇವತ್ತಿನ ಸಹಕಾರ ಸಪ್ತಾಹ ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನವನ್ನು ನೆರವೇರಿಸಲಿದ್ದಾರೆ ಶಾಸಕರಾದಂತಹ ಹರೀಶ್ ಪೂಂಜಾ ಇವರು. ಎಪ್ಪತ್ತೊಂದನೇ ತಾಲೂಕು ಮಟ್ಟದ ಸಹಕಾರ ಸಪ್ತಾಹ ಸಮಾರಂಭ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಹಕಾರ ಧಾರ್ಮಿಕ ಕ್ಷೇತ್ರದಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿರುವ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆಯವರಿಗೆ ಇವತ್ತು ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಬೆಳ್ತಂಗಡಿ ತಾಲೂಕಿನ ಅರ್ಕಜೆ ಧೂಮಪ್ಪ ಶೆಟ್ಟಿ ಮತ್ತು ಲಲಿತ ದಂಪತಿಗಳ ಮಗನಾಗಿ 17/11/1959 ಜನಿಸಿದ ಇವರು ಆರಂಭದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಸಂಘದ ಸ್ವಯಂ ಸೇವಕರಾಗಿ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನೀವು ಕಾಲಕ್ರಮೇಣ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರಿ. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಅನೇಕ ವರ್ಷಗಳಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಇವರು ಬೆಳ್ತಂಗಡಿ ತಾಲೂಕಿನ ಅನೇಕ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಬೆಳವಣಿಗೆಗೆ ಸಕಾಲದಲ್ಲಿ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರೊಂದಿಗೆ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಅಮೂಲ್ಯವಾದ ಕೊಡುಗೆಯನ್ನು ನೀಡಿರುವ ಇವರ ಸುದೀರ್ಘ ಸೇವೆಯನ್ನು ಗುರುತಿಸಿ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕರಾದ ಹರೀಶ್ ಪೂಂಜಾ ಇವರು ನೆರವೇರಿಸಿಕೊಡಬೇಕು. ಇನ್ನೋರ್ವ ಸನ್ಮಾನಿತರು ಶ್ರೀ ಜಯರಾಜ್ ಹೆಗ್ಡೆ ಪುತ್ತಿಲ ಇವರನ್ನು ಇದೇ ವೇದಿಕೆಯಲ್ಲಿ ಇದೀಗ ಸನ್ಮಾನಿಸಲಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಶಾಸಕರಾದ ಹರೀಶ್ ಪೂಂಜಾ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜಯರಾಜ್ ಹೆಗ್ಡೆ ಪುತ್ತಿಲ ಇವರು ಅಗತ್ಯ ಶಿಕ್ಷಣದ ಬಳಿಕ ಪುತ್ತಿಲದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಓರ್ವ ಉತ್ತಮ ಕೃಷಿಕರಾಗಿ ಗುರುತಿಸಿಕೊಂಡವರು. ತಮ್ಮಲ್ಲಿರುವ ಸೇವಾ ಮನೋಭಾವ ತಮ್ಮನ್ನು ಸ್ಥಳೀಯ ಯುವಕ ಮಂಡಲದ ಅಧ್ಯಕ್ಷರನ್ನಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡರು. ಅಲ್ಲಿಂದ ಆರಂಭಗೊಂಡ ಅವರ ಸಾರ್ವಜನಿಕ ಬದುಕು ಮುಂದಿನ ದಿನಗಳಲ್ಲಿ ರಾಜಕೀಯ, ಸಹಕಾರ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂದುವರಿಯಿತು. 1970ರಲ್ಲಿ ಸಕ್ರಿಯ ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ ನೀವು ಬಾರ್ಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ್ರಿ. ತದನಂತರ 1999ರಲ್ಲಿ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಮಚ್ಚಿನ ಕ್ಷೇತ್ರದಿಂದ ಚುನಾಯಿತರಾದ್ರಿ. ರಾಜಕೀಯದೊಂದಿಗೆ ಸಹಕಾರಿ ಕ್ಷೇತ್ರದಲ್ಲೂ ಸಕ್ರಿಯರಾದ ನೀವು ಬೆಳ್ತಂಗಡಿ ಕೃಷಿ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿ ತೊಡಗಿಸಿಕೊಂಡ್ರಿ. ಹೀಗೆ ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಜಯರಾಜ್ ಹೆಗ್ಡೆ ಪುತ್ತಿಲ ಇವರನ್ನು ಈ ಒಂದು ಸಹಕಾರ ಸಪ್ತಾಹದ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ನಾವು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ಬಿ ತುಕಾರಾಮ್ ನಾಯಕ್ ಅವರಿಗೆ ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ನಮಗೆ ಸಂತೋಷವಾಗ್ತಾ ಇದೆ. ದಿನಾಂಕ 3/2 ಇನ್ನೋರು ಶ್ರೀಮತಿ ಸಾವಿತ್ರಿ ರೈ ಇವರು ಇದೇ ವೇದಿಕೆಯಲ್ಲಿ ಈಗ ಸನ್ಮಾನ ಪಡಲಿದ್ದಾರೆ. ಇವರಿಗೆ ಶಾಸಕರಾದ ಹರೀಶ್ ಪೂಂಜಾ ಇವರು ಸನ್ಮಾನಿಸಲಿದ್ದಾರೆ. ಸುಳ್ಯ ತಾಲೂಕು ಜಾಲ್ಸೂರು ಕುರಿಯ ನಿವಾಸಿ ಬೆಳ್ಳಿಪಾಡಿ ವಿಶ್ವನಾಥ ರೈ ಮತ್ತು ಅದುರು ಯಲ್ನಾಡು ಗುತ್ತು ಕೆ ಸರ್ವಾಣಿ ರೈ ದಂಪತಿಗಳ ಪುತ್ರಿಯಾದ ಇವರು ಪದವಿ ಶಿಕ್ಷಣವನ್ನು ಪೂರೈಸಿ ಬಳಿಕ 1987ರಲ್ಲಿ ಕರ್ನಾಟಕ ಮಹಾಮಂಡಲದಲ್ಲಿ ಸೇವೆಗೆ
ಸೇರುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು. ರಾಜ್ಯದ ವಿವಿಧೆಡೆ ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಸೇವಾ ಅವಧಿಯಲ್ಲಿ ಹಿರಿಯ ಹಾಗೂ ಕಿರಿಯ ಸಹಕಾರಿಗಳನ್ನು ಸಂಘಟಿಸಿ ಸಹಕಾರ ತತ್ವದ ಅನುಷ್ಠಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅನೇಕ ಸಹಕಾರ ಸಂಘಗಳ ಸ್ಥಾಪನೆಗೂ ಕಾರಣರಾದರು. ಮುಖ್ಯವಾಗಿ ಮಹಿಳೆಯರಲ್ಲಿ ಸಹಕಾರಿ ತತ್ವದ ಬಗ್ಗೆ ಅರಿವು ಮೂಡಿಸಿ ಮಹಿಳಾ ಸಹಕಾರ ಸಂಘಗಳ ಸ್ಥಾಪನೆಗೆ ಪ್ರೇರಣೆಯಾದರು. ಸತತವಾಗಿ 37 ವರ್ಷಗಳಲ್ಲೂ ಸಹಕಾರಿ ಸಪ್ತಾಹದಲ್ಲಿ ನಿರಂತರವಾಗಿ ಭಾಗವಹಿಸಿದ ಹೆಗ್ಗಳಿಕೆ ಇವರದ್ದು. ಪಾದರಸದಂತಹ ಲವಲವಿಕೆಯ ವ್ಯಕ್ತಿತ್ವದಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿರುವ ಇವರಿಗೆ ಈ ಸಹಕಾರ ಸಪ್ತಾಹದ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ತುಂಬಾನೇ ಸಂತೋಷ ಪಡ್ತಾ ಇದ್ದೇವೆ. ಈ ಸನ್ಮಾನಿತರಿಂದ ಇನ್ನಷ್ಟು ಸಮಾಜಮುಖಿ ಸಹಕಾರದ ಸೇವೆಗಳು ಮುಂದುವರಿಲಿ ಎಂದು ನಾವೆಲ್ಲರೂ ಕೂಡ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೇವೆ. ವಿಚಾರಗೋಷ್ಠಿ. ಸಹಕಾರ ಸಪ್ತಾಹದ ಮೂಲ ಉದ್ದೇಶ ವಿಚಾರಗೋಷ್ಠಿ. ಇಲ್ಲಿ ಸಾಕಷ್ಟು ಸಹಕಾರದ ವಿಚಾರಗಳನ್ನು, ಏಳು ಬೀಳುಗಳನ್ನು, ಸಾಧಕ ಬಾಧಕಗಳನ್ನು ಚರ್ಚಿಸುವುದು. ಇವೆಲ್ಲ ಕಾರಣಕ್ಕಾಗಿಯೇ ಸಹಕಾರ ಸಪ್ತಾಹ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇವತ್ತಿನ ವಿಚಾರಗೋಷ್ಠಿಯನ್ನು ಶ್ರೀ ಸಂತೋಷ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಶ್ರೀ ಧವಳ ಕಾಲೇಜು ಮೂಡಬಿದ್ರೆ ಇವರು ನಡೆಸಿಕೊಡ್ತಾರೆ. ಇವತ್ತಿನ ವಿಷಯ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು. ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗಣ್ಯರನ್ನ, ಸಹಕಾರ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಶಾಸಕರಾದ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದುವರೆಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವಂತೆ ಹಾರೈಸಿ ಇದೀಗ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಪ್ರವೀಣ್ ರೈ, ಅಧ್ಯಕ್ಷರು, ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘ. ಇವರು ಕಾರ್ಯದ ಒತ್ತಡದಿಂದಾಗಿ ಶಾಸಕರು ಬೇಗನೆ ಈ ಒಂದು ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಸಹಕಾರ ಸಪ್ತಾಹ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಹಕಾರ ಕ್ಷೇತ್ರದ ಗಣ್ಯರನ್ನು ಸನ್ಮಾನಿಸಿ ಇದೀಗ ಹರೀಶ್ ಪೂಂಜಾ ಅವರು ನಮ್ಮೆಲ್ಲ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮಕ್ಕೆ ಹಾರೈಸಿ ಈ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು. ಈ ಕಾರ್ಯಕ್ರಮದ ವಿಚಾರಗೋಷ್ಠಿ ಶ್ರೀ ಸಂತೋಷ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಶ್ರೀ ಧವಳ ಕಾಲೇಜು ಮೂಡಬಿದ್ರೆ ಇವರಿಂದ. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ನಮ್ಮ ಬೆಳ್ತಂಗಡಿಯ ಶಾಸಕರೇ, ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಎಲ್ಲ ಸಹಕಾರಿ ಬಂಧುಗಳನ್ನು ಪ್ರೀತಿಯಿಂದ ಗುರುತಿಸುತ್ತಾ ಎದುರಿರುವಂತಹ ಎಲ್ಲ ಸಹಕಾರಿ ಮನಸ್ಸುಗಳನ್ನು ನಮಸ್ಕರಿಸುತ್ತಾ ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಬೆಳ್ತಂಗಡಿ ತಾಲೂಕು ಸಹಕಾರಿ ಯೂನಿಯನ್ ಬೆಳ್ತಂಗಡಿ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಹಾಗೂ ತಾಲೂಕಿನ ಎಲ್ಲ ಇತರ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ಭಾರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಹಕಾರಿ ಸಪ್ತಾಹದ ಇಂದಿನ ಕಾರ್ಯಕ್ರಮದಲ್ಲಿ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವಂಥದ್ದು ಎನ್ನುವ ವಿಚಾರದ ಕುರಿತು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರನ್ನೂ ಗುರುತಿಸುತ್ತಾ ಒಂದಷ್ಟು ವಿಚಾರಗಳನ್ನು ತಿಳಿಸುವುದನ್ನು ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರೊಂದು ಮಾತು ಹೇಳಿದ್ದಾರೆ, ಹಸಿದವನಿಗೆ ಅನ್ನವನ್ನು ನೀಡಬೇಕು ವಿನಃ ಬೋಧನೆಯನ್ನಲ್ಲ ಅಂತ ಹೇಳಿ. ಹಾಗೆ ಸಮಯ ಆಗಿದೆ, ನಮಗೆ ಕೂಡ ಅದರ ಅನುಭವ ಇದೆ. ಆದರೂ ಕೂಡ ಈ ವಿಚಾರಗೋಷ್ಠಿಯಲ್ಲಿ ಸ್ಥಳೀಯ ಜನರಿಗೆ, ಹಳ್ಳಿಯ ಪ್ರದೇಶದ ಜನರಿಗೆ ಸಹಕಾರ ಅಂದ್ರೆ ಏನು ಎನ್ನುವಂಥದ್ದನ್ನು ತಿಳಿಯಪಡಿಸದೇ ಇದ್ರೆ ಸಪ್ತಾಹ
ಕೊನೆಗೊಳ್ಳುವಂಥದ್ದು ಸಾಧ್ಯ ಇಲ್ಲ. ಆ ತರಹದಲ್ಲಿ ಅದನ್ನು ರೂಪಿಸಿಕೊಂಡಿದ್ದಾರೆ. ಹಾಗೂ ನವೆಂಬರ್ 14ರಿಂದ ನವೆಂಬರ್ 20ರವರೆಗೆ ನಡೆಯುವಂತಹ 7 ದಿನಗಳ ಸಪ್ತಾಹದಲ್ಲಿ 7 ವಿಚಾರಗಳನ್ನು ಇಟ್ಕೊಂಡು ಎಲ್ಲ ಜನರಿಗೆ ಆ ಮೆಸೇಜ್ಗಳು ತಲುಪಬೇಕು ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಯಾಕೆ ಈ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸಬೇಕು? ಈಗ ಬ್ಯಾಂಕ್ಗಳನ್ನು ನಿಯಂತ್ರಿಸಲಿಕ್ಕೆ ಅಂತ ಹೇಳಿ RBI ಅಂತ ಹೇಳಿದೆ. ಹಾಗೆ ನಮ್ಮ ಸಹಕಾರ ಸಂಸ್ಥೆಗಳನ್ನು ನಿಯಂತ್ರಿಸಲಿಕ್ಕೆ ನಬಾರ್ಡ್ ಅಂತೇಳಿದೆ, ಅಪೆಕ್ಸ್ ಅಂತೇಳಿದೆ, ಅಥವಾ ದಕ್ಷಿಣ ಕನ್ನಡದ ಜಿಲ್ಲಾ ಮಟ್ಟದ ಯೂನಿಯನ್ಗಳು ಅಂತ ಹೇಳಿದ್ದಾವೆ. ಇವುಗಳ ಜೊತೆಗೆ ಸರಕಾರದ ಪಾಲುದಾರಿಕೆ ಹೇಗಿರಬೇಕು, ಹಾಗೂ ಪರಸ್ಪರ ನಮ್ಮ ಊರಿನಲ್ಲಿರುವಂತಹ ಸಹಕಾರಿ ಸಂಸ್ಥೆಗಳ ಮಧ್ಯೆ ಸಹಕಾರದ ಭಾವನೆಗಳು ಹೇಗಿರಬೇಕು ಎನ್ನುವಂಥದ್ದನ್ನ ಇಲ್ಲಿ ತಿಳಿಯಪಡಿಸುವಂಥದ್ದು ನಮ್ಮ ಮೂಲ ಉದ್ದೇಶ. ಆತ್ಮೀಯರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಹಬಾಳ್ವೆಯನ್ನು ಸ್ಥಾಪಿಸುವಂಥದ್ದು. ಇದು ಬಹಳ ಅನಿವಾರ್ಯವಾಗಿರುವಂಥದ್ದು ನಮ್ಮ ನಡುವೆ. ಯಾಕಂತ ಹೇಳಿದ್ರೆ, ಕೆಲವು ಬ್ಯಾಂಕ್ಗಳು ಬಹಳ ಉನ್ನತ ಸ್ಥಿತಿಯನ್ನ ಹೊಂದಿದ್ರೆ, ಈಗ ನಮ್ಮ ಮೂಡಬಿದ್ರೆ MCS ಬ್ಯಾಂಕ್ ಅಂತ ಹೇಳಿದೆ, 25% ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ. ಒಂದು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ 25% ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ ಮೂಡಬಿದ್ರೆಯ MCS ಬ್ಯಾಂಕ್. ಆ ಮೂಲಕ ಒಂದು ಪ್ರೈವೇಟ್ ಖಾಸಗಿ ವ್ಯವಸ್ಥೆಯಲ್ಲಿಯೂ ಕೂಡ ನಿಂತು ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನ ಅಂತಹ ಸಹಕಾರಿ ಸಂಸ್ಥೆಗಳು ಹೊಂದಿದೆ ಎನ್ನುವಂಥದ್ದನ್ನ ನಾವು ಬಹಳ ಗೌರವಪೂರ್ವಕವಾಗಿ ಸಹಕಾರಿ ವ್ಯವಸ್ಥೆಯನ್ನು ಗುರುತಿಸಬಹುದು. ಯಾಕಂತ ಹೇಳಿದ್ರೆ, ಇಷ್ಟರವರೆಗೆ ಯಾವುದೇ ಕಪ್ಪು ಚುಕ್ಕೆಗಳನ್ನು ಹೊಂದಿಲ್ಲದೆ ನಡೀತಿರುವಂತಹ ಸಂಸ್ಥೆ. ಅದೇ ತರಹದಲ್ಲಿ ಇಡೀ ಭಾರತದಾದ್ಯಂತ ಇಂತಹ ಸಹಕಾರಿ ಸಂಸ್ಥೆಗಳು ಮುಂದುವರಿದ್ರೆ ನಮ್ಮ ದೇಶದ ಜನರ ಅಭಿವೃದ್ಧಿ ಆಗುವುದರಲ್ಲಿ, ಅದರಲ್ಲಿ ಮುಖ್ಯವಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತವೆ. ನಮಗೆ ಬೇಕಾಗಿರೋದು ಇವತ್ತು ಸುಸ್ಥಿರ ಅಭಿವೃದ್ಧಿ ಬೇಡ, ಅಭಿವೃದ್ಧಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಯಾಕಂತ ಹೇಳಿದ್ರೆ ಈಗಲೇ ನಮಗೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಸುಸ್ಥಿರ ಅಭಿವೃದ್ಧಿ. ಆ ಸುಸ್ಥಿರ ಅಭಿವೃದ್ಧಿಯನ್ನ ಪೂರೈಸುವಂತ ದೃಷ್ಟಿಕೋನದಲ್ಲಿ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ನೀಡುವುದಕ್ಕೆ ಸಾಧ್ಯ ಆಗಿದ್ರೆ ಅದು ಸಹಕಾರಿ ವ್ಯವಸ್ಥೆಗೆ. 2020 ಕೇಂದ್ರ ಸರ್ಕಾರದ ಆಲೋಚನೆಯ ಮೇರೆಗೆ 2025ರಲ್ಲಿ 5 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ಸಹಕಾರಿ ವ್ಯವಸ್ಥೆ ಹೊಂದಬೇಕು ಎನ್ನುವಂತ ಒಂದು ಹಿತಾಸಕ್ತಿಯನ್ನ ಹೊಂದಿದೆ. ಅದೇ 1947ಕ್ಕಾಗುವಾಗ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ 30 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಬೇಕು ಎನ್ನುವಂತಹ ಒಂದು ಆಸಕ್ತಿಯನ್ನ ನಮ್ಮ ದೇಶದ ರಾಜಕಾರಣ ವ್ಯವಸ್ಥೆ ಅಥವಾ ದೇಶದ ಆಡಳಿತ ವ್ಯವಸ್ಥೆ ಹೊಂದಿರುವಂಥದ್ದನ್ನು ನೋಡಿದ್ರೆ ಇವತ್ತು ಪರಸ್ಪರ ಸಹಕಾರ ಬಹಳ ಪ್ರಮುಖ ಅಂತೇಳಿ ಅನಿಸ್ತಾ ಇದೆ. ಸಾಮಾಜಿಕ ಕ್ಷೇತ್ರಗಳು ಅಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ನೋಡ್ತಾ ಬರ್ಬೋದು, ಮಹಿಳೆಯರ ಪ್ರಮಾಣವೇ ಜಾಸ್ತಿ ಇದೆ. ಏನು ಆ ತಾರತಮ್ಯಗಳಿದೆಯೋ, ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆಗಳನ್ನೆಲ್ಲ ಮೆಟ್ಟಿ ನಿಂತು 7 ಬಣ್ಣಗಳಲ್ಲಿ 7 ವಿಚಾರಗಳನ್ನು ತಿಳಿಸುತ್ತಾ ಈ 7 ವಿಚಾರಗಳು ಪ್ರತಿಯೊಬ್ಬ ಸಮಾಜದ ಜನರಿಗೆ ತಲುಪಿದಾಗ ಸಮಾಜದಲ್ಲಿ ಏನು ಸಾಮಾಜಿಕ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನ ಗುರುತಿಸುವುದಕ್ಕೆ ಇರುವಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ ಸಹಕಾರಿ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಇದು ಒಂದು ಪೂರಕ ಅಂತೇಳಿ ಹೇಳ್ತಾ ಇದ್ದೇನೆ. ಇನ್ನೊಂದು ರಾಜಕೀಯ. ಸೊ ರಾಜಕೀಯ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಬರುವಂಥದ್ದು ಒಂದು ಸ್ವಲ್ಪ ಭಯ ಅಂತ ಹೇಳಿ, ಹೆದರಿಕೆ ಅಂತ ಹೇಳಿ. ಸೊ ನಿಜವಾಗಿ ರಾಜಕೀಯ ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಇಷ್ಟು ಪ್ರಮಾಣಕ್ಕೂ ಕೂಡ ನಮ್ಮ ಸಹಕಾರಿ ವ್ಯವಸ್ಥೆ ತಲುಪ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಗಳು ಬಹಳ ಪ್ರಮುಖ. ರಾಜಕೀಯ ಎನ್ನುವಂಥದ್ದು 14ನೇ ಶತಮಾನದಲ್ಲಿ ಶುರುವಾಗಿದೆ. ಆ ಮೂಲಕ ಬೆಳೀತಾ 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 ಬಂದಿದೆ. ಸೊ ಇವತ್ತು ನಿಜವಾಗಿಯೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂಥರ ಸೂಪರ್ ಲೆವೆಲ್ಗೆ ಬರಬೇಕಿತ್ತು. ಆದರೆ ಅದೆಲ್ಲವೂ ಕೂಡ ನಿಂತಿದ್ರೆ ಜನರ ಆಧಾರದಲ್ಲಿ. ಯಾಕಂತ ಹೇಳಿದ್ರೆ ಜನರೇ ಪ್ರಭುಗಳು ಅಂತ ಹೇಳ್ತಾರೆ, ಪ್ರಜೆಗಳೇ ಪ್ರಭುಗಳು ಎನ್ನುವಂಥದ್ದನ್ನ ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿಯಲ್ಲೇ ಬೆಳೀತಾ ಬರುವಂಥದ್ದು ಸಹಕಾರಿ ವ್ಯವಸ್ಥೆ.
ಬಹಳ ಈ ದೃಷ್ಟಿಕೋನವನ್ನು ಇಟ್ಕೊಂಡು ಸಹಕಾರಿ ವ್ಯವಸ್ಥೆ ಹೇಗೆ ರಾಜಕೀಯವಾಗಿ ಸಾಮರಸ್ಯಗಳನ್ನು ಬೆಳೆಸಿಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ಹೇಳಲ್ಪಡುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಈ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದಕ್ಕೆ ಪ್ರಮುಖವಾಗಿ 3 ಅಂಶಗಳನ್ನು ಇಟ್ಕೊಂಡಿದ್ದಾರೆ. ಒಂದು, ನೆಟ್ವರ್ಕ್ಗಳನ್ನು ಬೆಳೆಸಿಕೊಳ್ಳುವಂಥದ್ದು ಅಂತೇಳಿ. ನೆಟ್ವರ್ಕ್ಸ್ ಅಂತ ಹೇಳಿದ್ರೆ ಏನು? ಸಂಬಂಧಗಳು ಅಂತ ಹೇಳಿ. ಪರಸ್ಪರ ಸಹಕಾರಿಗಳ ಮಧ್ಯೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಸಹಕಾರವನ್ನು ರೂಪಿಸಿಕೊಳ್ಳಬೇಕಾದ್ದು ಇವತ್ತಿನ ಕಾಲದಲ್ಲಿ ಬಹಳ ಅನಿವಾರ್ಯತೆ ಇದೆ. ಮತ್ತು ಸಂಪರ್ಕಗಳು ಬೆಳೆಯಬೇಕು, ಸಂಬಂಧಗಳು ಬೆಳೆಯಬೇಕು. ಯಾಕಂತ ಹೇಳಿದ್ರೆ ಭಾರತ ಸಂಬಂಧಗಳ ರಾಷ್ಟ್ರ. ನೀವು ನೋಡ್ತಾ ಬರ್ಬೋದು, ಕುರಿಯನ್ ಎನ್ನುವಂಥವರು ಹುಟ್ಟಿದ್ದು ಕೇರಳದಲ್ಲಿ, ಕಲಿತದ್ದು ಸ್ವಿಟ್ಜರ್ಲ್ಯಾಂಡಿನಲ್ಲಿ, ತನ್ನ ಉದ್ಯಮವನ್ನು ಬೆಳೆಸಿದ್ದು ಗುಜರಾತಿನಲ್ಲಿ. ಸೊ ನೋಡಿ, ಒಂಥರದಲ್ಲಿ ಸಂಬಂಧಗಳನ್ನು ಹೇಗೆ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ನಮ್ಮ ಸಹಕಾರಿ ವ್ಯವಸ್ಥೆಗಳಲ್ಲಿ ನಾವು ಗುರುತಿಸುವುದಕ್ಕೆ ಸಾಧ್ಯತೆ ಇದೆ. ಸೊ ಇಂತಹ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ನೋಡಬೇಕು ಎನ್ನುವಂಥದ್ದು. ಇನ್ನೊಂದು, ವಿಶೇಷ ಸಾಮರ್ಥ್ಯಗಳನ್ನು ಹಂಚಿಕೊಳ್ಳುವಂಥದ್ದು. ನಮ್ಮ ದೇಶದಲ್ಲಿ ಏನು ರಿಸೋರ್ಸ್ ಶೇರಿಂಗ್ ಬಹಳ ಕಡಿಮೆ ಇದೆ. ರಿಸೋರ್ಸ್ ಶೇರಿಂಗ್ ಆಗ್ತಾ ಇಲ್ಲ. ಆ ರಿಸೋರ್ಸ್ ಶೇರಿಂಗ್ ಆಗದೇ ಇದ್ರೆ ಕೆಲವರು ಅಲ್ಲೇ ಇರ್ತಾರೆ, ಕೆಲವರು ಬಹಳ ಮೇಲ್ಪಟ್ಟಕ್ಕೆ ಹೋಗ್ತಾರೆ. ಸೊ ಇವತ್ತು ನೀವು ನೋಡ್ತಾ ಬರ್ಬೋದು, ಅಮೆಝಾನ್ ಬೆಳೆದಿದೆ ಹೇಳ್ತೇವೆ, ಸೊ ಫೇಸ್ಬುಕ್ ಬೆಳೆದಿದೆ ಅಂತ ಹೇಳ್ತೇವೆ, ಸೊ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸಾಮಾಜಿಕ ಸಂಸ್ಥೆಗಳು ಬೆಳೆದಿದೆ ಅಂತ ಹೇಳ್ತೇವೆ. ಅದರ ಹಿಂದೆಗೆ ಒಬ್ಬ ಸುಂದರ್ ಪಿಚಾಯಿಯೋ ಅಥವಾ ಇಂತಹ ವ್ಯಕ್ತಿಗಳನ್ನು ಕಾಣ್ತಾ ಇದ್ದೇವೆ. ಬಟ್ ಅವರು ರಿಸೋರ್ಸ್ಗಳನ್ನು ಹೇಗೆ ತಮ್ಮೊಳಗೆಯೇ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ಆದರೆ ಸಹಕಾರಿ ವ್ಯವಸ್ಥೆಯಲ್ಲಿ ಆಗಬೇಕಾದ್ದು ಏನು ಅಂತ ಹೇಳಿದ್ರೆ, ಸಹಕಾರದ ಆಲೋಚನೆಗಳು, ಸಹಕಾರದ ಏನು ಅಭಿವೃದ್ಧಿಯ ಏನು ಚಿಂತನೆಗಳಿದ್ದಾವೆಯೋ ಅವುಗಳೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ತಲುಪುವ ಕೆಲಸ ಆಗಬೇಕು ಅಂತ ಹೇಳುವಂಥದ್ದು. ಇದೇ ಉತ್ತರದಲ್ಲಿ ರಿಸೋರ್ಸ್ ಶೇರಿಂಗ್ ಅಂತ ಹೇಳ್ತಾರೆ. ಸೊ ಸಂಪನ್ಮೂಲಗಳ ಶೇರಿಂಗ್ ಆಗಬೇಕು, ವಿಶೇಷ ಸಾಮರ್ಥ್ಯಗಳನ್ನು ಶೇರ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಅಂತೇಳಿ ಹೇಳ್ಬೋದು. ಸೊ ಇನ್ನೊಂದು, ಸೇವೆಗಳನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಜೊತೆಗೂಡಿ ಕೆಲಸ ಮಾಡುವಂಥದ್ದು ಅಂತೇಳಿ. ಇಲ್ಲಿ ನಾವೆಲ್ಲ ಸಹಕಾರದ ಮೂಲ ತತ್ವ ಇರುವುದೇ ಸೇವೆ ಅಂತ ಹೇಳುವಂಥದ್ದು, ಸರ್ವಿಸ್. ಹಾಗಂತೇಳಿ ಸರ್ವಿಸ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಬರುವುದು ಧರ್ಮಕ್ಕೆ ಕೊಡಬೇಕು ಅಂತ ಹೇಳಿ. ಧರ್ಮಕ್ಕೆ ಕೊಡಬೇಕು ಅಂತೇಳಿ ಸಹಕಾರಿ ವ್ಯವಸ್ಥೆ ಎಲ್ಲಿಯೂ ಹೇಳಲಿಲ್ಲ. ಎಲ್ಲವನ್ನ ಬೆಳೆಸಿಕೊಂಡು ಜನರಿಗೆ ಸುಲಭವಾಗಿ ತಲುಪುವ ಹಾಗೆ ಸೇವೆ ಮಾಡುವಂಥದ್ದೇ ಇಲ್ಲಿಯ ಆ ಸೇವೆಯ ಪರಿಕಲ್ಪನೆಯನ್ನು ಗುರುತಿಸ್ತಾ ಬರ್ಬೋದು. ಪ್ರತಿಯೊಬ್ಬನಿಗೂ ಕೂಡ ಸುಲಭವಾಗಿ ಸಿಗಬೇಕು ಅಂತ ಹೇಳುವಂಥದ್ದು. ಇವತ್ತು ನೋಡ್ತಾ ಬನ್ನಿ, ಸೆಂಟ್ರಲ್ ಗವರ್ಮೆಂಟಿನಲ್ಲಿ 2021ರಲ್ಲಿ ಕೇಂದ್ರದಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ನ ಎಸ್ಟಾಬ್ಲಿಷ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಫ್ಯಾಕ್ಸಿಗೆ ಕೇವಲ ಫ್ಯಾಕ್ಸ್ ಆಗಿ ಕೃಷಿ ಪ್ರಾಥಮಿಕ ಸಹಕಾರಿ ಪತ್ತಿನ ಬ್ಯಾಂಕ್ ಆಗಿ ಉಳಿದಿಲ್ಲ. ಇವತ್ತು ಅದನ್ನು ವಿವಿಧೋದ್ದೇಶ ಬ್ಯಾಂಕ್ ಅನ್ನಾಗಿ ರೂಪಿಸ್ತಾ ಇದ್ದಾರೆ. ಹಾಗೂ ಅಲ್ಲಿ ಎಲ್ಲ ರೀತಿಯಾದಂತಹ ಏನು ಜನರಿಗೆ ತಲುಪಬೇಕಾದಂತಹ ಸರಕಾರದ ಸೌಲಭ್ಯಗಳು ನೇರವಾಗಿ ಮತ್ತು ಸುಲಭವಾಗಿ ಜನರಿಗೆ ತಲುಪಬೇಕೆನ್ನುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈ ದೃಷ್ಟಿಯಲ್ಲಿ ನಾವು ಸೇವೆಗಳನ್ನು ಅಭಿವೃದ್ಧಿಪಡಿಸುವಂತಹ ಚಿಂತನೆಗಳನ್ನು ನೋಡ್ತಾ ಬರಬೇಕು ಎನ್ನುವಂಥದ್ದನ್ನು ಹೇಳುವಂಥದ್ದು. ಸ್ಥಳೀಯ ಆರ್ಥಿಕತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸಾಮಾಜಿಕ ಮತ್ತು ಸಾಮುದಾಯಿಕವಾಗಿ ತಮ್ಮನ್ನು ತಾವು ಬೆಳೆಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಸೊ ನೀವು ನೋಡ್ತಾ ಬರ್ಬೋದು, ಯಾಕೆಂತ ಹೇಳಿದ್ರೆ ಸೊ ನೋಡಿ, ಸಮೃದ್ಧಿ ಅಂತ ಹೇಳುವಂಥ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಬಟ್ ಅದು ಬಿದ್ದೋಯ್ತು. ಯಾಕಂತ ಹೇಳಿದ್ರೆ ಒನ್ ಮ್ಯಾನ್ ಅದನ್ನ ಲೀಡ್ ಮಾಡ್ತಾ ಇದ್ರು. ಬೇಕಾದಷ್ಟು ಜನರಿಂದ ಹಣ ಕಲೆಕ್ಟ್ ಮಾಡಿದ್ದಾರೆ, ಅದು ಮತ್ತೆ ಬಿದ್ದೋಯ್ತು. ಹಾಗೆ ಬಿದ್ದು ಹೋಗುವುದಕ್ಕೆ ಸಹಕಾರಿ ವ್ಯವಸ್ಥೆಯಲ್ಲಿ ಅವಕಾಶಗಳೇ ಇಲ್ಲ, ಅವಕಾಶಗಳು ಇರಬಾರ್ದು. ಒಂದು ವೇಳೆ ಬಿದ್ದು ಹೋದ್ರೆ ಅದರ ಮೆಂಬರ್ಸ್ಗಳ ಪಾರ್ಟಿಸಿಪೇಷನ್ ಬಹಳ ಕಡಿಮೆ ಇದೆ ಅಂತೇಳಿ ಅರ್ಥ. ಹಾಗಾಗಿ ಇಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಸಾಮುದಾಯಿಕ ಅಭಿವೃದ್ಧಿ ಆಗಬೇಕಾಗಿದೆ ಅಂತ ಹೇಳುವಂಥದ್ದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು ಹೇಳುವಂಥದ್ದು. ಸೊ ಸಹಕಾರದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ತತ್ವಗಳು ಕೂಡ ಹೇಳುವಂಥದ್ದನ್ನೇ ಪರಸ್ಪರ ಸ್ವಸಹಾಯ ಮಾಡಿಕೊಳ್ಳುವಂಥದ್ದು. ಸ್ವಸಹಾಯ ಅಂದರೆ ಸ್ವಸಹಾಯ ಗುಂಪುಗಳಿರ್ಬೋದು. ನಮ್ಮೊಳಗಡೆ ಈಗ ನನಗೊಂದು ಕೃಷಿ ಭೂಮಿ ಇದೆ, ನಾನು ಕೃಷಿ ಭೂಮಿಯನ್ನು ಉಳುಮೆ ಮಾಡೋದು ಹೇಗೆ, ಸೊ ಅಲ್ಲಿ ಏನು ಕೃಷಿಯನ್ನು ಮಾಡೋದು ಹೇಗೆ, ಅಥವಾ ಯಾವುದೇ ರೀತಿಯಾದಂತಹ ಸಂಪನ್ಮೂಲಗಳನ್ನು ತೆಗೆಯುವಂಥದ್ದು ಹೇಗೆ ಎನ್ನುವಂಥದ್ದನ್ನೆಲ್ಲ ಯೋಚನೆ ಮಾಡ್ತಾ ಬಂದಿದ್ದಾನೆ. ಆದರೆ ನೋಡಿ, ಧರ್ಮಸ್ಥಳ ಎನ್ನುವಂಥದ್ದು ಧರ್ಮಸ್ಥಳ ಸ್ವಸಹಾಯ ಸಂಘದ ಮೂಲಕ ಇವತ್ತು ಕೃಷಿಯನ್ನ ಯಾವುದೆಲ್ಲ ಭೂಮಿಗಳು ಉಳುಮೆ ಮಾಡದೆ ಹಾಗೆ ಉಳಿದಿದ್ದೇವೆಯೋ ಅಂತಹ ಭೂಮಿಗಳ
ಕೆಲಸಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ, ಉಳುಮೆ ಮಾಡುವಂತ ಕೆಲಸಗಳನ್ನ, ಅಲ್ಲಿ ಕೃಷಿಯನ್ನ ತೆಗೆಯುವಂತ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಇದಕ್ಕೆ ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕುಗಳು ಯಾಕೆ ಸಹಕರಿಸಬಾರದು, ಪರಸ್ಪರ ಸಹಕಾರವಾದಾಗ ಹೇಗೆ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದಕ್ಕೆ ಇಂತಹ ಒಂದು ಎಕ್ಸಾಂಪಲ್ಸ್ ಗಳನ್ನು ನಾವು ನೋಡ್ತಾ ಬರ್ಬೋದು. ಸ್ವಸಹಾಯ ಅಂತ ಹೇಳುವಂತ ದೃಷ್ಟಿಕೋನಲ್ಲಿ ಸ್ವಜವಾಬ್ದಾರಿ ಇದು ಬಹಳ ಪ್ರಮುಖವಾಗಿ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಬರ್ಬೋದು. ಸೊ ಕೆಲವೊಂದು ಇತ್ತೀಚೆಗೆ ನಾವು ಉಡುಪಿಯಲ್ಲೆಲ್ಲ ಕೇಳಿದ್ದೇವೆ, ಸೊ ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದೇವೆ, ಆ ಬ್ಯಾಂಕುಗಳು ಮುಚ್ಚುತ್ತಾ ಇದೆ, ಈ ಬ್ಯಾಂಕುಗಳು ಮುಚ್ಚುತ್ತಾವೆ, ಸೊ ಸಹಕಾರಿ ಬ್ಯಾಂಕುಗಳು ಅಪಾಯದಲ್ಲಿದ್ದಾವೆ. ಇಂತಹ ಸ್ಟೇಟ್ಮೆಂಟ್ಸ್ಗಳು ಏನು ಪತ್ರಿಕಾ ಮಾಧ್ಯಮಗಳಲ್ಲಿ ಬರದ ಹಾಗೆ ಸಹಕಾರಿ ವ್ಯವಸ್ಥೆಯನ್ನು ಕಟ್ಟುವಂತ ಕೆಲಸ ಆಗಬೇಕಾಗಿದೆ. ಸೊ ಇದು ಸ್ವಜವಾಬ್ದಾರಿ, ಇದರಲ್ಲಿ ಎಲ್ಲರ ಪಾಲುಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಸೊ ಇನ್ನೊಂದು ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ನಾವು ಹೇಳಿರುವಂಥದ್ದು. ಸೊ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಆಗಬೇಕು. ಸೊ ಆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಕೆಲಸ ಮಾಡಬೇಕಾಗಿದೆ. ಪ್ರತಿಯೊಬ್ಬನನ್ನು ಕೂಡ ಪ್ರಶ್ನಿಸುವಂತಹ, ಪ್ರತಿಯೊಬ್ಬನಿಗೂ ಕೂಡ ಎಲ್ಲಾ ವಿಚಾರಗಳು ತಲುಪುವಂತಹ ಕೆಲಸಗಳು ಸಹಕಾರಿ ವ್ಯವಸ್ಥೆಯಲ್ಲಿ ಆಗಬೇಕಾಗಿದೆ. ಇವತ್ತು ನಿಮ್ಗೆ ಗೊತ್ತಿದೆ, ಸೊ ಮೆಸೇಜಸ್ಗಳನ್ನು ಕಳಿಸಬಹುದು ಅಥವಾ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಕೊಡುವಂತಹ ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳು ಇವತ್ತು ನಮ್ಮ ಜೊತೆಗಿದ್ದಾವೆ. ನಾವು ಆ ಮೂಲಕ ಪ್ರತಿಯೊಂದು ವಿಚಾರಗಳನ್ನು ಕೂಡ ತಮ್ಮ ಸದಸ್ಯರಿಗೆ ತಲುಪಿಸುವಂತ ಕೆಲಸಗಳನ್ನು ಮಾಡ್ತಾ ಬರಬೇಕಾಗಿದೆ. ಈ ಮೂಲಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬೆಳೆಯುವುದಕ್ಕೆ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನನಗೆ ನನ್ನ ಅಕೌಂಟಿನ ಬಗೆಗೆ ತಿಳುವಳಿಕೆ ಜಾಸ್ತಿ ಆದಾಗ ನಾನು ಅದನ್ನು ರಕ್ಷಣೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ಪ್ರತಿಯೊಬ್ಬನಲ್ಲಿ ಕೂಡ ಬೆಳೆಯುತ್ತಾ ಹೋಗುತ್ತೆ. ಈ ಕೆಲಸಗಳನ್ನು ನಾವು ಮಾಡ್ತಾ ಬರಬೇಕಾಗಿದೆ ಅಂತ ಹೇಳುವಂಥದ್ದು. ಇನ್ನೊಂದು ಸಮಾನತೆ ಅಂತ ಹೇಳುವಂಥದ್ದು. ಸೊ ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಬರ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿಲ್ಲ, ನಾವು ಮೇಲೆ ಕೂತಿರ್ಬೋದು ಅಷ್ಟೇ. ಸೊ ಮೇಲೆ ಕೆಳಗೆ ಎನ್ನುವಂತಹ ಭೇದ ಭಾವಗಳಿಲ್ಲದೆ ಕೆಲಸ ಮಾಡುವಂಥದ್ದಿದ್ರೆ ಅದು ಸಹಕಾರಿ ವ್ಯವಸ್ಥೆ. ಆ ಸಹಕಾರಿ ವ್ಯವಸ್ಥೆಯನ್ನ ರೂಪಿಸಿಕೊಳ್ಬೇಕಾದ್ದು ಈ ದೃಷ್ಟಿಯಲ್ಲೇ ಅಂತ ಹೇಳುವಂಥದ್ದು. ಸೊ ಒಬ್ರು ಅಧ್ಯಕ್ಷರು ಇರ್ಬೋದು, ಆದ್ರೆ ಅಧ್ಯಕ್ಷರು ಪರಸ್ಪರ ಸಹಕಾರವನ್ನ ಬೆಳೆಸಿಕೊಳ್ಳಲೇಬೇಕು. ಬಹಳ ಅವರು ಹೇಳಿದ್ರು, ದೊಡ್ಡ ದೇಹ ಇದೆ ಆದ್ರೆ ಮನಸ್ಸು ಬಹಳ ದೊಡ್ಡದಿದೆ ಅಂತ ಹೇಳಿ. ಸೊ ಆ ಮನಸ್ಸು ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತದೆ. ಸಹಕಾರಿ ವ್ಯವಸ್ಥೆಯಲ್ಲಿ ಆಗ್ಬೇಕಾದ್ದು ಆ ತರದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಹೇಳುವಂಥದ್ದು. ಸೊ ಪ್ರತಿಯೊಬ್ಬನು ಕೂಡ ಯಾರನ್ನು ದೂರಿಕೊಂಡು ಯಾರನ್ನು ಬೈದುಕೊಂಡು ಸಹಕಾರಿ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ತರದಲ್ಲಿ ನಾವು ಎಲ್ಲರನ್ನು ಒಂದುಗೂಡಿಸಿಕೊಂಡು ಹೋಗುವಂತಹ ಕೆಲಸವನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಡಿಯಲ್ಲಿ, ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ಮಾಡಬೇಕಾಗಿದೆ. ಸಮಾನತೆ. ಸೊ ದೆನ್ ಇನ್ನೊಂದಿಂದೆ ಈಕ್ವಿಟಿ ಅಂತ ಹೇಳಿದೆ ನೋಡಿ. ಸಮಾನತೆ ಬೇರೆ, ಈಕ್ವಿಟಿ ಬೇರೆ, ಈಕ್ವಾಲಿಟಿ ಬೇರೆ, ಈಕ್ವಿಟಿ ಬೇರೆ ಅಂತ ಹೇಳ್ತಾರೆ. ಈ ಈಕ್ವಿಟಿ ಅಂತ ಹೇಳಿದ್ರೆ ಏನು ಅಂತ, ಒಂದು ಸಲ ಸಮಾನತೆ ಹೆಚ್ಚುವಾದ ನಂತರ ಅದನ್ನು ಕರೆಯುವುದು ಈಕ್ವಿಟಿ ಅಂತ ಹೇಳಿ. ಸೊ ಅಲ್ಲಿ ನಮಗೆ ಭೇದ ಭಾವ ಎನ್ನುವಂತಹ ಮನೋಭಾವನೆಗಳನ್ನು ಸೃಷ್ಟಿಸದೆ ನಮ್ಮನ್ನು ನಾವು ರೂಪಿಸಿಕೊಳ್ಳುವಂತ ಒಂದು ಮನಸ್ಸು ಮಾಡಿದ್ರೆ ಅದೇ ಈಕ್ವಿಟಿ ಆಗಿ ಬಿಡ್ತದೆ. ಅಲ್ಲಿ ವ್ಯತ್ಯಾಸಗಳೇ ಕಾಣುವುದಿಲ್ಲ ನಮಗೆ ಅಂತ ಹೇಳಿ. ಸೊ ಇದನ್ನ ನಾವು ಗುರುತಿಸಬೇಕಾಗಿದೆ. ಸಾಲಿಡಾರಿಟಿ ಬೇಕಾಗಿದೆ. ಸೊ ಒಂಥರ ಅಕೌಂಟಬಿಲಿಟಿ ಬೇಕಾಗಿದೆ. ಸೊ ಎಲ್ಲ ದೃಷ್ಟಿಯಲ್ಲಿ ನಮ್ಮ ಸಹಕಾರಿ ವ್ಯವಸ್ಥೆಯನ್ನು ಇವತ್ತು ನಾವು ಬಲಪಡಿಸಬೇಕಾದಂಥ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಹೇಳ್ಬೋದು. ಸೊ ಸಹಕಾರಿ ವ್ಯವಸ್ಥೆ ನಮ್ಮ ಶಾಸಕರು ಹೇಳಿದ್ರು, ಅಬಲ ವರ್ಗದ ಒಂಥರದ ಜನರ ಬದಲಾವಣೆಗೆ ಇರುವಂತಹ ಒಂದು ಆಯುಧದ ಹಾಗೆ. ಬಹಳ ಎಲ್ಲರಿಗೂ ಕೂಡ ಮುಕ್ತವಾಗಿ ತೊಡಗಿಸಿಕೊಳ್ಬಹುದು. ಇವತ್ತು ಯೋಚನೆ ಮಾಡಿ ಬಂಧುಗಳೇ, ಇಡೀ ಭಾರತದಾದ್ಯಂತ ಸಹಕಾರಿ ವ್ಯವಸ್ಥೆಯಲ್ಲಿ ಸುಮಾರು 20 ದಶಲಕ್ಷ ಜನ ನೇರ ಉದ್ಯೋಗವನ್ನು ಪಡೀತಾ ಇದ್ದಾರೆ. 20 ದಶಲಕ್ಷ ಜನ ನೇರ ಉದ್ಯೋಗವನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ಪಡೀತಾ ಇದ್ದಾರೆ ಇಂದು. ಹಾಗೆ ಪರೋಕ್ಷವಾಗಿ 106 ಕೋಟಿ ಜನ ಪಡೀತಾ ಇದ್ದಾರೆ. ಜಸ್ಟ್ ಥಿಂಕ್. ಸೊ ಈ ಒಂಥರದಲ್ಲಿ ಯೋಚನೆ ಮಾಡಿ, ಇದು ಪರೋಕ್ಷವಾಗಿ ಪಡೆಯುವಂಥದ್ದು ಮತ್ತು ನೇರವಾಗಿ ಪಡೆಯುವಂಥವರ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಬರ್ಬೋದು. ಹಾಗಾಗಿ ಪ್ರತಿಯೊಬ್ಬನ ಒಂಥರದಲ್ಲಿ ಏನು ಆರ್ಥಿಕ ಬೆಳವಣಿಗೆಗೆ ಸೊ ಸಹಕಾರಿ ವ್ಯವಸ್ಥೆ ಬಹಳ ಪ್ರಬುದ್ಧವಾಗಿ ನಿಂತಿದೆ ಅಂತೇಳಿ ಹೇಳುವುದಕ್ಕೆ ಸಾಧ್ಯತೆ ಇದೆ. ಹಾಗೆ ಸೊ ಮುಖ್ಯವಾಗಿ ಸೇವೆಗಳನ್ನು ಹೇಗೆ ನೀಡ್ತಾ ಇದೆಯೋ ಉದ್ಯೋಗಗಳನ್ನು ಕೂಡ ಹಾಗೆ ನೀಡ್ತಾ ಬಂದಿದೆ. ಕರಕುಶಲತೆಗೆ ಅವಕಾಶ ಮಾಡಿಕೊಟ್ಟಿದೆ, ಹೈನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದೆ, ಸಣ್ಣ ಉದ್ಯಮಗಳಿಗೆ ಅವಕಾಶ ಮಾಡಿಕೊಟ್ಟಿದೆ, ಹಿಡುವಳಿದಾರರಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ನೋಡಿ, ಇಂದು ಈ ನಮ್ಮ ಸಹಕಾರಿ ಕ್ಷೇತ್ರ ಆಡುಮುಟ್ಟದ ಸೊಪ್ಪಿಲ್ಲ, ಹಾಗೆ ಸಹಕಾರಿ ಕ್ಷೇತ್ರ ಕೈಯಾಡಿಸದ ಜಾಗವಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯತೆ ಆಗಿದೆ. ಆ ಎಲ್ಲ ಇವತ್ತು ನೋಡಿ, ಕೇರಳಕ್ಕೆ ಹೋದ್ರೆ ಎಜುಕೇಶನ್ ಸಹಕಾರಿ ವ್ಯವಸ್ಥೆಯಲ್ಲಿ ಬಂದಿದೆ. ಎಂತ ಒಂಥರದ ವ್ಯವಸ್ಥೆ ನೋಡಿ, ಶಿಕ್ಷಣವನ್ನು ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ತಂದಿದ್ದಾರೆ. ಸೊ ಇವತ್ತು ನಾವು ಏನು ಈ ಎನ್ನುವಂಥದ್ದನ್ನು ಬರೀತೀಯೋ, ಇ ಕಾಮರ್ಸ್ಗಳಿರ್ಬೋದು ಅಥವಾ ಈ ಚಿಂತನೆಗಳೇನಿದೆಯೋ ಅದನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಥವಾ ಎಲೆಕ್ಟ್ರಾನಿಕ್ಸ್ಗಳಿಗೆ ಏನು ಪಂಪ್ಗಳನ್ನು ತಯಾರಿಸುವಂಥದ್ದು, ಅಥವಾ ಏನು ನಾವು
ಚಾರ್ಜಿಂಗ್ ಸೆಂಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು. ಈ ಚಾರ್ಜಿಂಗ್ ಸೆಂಟರ್ಸ್ಗಳನ್ನು ಕೋಆಪರೇಟಿವ್ಸ್ ಅಂಡರಲ್ಲಿ ತಂದಿದ್ದಾರೆ ನೋಡಿ. ಸೊ ಎಲ್ಲವೂ ಕೂಡ ಇವತ್ತು ಕೋಆಪರೇಟಿವ್ ವ್ಯವಸ್ಥೆ ಅಡಿಯಲ್ಲಿ ತರುವುದಕ್ಕೆ ಸಾಧ್ಯತೆ ಆಗಿದೆ ಅಂತೇಳಿ ಹೇಳುವುದಕ್ಕೆ ಸಾಧ್ಯತೆ ಇದೆ. ಸೊ ಇಂದು ಕೂಡ ಭಾರತವನ್ನು ನಾವು ನೋಡಿದರೆ ಸುಮಾರು 65% ಜನ ಭಾರತದ ಹಳ್ಳಿಗಳಲ್ಲೇ ಬದುಕ್ತಾ ಇದ್ದಾರೆ. ಈ ಹಳ್ಳಿಗಳಲ್ಲಿ ಬದುಕಿದ್ರು ಕೂಡ ನೈಜ ಜ್ಞಾನದ ಬೆಳವಣಿಗೆಯನ್ನ ರೂಪಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಸಹಕಾರಿ ವ್ಯವಸ್ಥೆಗಳಲ್ಲಿ ಇವತ್ತು ಅಂತಹ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನ ಪೂರೈಸುವುದಕ್ಕೆ ಪ್ರಯತ್ನಗಳು ಆಗಲೇಬೇಕಾಗಿದೆ. ಪ್ರತಿಯೊಬ್ಬನು ಬೆಳೆದಾಗ ಮಾತ್ರ, ಈಗ ದೇಶ ಅಂತ ಹೇಳಿದ್ರೆ ನಾವು ದೇಶ ಅಂತ ಹೇಳ್ತೇವೆ. ದೇಶ ಅಂತ ಹೇಳಿದ್ರೆ ಏನು ಅಲ್ಲ, ಜನರು ಫಸ್ಟ್ ಆಫ್ ಆಲ್. ಜನರಿಲ್ಲದಿದ್ರೆ ದೇಶವೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ 7 ಖಂಡಗಳಿದಾವೆ. ಒಂದು ಖಂಡವನ್ನು ಖಂಡ ಅಂತೇಳಿ ಕರೆಯುವಂಥದ್ದು, ಉಳಿದ ಎಲ್ಲ ಖಂಡಗಳನ್ನು ದೇಶ ಅಂತೇಳಿ ಕರಿತೇವೆ. ಒಂದು ಖಂಡವನ್ನು ಅಂಟಾರ್ಟಿಕಾವನ್ನ ಖಂಡ ಅಂತೇಳಿ ಕರೀತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಜನರಿಲ್ಲ, ಅಲ್ಲಿ ಸರ್ಕಾರ ಇಲ್ಲ, ಅಲ್ಲಿ ಆಡಳಿತ ಇಲ್ಲ, ಅಲ್ಲಿ ಸಾರ್ವಭೌಮತೆ ಇಲ್ಲ, ಅಲ್ಲಿ ಸಾವರ್ನಿಟಿ ಇಲ್ಲ. ಅದಕ್ಕೋಸ್ಕರ ಅದನ್ನು ಹಾಗೆ ಕರೀತಾ ಇದ್ದೇವೆ. ಹಾಗಾಗಿ ದೇಶ ಅಂತ ಹೇಳಿದ್ರೆ ಜನರು. ಪ್ರತಿಯೊಬ್ಬ ಜನರು ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ದೇಶ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ದೇಶದ ಅಭಿವೃದ್ಧಿಯ ಕಲ್ಪನೆಗಳು ಬೆಳೆಯಬೇಕಾದ್ದು ನಮ್ಮ ಈ ಸ್ಥಳೀಯ ಮಟ್ಟದಿಂದ. ಇಲ್ಲಿ ನಾವು ಸಹಕಾರಿ ವ್ಯವಸ್ಥೆಯನ್ನು ರೂಪಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಹಾಗೆ ಮುಖ್ಯವಾಗಿ ಸರ್ಕಾರದ ಮತ್ತು ಜನರ ನಡುವೆ ಒಂದು ಸೇತುವೆಯಾಗಿಯೂ ಕೂಡ ಸಹಕಾರಿ ವ್ಯವಸ್ಥೆ ಕೆಲಸ ಮಾಡಬೇಕಾಗಿದೆ. ಭಯ ಇರಬೇಕಾಗಿದೆ. ಪ್ರತಿಯೊಂದರಲ್ಲಿಯೂ ಕೂಡ ಒಂದು ಪ್ರಶ್ನೆ ಮಾಡುವಂತಹ ಗುಣಗಳು ಇವತ್ತು ಜನರಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ, ಇಲ್ಲಿ ನೀಡುವಂತಹ ಶಿಕ್ಷಣ ವ್ಯವಸ್ಥೆ, ಇಲ್ಲಿ ನೀಡುವಂತಹ ಒಂದು ಸಂಘಟನಾ ಸಾಮರ್ಥ್ಯ, ಇಲ್ಲಿ ನೀಡುವಂತಹ ಒಂದು ವಿಚಾರಧಾರೆಗಳು, ಇವೆಲ್ಲವೂ ಕೂಡ ಜನರಲ್ಲಿ ಕೂಡ ತಮ್ಮ ಹಕ್ಕುಗಳ ಬಗೆಗೆ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನೀಡಿದೆ. ಹಕ್ಕುಗಳ ಜೊತೆಗೆ ಕರ್ತವ್ಯವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾರೆ. ಇವತ್ತೇ ಇದೇ ಭಾಷಣವನ್ನು ನೀವು 3 ಗಂಟೆಗೆ ಇಲ್ಲಿ ಮಾಡಿದ್ರೆ ಜನರು ಎದ್ದು ಹೋಗ್ತಾರೆ. ಯಾವುದೇ ರೀತಿಯಾದಂತಹ ಭಯ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ನಮ್ಮ ಭಾಷಣಕ್ಕಿಂತಲೂ ದನದ ಹಾಲು ಕರೆಯುವುದು ಮುಖ್ಯ ಆಗಿರ್ತದೆ. ಇದು ಒಂಥರದಲ್ಲಿ ಜವಾಬ್ದಾರಿಗಳನ್ನು ಕೂಡ ರೂಪಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಬೆಳೆಯಬೇಕಾಗಿದೆ. ಇವತ್ತು ನೀವು ನೋಡ್ತಾ ಬರ್ಬೋದು, ಪ್ರಪಂಚದಲ್ಲಿ ಭಾರತದಲ್ಲಿ ಇಫ್ಕೋ ಕಂಪನಿ ಇರ್ಬೋದು, ಕ್ರಿಪ್ಕೋ ಕಂಪನಿ ಇರ್ಬೋದು, ಅಮೂಲ್ ಇರ್ಬೋದು, ಅಥವಾ KMF ಇರ್ಬೋದು, TSS ಇರ್ಬೋದು, ಇಂತಹ ಕಂಪನಿಗಳೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ನೋಡ್ತಾ ಬನ್ನಿ. ನಾವು ಕೊಡುವ ಹಾಲಿನಿಂದ ಅಮೂಲ್ KMF 150 ವೆರೈಟಿ, 150ಕ್ಕಿಂತಲೂ ಹೆಚ್ಚು ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ನಾವು ಕೊಡುವ ಹಾಲಿನಿಂದ ಬೇರೆ ಯಾವುದೇ ನೀವು ನಂದಿನಿಯ ಪ್ರಾಡಕ್ಟ್ಸ್ಗಳಿಗೆ ಯಾವ ಭಯ ಇಲ್ಲದೆ ತಿನ್ಬೋದು. ಮತ್ತೆ ಬಹಳ ಗೌರವಯುತವಾಗಿ ಸಮಾಜ ನೋಡುವಂತ ಒಂದು ಪ್ರಾಡಕ್ಟ್ ಆಗಿ ಇವತ್ತಿಗೆ ಉಳಿದಿದೆ. ನೀವು ನೋಡ್ತಾ ಬನ್ನಿ, ಕೇವಲ ನಾವು ಕೊಡುವ ಹಾಲಿನಿಂದ 150 ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನು ತಯಾರಿಸಿ ಮತ್ತೆ ನಮಗೆ ಸೇಲ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸಹಕಾರಿ ವ್ಯವಸ್ಥೆಯಲ್ಲಿ ಹೇಗೆ ಬೆಳೀತಾ ಇದೆ. ಮತ್ತೆ ಜನರು ಕೂಡ ಅಭಿವೃದ್ಧಿ ಆಗುವುದಕ್ಕೆ ಸುಲಭವಾದಂತಹ ಒಂದು ದಾರಿಯನ್ನ ಮಾಡಿಕೊಟ್ಟಿದೆ ಅಂತೇಳಿ ಹೇಳೋದಕ್ಕೆ ಸಾಧ್ಯತೆ ಇದೆ. ಇದು ನಾವು ಗುರುತಿಸಲ್ಪಡಬೇಕಾದಂತಹ ಸಹಕಾರಿ ವ್ಯವಸ್ಥೆಗಳು, ಪರಸ್ಪರ ಸಹಕಾರಗಳು. ಹಾಗಾಗಿ ನಾವು ಇವತ್ತು ನೋಡ್ತಾ ಬನ್ನಿ, ಕಳೆದ 1-2 ತಿಂಗಳಿಗಿಂತ ಮೊದಲು ಒಂದು ದೊಡ್ಡ ಇಶ್ಯೂ ಆಯಿತು. ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಹೇಳಿ. ಆ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡಿದ ಜೊತೆಗೆ ಒಂದಷ್ಟು ಹಾಲನ್ನು ಕೂಡ ಜಾಸ್ತಿಯಾಗಿ ಕಳಿಸಿದ್ದಾರೆ. ಯಾಕಂತ ಹೇಳಿದ್ರೆ 100 ಕೋಟಿ ಲೀಟರ್ ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ. ಎಂತ ಒಂಥರದಲ್ಲಿ ಆವಾಗ ನಾವು ಸಹಕಾರ ಮಾಡದಿದ್ರೆ ಸಹಕಾರಿ ವ್ಯವಸ್ಥೆ ಬೆಳೆಯುವುದು ಹೇಗೆ? ಜಸ್ಟ್ ಅದನ್ನ ಪ್ರಶ್ನೆ ಮಾಡುವಂಥದ್ದಲ್ಲ. ಅಲ್ಲಿ ನಾವೆಲ್ಲ ಸ್ವಲ್ಪ ಸಹಕಾರಿಗಳಾಗಿಯೇ ಬದುಕಬೇಕಾಗುತ್ತೆ. ಅಲ್ಲಿ ಬೆಳಿಬೇಕಾಗಂದ್ರೆ ಅಲ್ಲಿ ಅಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಇದು ಒಂಥರದಲ್ಲಿ ನಾವು ಗುರುತಿಸಬೇಕಾಗಿದೆ. ಹಾಗಾಗಿ ಸಹಕಾರಿ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಮುಂದುವರಿಯಬೇಕಾಗಿದ್ರೆ ರಾಷ್ಟ್ರ, ರಾಜ್ಯ ಮಟ್ಟದ ಸಂಸ್ಥೆಗಳು ಗ್ರಾಮೀಣ ಮಟ್ಟದ ಸಂಸ್ಥೆಗಳಿಗೆ ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸಬೇಕು. ಹಾಗೂ ಅದಕ್ಕೆ ತಕ್ಕುದಾದಂತಹ ಸಹಾಯಧನಗಳನ್ನು ಕೂಡ ನೀಡ್ತಾ ಬರಬೇಕಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಬಹಳ ಪ್ರಮುಖವಾಗಿ ಹೇಳ್ಬೋದು. ಇದೇ ಮೂಲಕ ಪರಸ್ಪರ ಸಹಕಾರಿ ವ್ಯವಸ್ಥೆಗಳು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು. ಹಾಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಸಾಲದ ಸುಸ್ತು ಪ್ರಮಾಣ ತಗ್ಗಿಸಲು, ನಷ್ಟವನ್ನು ಕೊನೆಗೊಳಿಸಲು ಸರ್ಕಾರಗಳು ಇವತ್ತು ಬಹಳ
ದೊಡ್ಡ ಕೆಲಸ ಮಾಡಬೇಕಾಗಿದೆ. ಸೊ ಅಂತಹ ಸಂಸ್ಥೆಗಳಿಗೆ ನೀಡುವ ಸಹಾಯಧನ ಅವುಗಳಿಗೆ ನೇರವಾಗಿ ತಲುಪುವಂತೆ ಕೂಡ ಮಾಡಬೇಕಾಗಿದೆ. ಮೊನ್ನೆ ವೀರಪ್ಪ ಮೊಯ್ಲಿಯವರು MCS ಬ್ಯಾಂಕಿನಲ್ಲಿ ಭಾಷಣ ಮಾಡುವಾಗ ಒಂದು ಮಾತನ್ನ ಹೇಳಿದ್ರು. ಸೊ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನಾನು ನಬಾರ್ಡಿನ ಒಂದು ಪೂರ್ವ ತಯಾರಿಯನ್ನ ಮಾಡುವಂತ ಸಂದರ್ಭದಲ್ಲಿ ನಬಾರ್ಡ್ ಮಾತ್ರ ಇರಬೇಕು, ಬೇರೆ ಯಾವುದೇ ಲೋಕಲ್ ಸಂಸ್ಥೆಗಳು ಇರಬಾರ್ದು, ನೇರವಾಗಿ ನಬಾರ್ಡಿಂದ ಜನರಿಗೆ ತಲುಪಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಆವಾಗ ಅವರದನ್ನು ಆ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಇದ್ದಂಥ ಮೈಂಡ್ಸೆಟ್ಸ್. ಆದರೆ ನಮ್ಮ ದೇಶದ ಆರ್ಥಿಕತೆ, ನಮ್ಮ ದೇಶದ ಜನರ ಉದ್ಯೋಗ ಪ್ರಮಾಣವನ್ನು ಹೆಚ್ಚಿಸುವಂಥ ದೃಷ್ಟಿಕೋನದಿಂದ ಬೇರೆ ಬೇರೆ ಸಂಸ್ಥೆಗಳು ಮತ್ತೆ ಕೂಡ ಹುಟ್ಟಿ ಬಂದು ಸಹಕಾರಿ ವ್ಯವಸ್ಥೆಯನ್ನು ಪೂರೈಸಿರುವಂಥದ್ದನ್ನು ನೋಡ್ತಾ ಬಂದಿರ್ಬೋದು ಅಂತ ಹೇಳ್ಬೋದು. ಸೊ ಇದು ನೇರವಾಗಿ ತಲುಪಬೇಕು. ಇವತ್ತು ಬೇಕಾದಷ್ಟು DBT ವ್ಯವಸ್ಥೆಗಳಿದ್ದಾವೆ. ಸೊ ನಿಮಗೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಂಥ ಸಿಸ್ಟಮ್ಸ್ಗಳಿದ್ದಾವೆ. ಜನರಿಗೆ ಈಸಿಯಾಗಿ, ಸುಲಭವಾಗಿ, ನೇರವಾಗಿ, ಭ್ರಷ್ಟಾಚಾರ ಮುಕ್ತವಾಗಿ ತಲುಪುವಂಥ ಕೆಲಸಗಳು ಆಗ್ತಾ ಬರಬೇಕಾಗಿದೆ. ಇದನ್ನೇ ನಾವು ಪರಸ್ಪರತೆ ಅಂತೇಳಿ ಹೇಳುವಂಥದ್ದು ಅಂತೇಳಿ ಹೇಳ್ಬೋದು. ಹಾಗೆ ಪ್ರಾಥಮಿಕ ಸಹಕಾರ ಸಂಘಗಳು ಖಾಸಗಿಯವರೊಂದಿಗೆ ಸ್ಪರ್ಧಿಸಲು ಸಮರ್ಥವಾಗಿರಬೇಕು. ಒಂದು ವೇಳೆ ಇವತ್ತು ಸಹಕಾರಿ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ಖಾಸಗಿ ಸಂಸ್ಥೆಗಳು ಕೂಡ ದೊಡ್ಡ ಸಂಗತಿ ಅಲ್ಲ. ಆ ತರಹದಲ್ಲಿ ಶಕ್ತಿ ಇದೆ ಸಹಕಾರಿಗೆ. ಆದರೆ ಇಚ್ಛಾಶಕ್ತಿಗಳ ಕೊರತೆ ಇದೆ ನಮ್ಮ ಜೊತೆಗೆ. ಆ ಇಚ್ಛಾಶಕ್ತಿಗಳನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಜೊತೆಗಿದೆ. ಸೊ ಆ ಥರದಲ್ಲಿ ನಾವು ಇವತ್ತು ನೋಡ್ತಾ ಬನ್ನಿ, ನೀವು ಕೇರಳದಲ್ಲಿ ಒಂದು ರೋಡ್ ಆಗಿರ್ಬೋದು, ನೀವು ತಲಪಾಡಿಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ದೊಡ್ಡ ರೋಡ್ ಆಗಿದೆ. ಆ ರೋಡನ್ನು ಸ್ಥಾಪಿಸಿದ್ದು ಯಾವುದು ಅಂತ ಹೇಳಿದ್ರೆ ಒಂದು ಸಹಕಾರಿ ಸಂಸ್ಥೆ. ಹೇಗಾಗಿದೆ ಅಂತ ಹೇಳಿದ್ರೆ, ಆ ರೋಡು ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆ ರೋಡ್ ಹೇಗಾಗಿದೆ ಅಂತ ಹೇಳಿದ್ರೆ ಇನ್ನೊಂದು 25 ವರ್ಷಕ್ಕೆ ಆ ರೋಡನ್ನು ಮುಟ್ಟಬೇಕಾಗಿಲ್ಲ. ಅಷ್ಟು ಗಟ್ಟಿಯಾಗಿ, ಅಷ್ಟು ಭದ್ರವಾಗಿ ಮಾಡಿದೆ. ಅಂದ್ರೆ ನೋಡಿ, ಸಹಕಾರಿ ವ್ಯವಸ್ಥೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇದನ್ನು ನಾವು ಯೋಚನೆ ಮಾಡಿ, ಇಲ್ಲಿ ನೋಡಿ ಒಂಥರದಲ್ಲಿ ಹೇಗೆ ಪರಸ್ಪರ ಸಹಕಾರ. ನಮಗೆ ರೋಡು ಅನಿವಾರ್ಯ, ನಮ್ಮ ಶಾಸಕರು ಕೂಡ ಅದನ್ನೇ ಹೇಳಿದ್ರು, ರೋಡು ಅನಿವಾರ್ಯ, ನಮಗೆ ಅಣೆಕಟ್ಟು ಅನಿವಾರ್ಯ. ಆದರೆ ಎಷ್ಟು ಅಣೆಕಟ್ಟುಗಳಲ್ಲಿ ನೀರು ನಿಲ್ತಾ ಇದೆ ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅದಾಗಬಾರ್ದು. ಸಹಕಾರಿ ವ್ಯವಸ್ಥೆಗಳು ನಾವು ನೋಡ್ತಾ ಬರಬೇಕಾದ್ದು ಆ ಥರದಲ್ಲಿ ನಾವೇ ಮಾಡುವ. ಸೊ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಿಗೆ ಆ ಥರದ ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ಲಿ. ಎಲ್ಲ ಜನರೇ ಇನ್ವಾಲ್ವ್ ಆಗಿ ಮಾಡ್ತಾ ಹೋಗುವ, ಜನರಿಗೂ ಉದ್ಯೋಗ ಸಿಗುತ್ತೆ. ಏನು ಇವತ್ತು 100 ದಿನದ ಉದ್ಯೋಗ ಕಾರ್ಯಕ್ರಮವನ್ನು ಆಯೋಜಿಸಿದೆಯೋ ಸರ್ಕಾರ, ಅದೇ ಥರದಲ್ಲಿ ಕೃಷಿ ಪತ್ತಿನ ಸಹಕಾರ ವ್ಯವಸ್ಥೆಗಳಲ್ಲಿ ಕೂಡ ಪರಸ್ಪರ ಸಹಕಾರದ ಮೂಲಕ ನಾವೇ ಮಾಡೋದಕ್ಕೆ ಸಾಧ್ಯತೆ ಇದೆ. ಅಲ್ಲೊಂದು ಸಂಬಂಧಗಳು ಸೃಷ್ಟಿಯಾಗುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಪರಸ್ಪರ ಸಹಕಾರದಿಂದ ಏನು ಲಾಭ ಏನು ಅಂತೇಳಿ ನೀವು ಕೇಳ್ಬೋದು. ಒಂದು, ಆರ್ಥಿಕತೆಯನ್ನು ಹೆಚ್ಚಿಸ್ಬೋದು ಸುಲಭದಲ್ಲಿ. ಸೊ ಪರಸ್ಪರ ಸಹಕಾರ ಇದೆ, ಇವತ್ತು ನಡೀತಾ ಇದೆ. ನೀವು ನೋಡ್ತಾ ಬನ್ನಿ, ಯಾವುದೋ ಒಂದು ಸೌಹಾರ್ದ ಸಹಕಾರಿ ವ್ಯವಸ್ಥೆಗಳೆಲ್ಲವೂ ಕೂಡ ಸಹಕಾರದ ಜೊತೆಗೆ ಪಾಲುದಾರರಾಗಿದ್ದಾವೆ. ಸಹಕಾರದ ಜೊತೆಗೆ ಸಹಕಾರವನ್ನು ತೆಗೆದುಕೊಂಡೇ ಕೆಲಸ ಮಾಡ್ತಾ ಇದ್ದಾವೆ, ಅವುಗಳು ಬೆಳೀತವೆ. ಸೊ ಒಂಥರದಲ್ಲಿ ನಾವು ಇಲ್ಲಿ ನಮ್ಮನ್ನು ಕೂಡ ಅದೇ ಥರದಲ್ಲಿ ಪರಸ್ಪರತೆಯ ಮೂಲಕ ಬೆಳೆಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಸಂಪನ್ಮೂಲಗಳ ಹಂಚಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಮಾರುಕಟ್ಟೆಯನ್ನು ಹೆಚ್ಚಳ, ಇದು ನಮ್ಮ ದೇಶದಲ್ಲಿ ಆಗಬೇಕಾದ್ದು. ಇದು ಒಂದು ಒಂಥರ ದೊಡ್ಡ ಕೆಲಸ ಅಂತ ಹೇಳ್ಬೋದು. ನಮ್ಮದೇ ಆದಂಥ ಪ್ರಾಡಕ್ಟ್ಸ್ಗಳನ್ನು ಮಾರುವುದಕ್ಕೆ ನಮಗೆ ಮಾರುಕಟ್ಟೆಯ ಹೆಚ್ಚಳವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಈ ಮೂಲಕವೂ ಕೂಡ ಸಹಕಾರಿ ವ್ಯವಸ್ಥೆಯನ್ನು ಬೆಳೆಸುವುದಕ್ಕೆ ಸಾಧ್ಯತೆ ಇದೆ. ನಾವೀನ್ಯತೆಗಳನ್ನು ರೂಪಿಸಿಕೊಳ್ಬೇಕಾದ್ರೆ ಹೊಸ ಥರದ ಆಲೋಚನೆಗಳು ನಮ್ಮ ಜೊತೆಗೆ ಇವತ್ತು ಬರಬೇಕಾಗಿದೆ. ಇದು ನೋಡ್ತಾ ಬನ್ನಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಸೊ ನಾಳೆ ಯಾರಾದರೂ ಒಬ್ಬ ಸಹಕಾರಿಗಳು ಮಾಡೋದಿದ್ರೆ ಮಾಡ್ಬೋದು. ನಾವೆಲ್ಲ ಕಾಫಿ ಹುಡಿ ಅಥವಾ ಟೀ ಪೌಡರ್, ಪರ್ಟಿಕ್ಯುಲರ್ ಕಾಫಿಗಿಂತಲೂ ಕಾಫಿ ಅಂತ ಹೇಳಿದ್ರೆ ಬೀಜದಲ್ಲಿ ಆಗ್ತದೆ, ಟೀ ಯಾವುದರಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಎಲೆಯಲ್ಲಿ ಆಗ್ತದೆ. ಇವತ್ತು ನಾವು ಯಾಕೆ ದನ ತಿನ್ನುವಂಥ ಸೊಪ್ಪುಗಳು, ದನ ತಿನ್ನುವಂಥದ್ದು ಹುಲ್ಲುಗಳನ್ನು, ದನ ತಿನ್ನುವಂಥದ್ದು ಸೆಣಬುಗಳನ್ನು, ಆ ಮೂಲಕ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಮಿಕ್ಸ್ ಮಾಡಿ ಒಂದು ಥರದ ಹಿಂಡಿಯನ್ನು ತಯಾರಿಸಬಾರ್ದು? ಒಂದು ಹೊಸ ಥರದ ಯೋಚನೆಗಳನ್ನು ಯಾಕೆ ಮಾಡಬಾರ್ದು? ಅಲ್ಲಿ ಒಂದು ಥರದಲ್ಲಿ ಕೃಷಿಕರಿಗೆ ಸಹಕಾರಿ ಆಗುವ ರೀತಿಯಲ್ಲಿ ನಮ್ಮನ್ನು ನಾವು ಯಾಕೆ ಬೆಳೆಸುವುದಕ್ಕೆ ಸಾಧ್ಯತೆ ಇದೆ ಇಲ್ಲ ಎನ್ನುವುದನ್ನು ನೀವು ನೋಡ್ತಾ ಬರ್ಬೋದು. ಅಥವಾ ನೀವು ಇವತ್ತು ಮಾತನಾಡ್ತೇವೆ ಕ್ಯಾನ್ಸರ್ಗೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಎಣ್ಣೆಯನ್ನು ಬಳಸಿಕೊಳ್ಳುವಂಥದ್ದು ಬಹಳ ಮೂಲ ಕಾರಣ ಅಂತೇಳಿ ಹೇಳ್ತೇವೆ. ಹೇಗೆ ನೋಡ್ತಾ ಬನ್ನಿ, ನಾವೇ ನಮ್ಮ ಊರಿನಲ್ಲಿ ಆ ಥರದಲ್ಲಿ ಹೇಗೆ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಇದು ನಾವೀನ್ಯತೆಯನ್ನು ಮಾಡುವಂಥದ್ದು, ಕಲಿಕೆಗಳನ್ನು ರೂಪಿಸುವಂಥದ್ದು ಅಂತೇಳಿ ಹೇಳ್ತಾ ಬರ್ಬೋದು. ಸಹಕಾರಿ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಇವತ್ತು ಬಹಳ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು. ಬ್ರ್ಯಾಂಡಿಂಗ್ ಅನ್ನು ತಯಾರಿಸುವಂಥದ್ದು ಇರ್ಬೋದು, ಸಹಕಾರಿ ಮಾರುಕಟ್ಟೆಗಳನ್ನು ತಯಾರಿಸುವಂಥದ್ದು ಇರ್ಬೋದು, ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡುವಂಥದ್ದು ಇರ್ಬೋದು.
ಸೊ ಹಾಗೆ ತಂತ್ರಜ್ಞಾನದ ಹಂಚಿಕೆ ಇವತ್ತು ಬಹಳ ಪ್ರಮುಖವಾಗಿ ಬೇಕಾಗಿರುವುದು ತಂತ್ರಜ್ಞಾನದ ಹಂಚಿಕೆ. ತಂತ್ರಜ್ಞಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಕೂಡ ಪ್ರತಿಯೊಂದು ವಿಚಾರಗಳು ತಲುಪಬೇಕು, ತಿಳಿಬೇಕು. ಇವತ್ತು ನಾವು ನೋಡ್ತಾ ಬನ್ನಿ, ನಿಮ್ಮ ಅಕೌಂಟಿಂದ 20 ರೂಪಾಯಿ ಡೆಬಿಟ್ ಆಗಿದೆ ಅಂತ ಹೇಳಿದ್ರೆ ಒಂದ್ಸಲ ಮೇಲೆ ಕೆಳಗೆ ನೋಡ್ತವೇ ಇಲ್ವಾ? ಅದು ನಿಮಗೆ ಗೊತ್ತೇ ಆಗದಾಗೆ ಕಟ್ ಆಗ್ತಾ ಹೋದ್ರೆ ಸೊ ಒಂಥರದಲ್ಲಿ ನಾವು ಯೋಚನೆ ಮಾಡದಾಗೆ ಹೋಗ್ತೇವೆ. ಸೊ ಸಣ್ಣ ಮಟ್ಟದಲ್ಲಿಯೂ ಕೂಡ ಇದನ್ನು ಯೋಚನೆ ಮಾಡಬೇಕಾದಂಥ ಕೆಲಸ ಆಗಬೇಕಾಗಿದೆ. ಸೊ ಪ್ರತಿಯೊಂದು ಕೂಡ ಇವತ್ತು RTI ಸಿಸ್ಟಮ್ ಬಂದ ಮೇಲೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದ ಮೇಲೆ ಇದನ್ನು ಬಹಳ ಚೆನ್ನಾಗಿ ಇದನ್ನು ರೂಪಿಸ್ತಾ ಬಂದಿದ್ದಾರೆ. ಸಹಕಾರ ಶಿಕ್ಷಣ ಮತ್ತು ತರಬೇತಿ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ತಲುಪಬೇಕು, ಪ್ರತಿಯೊಬ್ಬನಿಗೂ ಸಿಗಬೇಕು. ಅಲ್ಲಿ ಒಬ್ಬ ಎಂಪ್ಲಾಯಿಗೆ ಇವತ್ತು ನೋಡಿ ಜಪಾನ್ ಇಷ್ಟು ಶ್ರೀಮಂತ ಆಗಿದೆ, ಚೈನಾ ನೋಡಿ ಚೈನಾ ಹೇಗೆ ಡೆವಲಪ್ ಆಗ್ತಾ ಇದೆ. ನಾನು ಮೊನ್ನೆ ಒಂದು ಸ್ಟೋರಿ ಕೇಳಿದೆ ಚೈನಾದ್ದು. ನಾವೆಲ್ಲ ಬಹಳ ಪ್ರೀತಿಯಿಂದ ಮಾತನಾಡಿಸ್ತೇವೆ, ಬಹಳ ಗೌರವದಿಂದ ಮಕ್ಕಳನ್ನು ನೋಡ್ತೇವೆ, ಮಕ್ಕಳಿಗೆ ಯಾವುದೇ ನೋವಾಗದಾಗೆ ನಾವು ಬೆಳೆಸ್ತೇವೆ. ಆದರೆ ಚೈನಾದಲ್ಲಿ ಹಾಗೆ ಅಲ್ಲ. ಒಂದು 8 ವರ್ಷದ ಮಗು ಇದ್ರೆ ಆ 8 ವರ್ಷದ ಮಗು ಎಷ್ಟು ಭಾರವನ್ನು ಎತ್ತಬೇಕೋ ಅಷ್ಟೇ ಭಾರವನ್ನು ಎತ್ತಲೇಬೇಕು. ಎತ್ತದೇ ಇದ್ರೆ ಆ ಮಗುವನ್ನ ಅಷ್ಟೇ ತರದಲ್ಲಿ ಕೆಲಸ ಮಾಡಿಸ್ತಾರೆ, ಅಷ್ಟೇ ತರದಲ್ಲಿ ಅದಕ್ಕೆ ಹೊರಿಸ್ತಾರೆ. ಈ ತರದಲ್ಲಿ ನಮ್ಮಲ್ಲಿ ಆದರೆ ಕೂಡ ಸಹಕಾರಿ ವ್ಯವಸ್ಥೆಗಳು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ. ಇಂತಹ ದೃಷ್ಟಿಕೋನದಲ್ಲಿ ನಾವು ಏನಾಗಿದೆ ಅಂತ ಹೇಳಿದ್ರೆ ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅಂತ ಹೇಳಿದ ಹಾಗೆ ಸೊ ಸ್ವಲ್ಪ ಗಟ್ಟಿಯೂ ಆಗಬೇಕಾಗಿದೆ, ಸ್ವಲ್ಪ ಮೃದು ಆಗಬೇಕಾಗಿದೆ. ಪರಸ್ಪರ ಪ್ರೀತಿಯಿಂದ, ಪರಸ್ಪರ ಸಹಕಾರದಿಂದ ಸಹಕಾರ ವ್ಯವಸ್ಥೆಯನ್ನು ಯಾವುದು ಉನ್ನತ ಸ್ಥಿತಿಗೆ ಕೊಂಡೋಗಿ 1947 ಭಾರತದ 100ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಭಾರತ ಒಂದು ಅಭಿವೃದ್ಧಿಯ ರಾಷ್ಟ್ರ ಆಗುವುದರ ಜೊತೆಗೆ ಸಹಕಾರದಿಂದ 30 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವಂಥ ಕೆಲಸ ಆಗಲಿ ಅಂತ ಇಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಸಂಬಂಧ ಚೆನ್ನಾಗಿದ್ರೆ ಸಹಕಾರ, ಸಹಕಾರ ಇದ್ದರೆ ಸಂಪನ್ಮೂಲ ಬಳಕೆಯಾದರೆ ಸೇವೆ. ಒಟ್ಟಿನಲ್ಲಿ ಚೆನ್ನಾಗಿ ಹಣ ಮಾಡಬೇಕಿದ್ರೂ ಸಹಕಾರ ಬೇಕು ಅಂತ ಹೇಳಿಕೊಟ್ಟಂತಹ ಸಂತೋಷ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಶ್ರೀ ಧವಳ ಕಾಲೇಜು ಮೂಡಬಿದ್ರೆ, ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ನೀಡಿರುವ ದಿವಂಗತ ನಿರಂಜನ್ ಭಾವಂತ ಬೆಟ್ಟು ಅವರ ಹೆಸರಲ್ಲೇ ಇವತ್ತಿನ ವೇದಿಕೆ ಕೂಡ ನಿರ್ಮಾಣ ಆಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಪುತ್ರಿಯರು ಪವಿತ್ರ ಮತ್ತು ಚೈತ್ರ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಅವರಿಗೆ ಅಧ್ಯಕ್ಷರಾದಂತಹ ಪ್ರವೀಣ್ ರೈ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು, ಗುರುತಿಸಬೇಕು ಅಂತ ಅವರಿಗೆ ಶಶಿಕುಮಾರ್ ರೈ ಬಾಳ್ಯೋಟು ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇನ್ನು ಈ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿರುವ ಪುಷ್ಯ ಪ್ರಸನ್ನ ಇವರಿಗೂ ಕೂಡ ಅಧ್ಯಕ್ಷರಾದ ಪ್ರವೀಣ್ ರೈ ಅವರೊಂದು ಸ್ಮರಣಿಕೆಯನ್ನು ನೀಡಿ ಗುರುತಿಸಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅತಿಥಿಗಳ ಭಾಷಣ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ 5ನೇ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಇದರ ಆತಿಥ್ಯವನ್ನು ವಹಿಸಿಕೊಂಡಂತಹ ಭಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ಆಶ್ರಯದಲ್ಲಿ ನಡೆಯತಕ್ಕಂತಹ ಸಪ್ತಾಹವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಬಹುಶಃ ಶಾಸಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಸಹಕಾರಿ ವ್ಯವಸ್ಥೆಯ ಬಗ್ಗೆ ನಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು, ಆತ್ಮೀಯರು ಆಗಿರತಕ್ಕಂತಹ ಸಂಘದ ಅಧ್ಯಕ್ಷರಾದ ಪ್ರವೀಣ್ ರೈಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿರತಕ್ಕಂತಹ ನನ್ನ ಆತ್ಮೀಯ ಮಿತ್ರರು, ಪುತ್ತೂರು ಫೂಡದ ಮಾಜಿ ಅಧ್ಯಕ್ಷರು ಆಗಿರತಕ್ಕಂತಹ ಪ್ರಸಾದ್ ಕೌಶಲ್ ಶೆಟ್ರವರೇ, ಹಾಗೆ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಹಾಲು ಉತ್ಪಾದಕರ ನಿರ್ದೇಶಕರಾದ ಅರ್ಕಜೆ ಅವರೇ ಸೇರ್ತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಬೆಳ್ತಂಗಡಿ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳೇ, ಸೇರತಕ್ಕಂತಹ ಸಹಕಾರಿ ಬಂಧುಗಳೇ, ಈ ಸಂಘದ ನಿರ್ದೇಶಕರುಗಳೇ ಹಾಗೂ ನವೋದಯ ಕುಟುಂಬದ ಸದಸ್ಯರೇ,
ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಸಹಕಾರಿ ವ್ಯವಸ್ಥೆ ಪವಿತ್ರವಾದ ವ್ಯವಸ್ಥೆ. ಇಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳು ಪೂರಕವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಒಂದು ರೀತಿಯ ಸಹಾಯಧನವನ್ನ ನೀಡಿದಲ್ಲಿ, ಒಂದು ರೀತಿಯಿಂದ ಸಾಲ ಮನ್ನಾವನ್ನ ಘೋಷಣೆ ಮಾಡಿದಂತಹ ಸಂದರ್ಭ ತಮ್ಮೆಲ್ಲರಿಗೂ ಗೊತ್ತಿರಬಹುದು. 1 ಲಕ್ಷದ ತನಕ ಸಾಲ ಮನ್ನಾ ಮಾಡಿದಂತಹ ಹಣ ಯಾವುದೇ ರೀತಿಯಿಂದ 1 ಪೈಸೆಯೂ ಕಡಿಮೆ ಆಗದೆ ನಮ್ಮ ರೈತರ ಕೈ ಸೇರಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವ್ಯವಸ್ಥೆ. ಹಾಗಿರುವಂತಹ ವ್ಯವಸ್ಥೆಯಲ್ಲಿ ಪವಿತ್ರವಾದ ಕ್ಷೇತ್ರ ಸಹಕಾರಿ ವ್ಯವಸ್ಥೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರು ಈಗ ತಾನೇ ನನಗೆ ವಿಚಾರವನ್ನು ಹೇಳಿದ್ರು. 48 ಕೋಟಿ ರೂಪಾಯಿಗಳ ಬಂಡವಾಳದೊಂದಿಗೆ ಇಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ. ಈ 48 ಕೋಟಿ ರೂಪಾಯಿ ಎಲ್ಲಿಂದ? ಮಂಗಳೂರಿನಿಂದ ತಂದದ್ದಲ್ಲ, ಬೆಂಗಳೂರಿನಿಂದ ತಂದದ್ದಲ್ಲ, ಬಾರಿಯ ಆಸುಪಾಸಿನ ರೈತರ ಹಣ. ಈ ರೈತರ ಹಣವನ್ನ, ಉಳಿಕೆಯಾದ ಹಣವನ್ನ ಇಲ್ಲಿ ಡೆಪಾಸಿಟ್ ಆಗಿ ಇಟ್ಟು ಅದನ್ನ ಸಾಲದ ರೂಪದಲ್ಲಿ ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೇ ಗ್ರಾಮದ ಸದಸ್ಯರಿಗೆ ನೀಡುವಂತಹ ವ್ಯವಸ್ಥೆ, ಕೊಂಡುಕೊಳ್ಳತಕ್ಕಂತಹ ವ್ಯವಸ್ಥೆ, ಉಳ್ಳವನಲ್ಲಿ ಪಡೆದುಕೊಂಡು ಬೇಕಾದವರಿಗೆ ಕೊಡುವಂತಹ ವ್ಯವಸ್ಥೆ. ನಮ್ಮಲ್ಲಿ ಇರತಕ್ಕಂತಹ ಹಣವನ್ನ ನಾವು ನೇರವಾಗಿ ಇನ್ನೊಬ್ಬ ಇಲ್ಲದವನಿಗೆ ಕೊಟ್ಟರೆ ಅದು ನಮಗೆ ಸಿಗುವಂತಹ ವ್ಯವಸ್ಥೆ ಇಲ್ಲ. ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ, ಸಹಕಾರ ಮನೋಭಾವದ ಮೂಲಕ ಅದನ್ನು ಪಡೆದುಕೊಂಡಲ್ಲಿ ಯಾವತ್ತೂ ಆ ಹಣ ಹೋಗುವುದಿಲ್ಲ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರಿಗೆ ನಾವೊಂದು ಸೂಚನೆಯನ್ನ ನೀಡಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮಾರ್ಚ್ 31ಕ್ಕೆ ನಿಮ್ಮ ಡೆಪಾಸಿಟ್ 50 ಕೋಟಿ ಆದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ನಿಮಗೆ 3 ಪೌಂಡ್ ಚಿನ್ನವನ್ನ ಕೊಡುವಂತಹ ವ್ಯವಸ್ಥೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾಡ್ತದೆ ಎನ್ನುವಂಥದ್ದನ್ನ ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಮಾಡಲಿಕ್ಕೆ ಏನು ಕಷ್ಟ ಆಗಲಿಕ್ಕಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಅದೇ ರೀತಿ ಎಲ್ಲ ಸಹಕಾರಿಗಳು ನಾಡ್ದು ಫೆಬ್ರವರಿ 24ನೇ ತಾರೀಕಿನಂದು ಮಂಗಳೂರಿನಲ್ಲಿ ದೊಡ್ಡ ಸಮಾವೇಶವನ್ನು ನಡೆಸಲಿಕ್ಕಿದ್ದೇವೆ. ಸಹಕಾರಿಗಳೆಲ್ಲ ಸೇರಿಕೊಂಡು ನವೋದಯ ಒಕ್ಕೂಟವನ್ನ ರಚಿಸಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ನಡೆಯತಕ್ಕಂತಹ ಈ ಸಹಕಾರಿ ಸಪ್ತಾಹ 1 ವರ್ಷದ ತನಕ ಎಲ್ಲರ ಹರುಷವನ್ನ ತರಲಿ, ಎಲ್ಲರ ಮನೆ ಬಾಗಿಲಲ್ಲಿ ಸಹಕಾರಿ ರಥ ಹಾರಾಡ್ಲಿ ಎನ್ನುವಂತಹ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನ ಕೊನೆಗೊಳಿಸುತ್ತೇನೆ. ಜೈ ಸಹಕಾರ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರಿಗೆ ವಂದಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರಿಗೆ ಅಧ್ಯಕ್ಷರಾದಂಥ ಪ್ರವೀಣ್ ರೈ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್, ಬೆಳ್ತಂಗಡಿ ತಾಲೂಕಿನ ಸಹಕಾರಿ ಯೂನಿಯನ್, ಬಾರಿಯ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಜಂಟಿ ಆಶ್ರಯದಲ್ಲಿ ನಡೆಯುವಂಥ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ 5 ದಿನದ ಕಾರ್ಯಕ್ರಮವನ್ನು ನಾವೆಲ್ಲ ಇಲ್ಲಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ತೆರಳಿದಂಥ ಶಶಿಕುಮಾರ್ ರೈ ಬಾಲ್ಯೋಟೆ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಸಂಘದ ಆತ್ಮೀಯ ಮಿತ್ರರು ಆಗಿರುವಂಥ ಪ್ರವೀಣ್ ರೈ ಅವರೇ, ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿರುವ ಪದ್ಮನಾಭ ಶೆಟ್ಟಿ ಅರ್ಕಜೆ ಅವರೇ, ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿರುವಂಥ ಸಾವಿತ್ರಿ ರೈ ಅವರೇ,
ತಾಲೂಕು ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿದ್ದ ಸತೀಶ್ ಅವರೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಹುಶಃ ನಮ್ಮೆಲ್ಲರ ಕೆಲಸವನ್ನು ಕಡಿಮೆ ಮಾಡಿದಂಥ, ಅತ್ಯುತ್ತಮವಾಗಿ ನಮಗೆಲ್ಲರಿಗೂ ಇವತ್ತಿನ ಈ ಸಹಕಾರಿ ಸಪ್ತಾಹದ ಬಗ್ಗೆ ಅರಿವು ಮೂಡಿಸಿದಂಥ ಶ್ರೀ ಸಂತೋಷ್ ಶೆಟ್ಟಿ ಅವರೇ, ಈ ಸಂಘದ ಕಾರ್ಯನಿರ್ವಹಣೆ ಅಧಿಕಾರಿ ಆಗಂತ ಸತೀಶ್ ಗೌಡ ಅವರೇ, ಈ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿರುವಂಥ SM ರಘು ಅವರೇ, ಹಿರಿಯರು ತಣ್ಣೀರ್ ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಜಯರಾಜ್ ಹೆಗ್ಡೆ ಅವರೇ, ಬಾರಿಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ಉಸ್ಮಾನ್ ಅವರೇ, ಬೆಳ್ತಂಗಡಿ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳೇ, CEOಗಳೇ, ಸಹಕಾರಿ ಬಂಧುಗಳೇ ಹಾಗೂ ಎಲ್ಲ ಮಹಿಳೆಯರೇ, ಇವತ್ತಿನ ಒಂದು ವಿಚಾರಗೋಷ್ಠಿ ಏನಂತ ಹೇಳಿದರೆ ಸಹಕಾರಿ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು. ಒಂದು ಸುಂದರವಾದ ಕಾರ್ಯಕ್ರಮ, ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಣ್ಣೀರು ಪಂಥ ಸಹಕಾರಿ ಸಂಘದಲ್ಲಿ ಒಂದು ನಮ್ಮ ಸಮಾವೇಶವನ್ನು ಅಥವಾ ಜಾಥಾವನ್ನು ಉದ್ಘಾಟನೆ ಮಾಡಿ ಇನ್ನೊಂದು ಸಹಕಾರಿ ಸಂಘದಲ್ಲಿ ಬಂದು ಇಲ್ಲಿ ಸಹಕಾರಿ ಸಪ್ತಾಹವನ್ನು ಆಚರಿಸುವ ನಾನು ಎಲ್ಲೂ ಕಂಡಿಲ್ಲ. ಬಹುಶಃ ನಮ್ಮ ಅಧ್ಯಕ್ಷರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಹಕಾರಿ ಸಂಘಗಳ ನಡುವೆ ಒಂದು ಬಾಂಧವ್ಯ ಅಂತ ಹೇಳುವ ಒಂದು ವ್ಯವಸ್ಥೆಗೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಬಹುಶಃ ಹಲವಾರು ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ನಡೆದಂಥ ಒಂದು ಸಂಗತಿ. ನಾನು ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರ ಸಹಕಾರಿ ಸಂಘದ ಅಧ್ಯಕ್ಷ. 30 ವರ್ಷಗಳ ಮುಂಚೆ ರಬ್ಬರ್ ವ್ಯವಸ್ಥೆ ಬಹಳಷ್ಟು ಸಮಸ್ಯೆ ಬಂದಾಗ ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರ ಸಂಘದಲ್ಲಿ ಅಕೌಂಟ್ ಅಲ್ಲಿ ಸೊನ್ನೆ ಅಮೌಂಟ್, ಬಹಳ ಬೇಸರ ಸಂಗತಿಯ 0 ಅಮೌಂಟ್. ಆದ್ರೂ ಸಹಕಾರಿ ಅವತ್ತು ಹೇಗಿತ್ತು ಅಂತ ಹೇಳಿದ್ರೆ, ಉಪ್ಪಿನಂಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ನಮ್ಮ ಸಹಕಾರಕ್ಕೆ ಬಂದು ಇವತ್ತು ನಾವು ಬಲಿಷ್ಠವಾಗಿ ಬೆಳೆದು ರಬ್ಬರ್ ಬೆಳೆಗಾರ ಸಹಕಾರ ಸಂಘ ಬಲಿಷ್ಠವಾಗಿ ಬೆಳೆದು ಇವತ್ತು ರಬ್ಬರ್ ಬೆಳೆಗಾರರಾಗಿ ಆಶ್ರಯವಾಗಿ ನಿಂತು ಅವತ್ತು ಆ ಸಹಕಾರಿ ಸಂಘ ನಮಗೆ ಸಹಾಯ ಮಾಡಿದ ಕಾರಣ ಅದು ಈ ಸಹಕಾರಿ ಸಂಘ ಒಳ್ಳೆದಾಗಿದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು 7 ದಿವಸಗಳ ಕಾಲ ಈ ಸಹಕಾರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೇವೆ. ಬಹುಶಃ ಮೊದಲನೇ ದಿನ ಶಶಿಕುಮಾರ್ ರೈ ಬಾಲಿವುಡ್ ಅವರ ನೇತೃತ್ವದಲ್ಲಿ ನಾವು ಬೆಟ್ಟಂಪಾಡಿಯಲ್ಲಿ, 2ನೇ ದಿವಸ KMF ನಲ್ಲಿ ನಮ್ಮ ಸುಚೇರ ಶೆಟ್ಟಿ ಅಧ್ಯಕ್ಷರವರ ನೇತೃತ್ವದಲ್ಲಿ ಅರ್ಕಾಜಿ ಅವರು ಬಂದಿದ್ರು. 3ನೇ ದಿವಸ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲ ಮಂಗಳೂರಿಗೆ ಬಂದು ರಾಜ್ಯ ಮಟ್ಟದ ಒಂದು ಸಹಕಾರಿ ಸಮಾವೇಶ, ಸಹಕಾರಿ ಮಂತ್ರಿಗಳು ಇದ್ದು ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಅಭೂತಪೂರ್ವ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಕ್ಕೆ ನಿಮ್ಗೆಲ್ಲರಿಗೆ ಅಭಿನಂದನೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ನಡೆದಂಥ ಪುಣಚದಲ್ಲಿ ನಡೆದಂಥ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆದಂಥ ಕಾರ್ಯಕ್ರಮ. ಇದೇ ರೀತಿ ಸಹಕಾರಿ ಜಾಥಾ, ಸಹಕಾರಿ ಸಂವಾದಗಳು ಅದ್ಭುತವಾದ ನಡೆದಂಥ ಕಾರ್ಯಕ್ರಮ ಇವತ್ತು ಬಾರಿಯದಲ್ಲಿ ನಡೀತಾ ಉಂಟು. ನಾಳೆ ಮಹಿಳೆಯರಿಗೋಸ್ಕರ ರಾಜೀವ್ ರೈ ಮಹಿಳಾ ಸಂಘದ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ. 4ನೇ ದಿವಸ ಸುಳ್ಯದಲ್ಲಿ ಕಳಿಂಜ ಬಾಳಿಲೆ ಅಲ್ಲಿ ನಡೀಲಿಕ್ಕಿದೆ. ಬಹುಶಃ 7 ದಿವಸಗಳ ಕಾಲ ನಾವು ಈ ಸಹಕಾರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಸಹಕಾರಿ ವ್ಯವಸ್ಥೆ ಇನ್ನಷ್ಟು ಬೆಳಗಬೇಕು. ಬಹುಶಃ 100 ವರ್ಷಗಳ ಮುಂಚೆ ಈ ಸಹಕಾರಿ ಸಂಸ್ಥೆಗಳು ಹುಟ್ಟಿದಾಗ ಆವಾಗ ಅವರ ತತ್ವಗಳೇ ಬೇರೆಗಿತ್ತು. ಸಹಕಾರಿ ಸಂಘಗಳು ಹುಟ್ಟಿದಾಗ ರೈತರಿಗೆ ಸಹಾಯ ಮಾಡಬೇಕು ಒಂದೇ ಉದ್ದೇಶದಿಂದ ಅವತ್ತು ಹುಟ್ಟಿದವು. ಇವತ್ತು ಸಹಕಾರಿ ಸಂಘಗಳು ಜಗದ ನಿಯಮದ ಹಾಗೆ ಬದಲಾವಣೆ ಆಗ್ತಾ ಉಂಟು. ಇದು ಇವತ್ತು ಹೈನುಗಾರಿಕೆ ಇರಬಹುದು, ರೈತರಿಗೆ ಇರಬಹುದು, ಅಥವಾ ವಾಣಿಜ್ಯಕ್ಕೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಸಹಕಾರಿ ಸಂಘಗಳು ಇವತ್ತು ಪರಿಸರಿಸಿ ಇವತ್ತು ತನ್ನ ಛಾಪನ್ನು ಮೂಡಿಸಿದೆ. ದಕ್ಷಿಣ ಕನ್ನಡ, ಉಭಯ ಕನ್ನಡ ಜಿಲ್ಲೆಯಲ್ಲಿ ಇವತ್ತು
ಬ್ಯಾಂಕಿಂಗ್ ತವರೂರು ಆದ್ರು. ರಾಷ್ಟ್ರೀಕೃತ ಬ್ಯಾಂಕಿಗೆ ಒಂದು ಪೈಪೋಟಿ ನೀಡುವಂತ ವ್ಯವಸ್ಥೆಗೆ ಅದು ಸೇರಿದ್ರೆ ಅದು ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಿಕೆ ನಾನು ಇಚ್ಛೆ ಪಡುತ್ತಾ, ಬಹುಶಃ ಸತೀಶ್ ಶೆಟ್ಟಿ ಅವರು ನಮ್ಮ ಕಾಸರಗೋಡಿನ ಒಂದು ಮಾರ್ಗದ ಉದಾಹರಣೆ ಕೊಟ್ಟರು. ನಿನ್ನೆ ಸಮಾವೇಶದಲ್ಲಿ ಕ್ಯಾಂಪ್ಕೋದ ಅಧ್ಯಕ್ಷರು ಸತೀಶ್ ಚಂದ್ರ ಒಂದು ಮಾತು ಹೇಳಿದ್ರು. ಅಲ್ಲಿ 6 ಪಥದ ಒಂದು ಏನು ರೋಡ್ ಉಂಟು, ಒಬ್ಬ ನಿವೃತ್ತ IAS ಆಫೀಸರ್ ಸಹಕಾರಿ ಸಂಘವನ್ನು ಕಟ್ಟಿಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿದನ್ನ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಸಚಿವರಾದ ಗಡ್ಕರಿಯವರು ಅವರನ್ನು ಅಭಿನಂದಿಸಿದ್ದಾರೆ. ಬಹುಶಃ ಇದು ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಆಗಬಹುದು. ತಮಿಳುನಾಡಿನಲ್ಲಿ ನಾವು ಇವತ್ತು ಸಹಕಾರಿ ಸಪ್ತಾಹ ಜಾಥಾವನ್ನು ನಾವು 1000 ಜನ ನಡ್ಕೊಂಡು ಬಂದೆವು. ತಮಿಳುನಾಡಿನಲ್ಲಿ ಇದೇ ವ್ಯವಸ್ಥೆಯನ್ನು ಆನೆ ಸಾಕುವವರ ಸಹಕಾರಿ ಸಂಘ 100 ಆನೆಗಳನ್ನು ಮೆರವಣಿಗೆ ಮೂಲಕ ತಂದು ಸಹಕಾರಿ ಸಪ್ತಾಹವನ್ನು ಆಚರಿಸಿದಂತ ಒಂದು ವ್ಯವಸ್ಥೆ. ಇಂಥ ಒಂದು ಅದ್ಭುತ ಕಲ್ಪನೆಗಳು. ಕೇರಳದಲ್ಲಿ ಹಾವುಗಳ ಒಂದು ಏನು ವಿಷವನ್ನು ತೆಗೆದು ಅದನ್ನು ಮೆಡಿಸಿನ್ಗೆ ಉಪಯೋಗಿಸುವಂತ ಒಂದು ವ್ಯವಸ್ಥೆಯಲ್ಲಿ ಸಹಕಾರಿ ಸಂಘ. ಹಾಗಾದರೆ ಸಹಕಾರಿ ಕ್ಷೇತ್ರ ಎಷ್ಟು ಬೆಳೆದಿದೆ ಅಂತ ಹೇಳಿ ನಮಗೆ ಆಲೋಚನೆ ಮಾಡಬಹುದು. ಬಹುಶಃ ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾರತ ಈ ಜಗತ್ತಿನ 1ನೇ ರಾಷ್ಟ್ರವಾಗಿ ಮೂಡಿಬರುವುದಕ್ಕೆ ನಮ್ಮ ಸಹಕಾರಿ ಕ್ಷೇತ್ರ ಅತ್ಯಮೂಲ ಕೊಡಲಿಕ್ಕೆ ಇದೆ ಅಂತ ಹೇಳುವ ಒಂದು ಮಾತನ್ನು ಹೇಳುತ್ತಾ, ಬಹುಶಃ ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರು ಇಲ್ಲಿ ಆಯೋಜಿಸಿದ್ದಾರೆ. ಅವರ ಆಡಳಿತ ಮಂಡಳಿ ಅವರಿಗೆ, ಕಾರ್ಯನಿರ್ವಹಣಾಧಿಕಾರಿ ಪ್ರತಿಯೊಬ್ಬರಿಗೂ, ಮತ್ತು ತಣ್ಣೀರು ಪಂತಿನ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಧ್ಯಕ್ಷರಿಗೆ ಎಲ್ಲರಿಗೂ ಯೂನಿಯನ್ನ ಪರವಾಗಿ ನಿಮ್ಗೆಲ್ಲರಿಗೂ ಹಾರ್ದಿಕವಾದ ಧನ್ಯವಾದ ಹೇಳುತ್ತಾ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ. ಈ ಬಾರಿಯ ಕೃಷಿ ಪತ್ತಿನ ಸಹಕಾರದಿಂದಾಗಿ ನಮ್ಮ ಇಲ್ಲಿಯ ಕೃಷಿಕರಿಗಿರಬಹುದು ಪ್ರತಿಯೊಬ್ಬ ಸದಸ್ಯರಿಗೂ ಒಳ್ಳೆಯದಾಗಲಿ ಅಂತ ಹೇಳುವ ಮಾತನ್ನು ಹೇಳುತ್ತಾ, ನನಗೆ ಅವಕಾಶ ಕೊಟ್ಟದಾಗ ಒಂದು ದಿವಸ 2 ಮಾತನ್ನು ಕೊನೆಗೊಳಿಸಿ. ಜೈ ಸಹಕಾರ. ಕಾರ್ಯಕ್ರಮಕ್ಕೆ ಹಾರೈಸಿದ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಇವರಿಗೆ ವಂದಿಸ್ತಾ, ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಪದ್ಮನಾಭ ಅರ್ಕಜೆ ಇವರು ಹಿತವಾಗಿ ನಮ್ಮನ್ನು ಹಾರೈಸಬೇಕು, ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಪ್ಪತ್ತೈದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹದ ಸಮಾರಂಭದ ಈ ಒಂದು ಸಭೆಯಲ್ಲಿ ನನ್ನ ಆತ್ಮೀಯರು, ಈ ಬಾರಿಯ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಪ್ರವೀಣ್ ರೈ ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರುವಂಥ ಪ್ರಸಾದ್ ಕೌಶಲ್ಯ ಶೆಟ್ಟಿ ಅವರೇ, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ತಾಲೂಕಿನ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ಸತೀಶ್ ರವರೇ, ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿರುವಂಥ ಆತ್ಮೀಯರಾಗಿರುವಂಥ ಸಾವಿತ್ರಿ ರೈ ಅವರೇ, ಈ ಒಂದು ಬಾರಿಯ ಪಂಚಾಯತಿನ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಉಸ್ಮಾನ್ ಪಿ ಕೆ ಅವರೇ, ನಮ್ಮ ಆತ್ಮೀಯ ಮಿತ್ರರು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಜಯರಾಜ್ ಪುತ್ತಿಲ್ರವರೇ, ಸಹಕಾರಿ ಬೆಳೆದು ಬಂದ ರೀತಿ, ಸಹಕಾರದಿಂದ ಏನೆಲ್ಲ ಮಾಡ್ಬೋದು ಅನ್ನುವಂಥ ಒಂದು ಅಭೂತಪೂರ್ವವಾಗಿರುವಂಥ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ನೀಡಿರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀ ಧವಳ ಕಾಲೇಜು ಮೂಡುಬಿದಿರೆ ಸಂತೋಷ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಧರ್ಮಸ್ಥಳ, ಪದ್ಮುಂಜ, ಬೆಳ್ತಂಗಡಿ, ಕಾಶಿಪಟ್ಟಣ, ಪೆರಾಡಿ, ಕಳಿಯ, ಹಾಗೆ ತೆಕ್ಕಾರು, ಹಳದಂಗಡಿ, ತಣ್ಣೀರು ಪಂಥದ ಎಲ್ಲ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಅಧ್ಯಕ್ಷರುಗಳೇ, ವೇದಿಕೆಯಲ್ಲಿರುವಂಥ ಎದುರಿನಲ್ಲಿರುವಂಥ ಸಹಕಾರಿ ಬಂಧುಗಳು, ಬಹುಶಃ ಬಾರ್ಯ ಈ ಪರಿಸರದ ಪುತ್ತಿಲ ಬಾರ್ಯ ಈ ಗ್ರಾಮದ ಹೆಚ್ಚಿನ ಸಹಕಾರಿಗಳು ನನ್ನ ಆತ್ಮೀಯ ಮಿತ್ರರಾಗಿದ್ದು ಆತ್ಮೀಯ ಒಡನಾಡಿಗಳಾಗಿದ್ದಾರೆ. ಅವರೆಲ್ಲ ಹೆಸರುಗಳನ್ನು ಹೇಳಬೇಕಿದ್ರೆ ತುಂಬ ಸಮಯ ಬೇಕಾಗ್ತದೆ.
ಆತ್ಮೀಯ ಮಿತ್ರರೇ, ಸಹಕಾರಿ ಸಪ್ತಾಹ ವರ್ಷಕ್ಕೊಮ್ಮೆ ಆಗ್ತಾ ಇರ್ತದೆ. ನಾವು ಅದರಲ್ಲಿ ಭಾಗವಹಿಸ್ತಾ ಇರ್ತೇವೆ. ಈಗ ನಮ್ಮ ಸಂತೋಷ್ ಶೆಟ್ಟಿ ಅವರು ಒಂದು ವಿಚಾರ ಹೇಳಿದರು, ಹಾಲು ಉತ್ಪಾದಕರ ಬಗ್ಗೆ, ಹಾಲಿನ ಬಗ್ಗೆ, ಹಾಲಿನಿಂದ ಏನು ಆಗ್ತದೆ, ಎಷ್ಟು ಉತ್ಪನ್ನಗಳು ಆಗ್ತದೆ, ಮತ್ತು ಅದರ ಮಾರುಕಟ್ಟೆ ಹೇಗಿದೆ ಅಂತೇಳಿ. ಬಹುಶಃ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉತ್ಪನ್ನ ಹಾಲು, ನಂದಿನಿ ಬ್ರ್ಯಾಂಡ್ ಇರುವಂಥ ಹಾಲು 100ರಲ್ಲಿ 98% ಹಾಲು ನಮ್ಮ ನಂದಿನಿ ಉತ್ಪನ್ನದಿಂದ ಆಗಿರುವಂಥ ಹಾಲನ್ನು ನಮ್ಮ ಗ್ರಾಹಕರು ತೆಗೆದುಕೊಳ್ತಾ ಇದ್ದಾರೆ. ದಿವಸಕ್ಕೆ ಸುಮಾರು 4.5 ಲಕ್ಷದಷ್ಟು ಹಾಲು ನಮ್ಮ ಉಭಯ ಜಿಲ್ಲೆಗಳಲ್ಲಿ ಗ್ರಾಹಕರ ಖರ್ಚಾಗ್ತಾ ಇದೆ. ಸುಮಾರು 1 ಲಕ್ಷ ಲೀಟರ್ನಷ್ಟು ಮೊಸರು ಇಡೀ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಮೊಸರನ್ನು ತಿನ್ನುವಂಥ ಒಂದು ಉಪಯೋಗ ಮಾಡುವಂಥ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಮೊನ್ನೆ ಹಬ್ಬದ ದಿವಸ ಸುಮಾರು 350 ದಿವಸಕ್ಕೆ 6 ದಿವಸ ದೀಪಾವಳಿಯ ಸಂದರ್ಭದಲ್ಲಿ 6 ದಿವಸಕ್ಕೆ 60 ಟನ್ ಸಿಹಿ ಉತ್ಪನ್ನಗಳನ್ನು ನಾವು ಗ್ರಾಹಕರಿಗೆ ವಿತರಿಸಿದ್ದೇವೆ. 6 ದಿವಸ ಸುಮಾರು 350 ಟನ್. ಇದೆಲ್ಲ ನಮ್ಮ ರೈತರು, ನಮ್ಮ ಹೈನುಗಾರರು ಹಾಲನ್ನು ಉತ್ಪಾದನೆ ಮಾಡಿರುವಂಥ ಹಾಲಿನಲ್ಲಿ ನಾವು ಉಪಯೋಗ ಮಾಡಿದ್ದೇವೆ ಅಂತ ಹೇಳಿದರೆ ವ್ಯಾಪ್ತಿ ಸುಮಾರು ವರ್ಷಕ್ಕೆ 1,500 ಕೋಟಿಯಷ್ಟು ನಾವು ವ್ಯವಹಾರಗಳನ್ನು ಮಾಡುತ್ತೇವೆ. ದಾಖಾ ಹಾಲು ಒಕ್ಕೂಟದಿಂದ ಸುಮಾರು ಕಳೆದ ಅವಧಿಯಲ್ಲಿ 8 ಕೋಟಿಯಷ್ಟು ಲಾಭವನ್ನು ಗಳಿಸಿದ್ದೇವೆ, ಡಿವಿಡೆಂಡ್ ಕೊಟ್ಟಿದ್ದೇವೆ. ಒಂದು ಸಹಕಾರಿ ಸಂಸ್ಥೆ ಅದು ಬೆಳೆದ ರೀತಿ, ಅದು ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಅದು ಬೆಳೀತದೆ. ನಾನೊಂದು ಪ್ರತಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಸಹಕಾರಿ ಸಂಸ್ಥೆ ಇರಲಿ, ಯಾವುದೇ ಸಹಕಾರಿ ಸಂಘಗಳಿರಲಿ, ಅದು ಹಾಲು ಉತ್ಪಾದಕರಿರಲಿ, ಅದು CA ಬ್ಯಾಂಕ್ ಇರಲಿ, ಯಾವುದೇ ಇರಲಿ, ಅದರಲ್ಲಿ ಜೋಡೆತ್ತಿನಾಗೆ ಕೆಲಸ ಮಾಡಿದರೆ ಆಡಳಿತ ಮಂಡಳಿ ಮತ್ತು ನೌಕರ ವೃಂದ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡಿದರೆ ಮಾತ್ರ ಆ ಸಹಕಾರಿ ಸಂಘ ಬೆಳೀಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ನನ್ನ ಸ್ವತಃ ಅನುಭವ. ನಾನು ಅದನ್ನು ಹೆಚ್ಚು ಹೇಳಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಆಡಳಿತ ಮಂಡಳಿ ಪೂರ್ತಿಯಾಗಿ ಅದರಲ್ಲಿ ತೊಡಗಿಸಿಕೊಂಡಾಗ ಮತ್ತು ಅದಕ್ಕೆ ಪೂರಕವಾಗಿ ಸಂಘದ CO ಮತ್ತು ಸಿಬ್ಬಂದಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಕೆಲಸ ಮಾಡಿದಾಗ ಮಾತ್ರ ಆ ಸಂಸ್ಥೆಗಳು ಒಳ್ಳೆಯದಾಗ್ತದೆ. ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆ ಇರಲಿ, ಯಾವುದೇ ಇರಲಿ, ಈಗ ರಬ್ಬರ್ ಬೆಳೆಗಾರರ ಸಂಸ್ಥೆ ಇರಲಿ, ಯಾವುದೇ ಇರಲಿ, ಅಂಥ ಒಂದು ಸಹಕಾರ ಮನೋಭಾವ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಗೂ ಬೇಕು, ಹಾಗೆ ಸಿಬ್ಬಂದಿ ವರ್ಗಗಳಿಗೂ ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ನಾನು ಮುಖ್ಯವಾಗಿ ನಮ್ಮ ಈ ವೇದಿಕೆಯ ನಿರಂಜನ ಭಾವಂತ ಬಿಟ್ಟ ಅವರ ವೇದಿಕೆಯಲ್ಲಿ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ, ನಾನು ಮಚ್ಚಿನ CA ಬ್ಯಾಂಕಿನ ಒಂದು ನಿರ್ದೇಶಕನಾಗಿ ಸುಮಾರು 1989ರಲ್ಲಿ ನಮ್ಮ ಆಗಿನ CO ದುಗ್ಗಪ್ಪ ಗೌಡರು ಇಲ್ಲಿ ಉಪಸ್ಥಿತರಿದ್ದಾರೆ. ಆದಂಥ ಸಂದರ್ಭದಲ್ಲಿ ಆಗಿನಿಂದ ನಿರಂಜನ ಭಾವಂತ ಬಿಟ್ಟು ನಮ್ಮ ಸಂಬಂಧಗಳಿವೆ. ವೈಚಾರಿಕವಾಗಿ ನಾವು ಬೇರೆ ಇದ್ದರೂ ಆತ್ಮೀಯವಾಗಿ ವ್ಯಕ್ತಿಗತವಾಗಿ ನಾವು ಒಟ್ಟಿಗೆ ಇರುವಂಥ ಒಂದು ಸಂದರ್ಭ. ಬಹುಶಃ ಹಲವಾರು ಸಂದರ್ಭಗಳಲ್ಲಿ ಸಹಕಾರಿ ಮನೋಭಾವದಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡಿದ್ದೇವೆ. ಕಳೆದ ವರ್ಷ ನಾವು ಉಜಿರೆಯಲ್ಲಿ ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ಒಂದು ಯೋಚನೆ ಮಾಡಿದ್ದೆವು. ಈ ಬೆಳ್ತಂಗಡಿ ತಾಲೂಕಿನಲ್ಲಿ 83 ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದೆ. ಆ 83 ಹಾಲು ಉತ್ಪಾದಕರ ಸಹಕಾರಿ ಸಂಘದವರು ಸೇರಿ ಈ ವರ್ಷ ಸಹಕಾರಿ ಸಪ್ತಾಹವನ್ನು ಮಾಡಬೇಕು, ನಮ್ಮ ನೇತೃತ್ವದ ಹಾಲು ಉತ್ಪಾದಕರ ಒಕ್ಕೂಟದ ನೇತೃತ್ವದಲ್ಲಿ ಸಹಕಾರಿ ಸಪ್ತಾಹ ಮಾಡಬೇಕನ್ನುವಂಥ ಒಂದು ಚಿಂತನೆ ಇತ್ತು. ಬಹುಶಃ ನಮ್ಮನ್ನು ಅವರು ಅಗಲಿ ಹೋಗಿದ್ದಾರೆ, ಅವರು ಬಿಟ್ಟಿದ್ದಾರೆ. ಅವರು ಇರ್ತಿದ್ರೆ ಖಂಡಿತವಾಗಿಯೂ ನಾವು ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ನಾವು ಈ ದಿವಸದ ಸಹಕಾರಿ ಉತ್ಸವವನ್ನು ಆಚರಿಸಲಿಕ್ಕೆ ನಾವು ಆಗ್ತಿದ್ದೆವು. ಏನೋ
ಭಾಗ್ಯ ನಮ್ಮ ಆತ್ಮೀಯ ಮಿತ್ರರಾಗಿರುವಂಥ ಪ್ರವೀಣ್ ರೈ ಅವರಿಗೆ ಅವರ ತಂಡಕ್ಕೆ ಒಂದು ಸಿಕ್ಕಿದೆ. ಈ ಒಂದು ವಿಚಾರಗಳನ್ನು ಹೇಳುತ್ತಾ ಅವರನ್ನು ಯಾಕೆ ನಾನು ನೆನಪಿಸ್ಕೊಳ್ತೇನೆ ಅಂತ ಹೇಳಿದರೆ, ನಾವು ಕೆಲವೊಂದು ವೈಚಾರಿಕವಾಗಿ ಎಷ್ಟು ಮಾತನಾಡಿದರು, ಆತ್ಮೀಯತೆ ಅನ್ನುವಂಥದ್ದು ತುಂಬ ನಮ್ಮಲ್ಲಿ ಇತ್ತು. ನಿರಂಜನ ಭಾವಂತ ಬಿಟ್ಟರವರು ಒಟ್ಟಿಗೆ ಪ್ರತಿ ಸಂದರ್ಭದಲ್ಲೂ, ಒಂದು ಸಂದರ್ಭದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಬೇಕಿದ್ರೆ, ಪನಕಜೆಯಲ್ಲಿ ಆಗಬೇಕಿದ್ರೆ ಅವರ ಪೂರ್ಣ ಸಹಕಾರ ಇತ್ತು. ಅವರಾಗ ಒಕ್ಕೂಟದ ಅಧ್ಯಕ್ಷರಾಗಿದ್ದರು. ಈ ಎಲ್ಲ ನೆನಪುಗಳನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಬಾರಿಯ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿಯವರಿಗೆ, ಸಿಒರವರಿಗೆ ವಂದಿಸ್ತಾ ನನಗೆ ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಒಂದು ದಿವಸ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸುತ್ತಾನೆ. ಜೈ ಭಾರತ್ ಮಾತಾ. ಕಾರ್ಯಕ್ರಮಕ್ಕೆ ಹಾರೈಸಿದ ಶ್ರೀ ಪದ್ಮನಾಭ ಅರ್ಕಜೆ ಇವರಿಗೆ ವಂದಿಸ್ತಾ, ಇದೀಗ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಪುಷ್ಯ ಪ್ರಸನ್ನ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಅಧ್ಯಕ್ಷರಲ್ಲಿ ಕೋರ್ತಾ, ಮುಂದೆ ಶ್ರೀ ಎಸ್.ಎಂ. ರಘು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಪುಷ್ಯ ಪ್ರಸನ್ನ ಇವರಿಗೆ ಇದೀಗ ಅಧ್ಯಕ್ಷರಾದ ಪ್ರವೀಣ್ ರೈ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ ಶ್ರೀ ಎಸ್.ಎಂ. ರಘು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಲೋ. ಕಳೆದ 14ನೇ ತಾರೀಕಿನಿಂದ ಮುಂದಿನ 20ನೇ ತಾರೀಕಿನವರೆಗೆ ದೇಶದಾದ್ಯಂತ, ಕರ್ನಾಟಕ ರಾಜ್ಯದಾದ್ಯಂತ ಹಾಗೂ ಎಲ್ಲ ಜಿಲ್ಲೆಯಾದ್ಯಂತ ಹಾಗೂ ತಾಲೂಕು ಮಟ್ಟದಾದ್ಯಂತ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು 5ನೇ ದಿವಸ. ಹಾಗೆ ಇವತ್ತು ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಬಾರಿಯ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಸಹಕಾರಿಗಳ ಸಹಭಾಗಿತ್ವದಿಂದ ಇವತ್ತು ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೀರಿ. ಈ ಸಹಕಾರಿ ಸಪ್ತಾಹದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲರ ಹೆಸರನ್ನು ಬಿಡಿಸಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸಮಯದ ಅಭಾವ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎರಡೇ ಮಾತಲ್ಲೇ ಮುಗಿಸ್ತೀನಿ. ನಾನು 2002ನೇ ಇಸ್ವಿಲಿ ಪುತ್ತೂರಲ್ಲಿ ಏರ್ ಆಫೀಸಲ್ಲಿ ನಾನು ಗುಮಾಸ್ತನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಂಜಾ CA ಬ್ಯಾಂಕಿನ ಆಗ ಕಾರ್ಯದರ್ಶಿ ಅಂತ ಹೇಳ್ತಿದ್ರು ನಾಗಪ್ಪ ಗೌಡರು. ಬಹುಶಃ ಇವತ್ತು ಈಗ ತಾನೇ ತಿಳಿದೆ, ಈಗ 1-2 ವರ್ಷದಲ್ಲಿ ದೈವಾಧೀನರಾದರು ಅಂತ. ಅವರು ಪರಿವಾರ ಸಮೇತರಾಗಿ ಈ ಗ್ರಾಮಕ್ಕೆ ಬರುವಂಥ ಸಂದರ್ಭದಲ್ಲಿ ಬಂದಿದ್ದರು. ಆಗ ನಾನು ಏರ್ ಆಫೀಸರಿದ್ದೆ. ಆಗ ತೆಕ್ಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಒಂದು ಪಕ್ಕದ ಸೊಸೈಟಿ, ಆ ಸೊಸೈಟಿಯಿಂದ ಈ ಬಾರ್ಯದಲ್ಲಿ ಅದೇ ರೀತಿಯಾದ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು. ಯಾಕೆಂದರೆ ಅವರಲ್ಲಿ ಸೆಕ್ರೆಟರಿ ಆಗಿದ್ದವರು, ಸಾಕಷ್ಟು ಅನುಭವ ಹೊಂದಿರೋರು. ಆಗ ನಾವು ಪುತ್ತೂರಲ್ಲಿರುವಾಗ ಬಂದು ನಾನಾಗ ಕೇಸರ್ಕರಾಗಿದ್ದೆ. ಹೇಳಿದೆ ಒಂದು ಸಹಕಾರ ಸಂಘನ ಅಲ್ಲಿಂದ ನಾವು ವಿಭಜನೆ ಮಾಡ್ಕೊಳ್ಬೇಕು ರಘುವರೇ. ಅವ್ರು ನನ್ನ ತುಂಬ ಹಳೆಯ ಸ್ನೇಹಿತರು. ನಾನು 2092ರಿಂದ ಕೂಡ ಈ ಭಾಗದಲ್ಲಿ ಕೆಲಸ ಮಾಡಿದ ಅನುಭವ. ಹಾಗಾಗಿ ಗ್ರಾಮದವ್ರು ಒಪ್ತಾರ ಗೌಡ್ರೆ ಅಂತ ಹೇಳುವಾಗ ಎಲ್ಲರ ಸಹಕಾರ ಇದೆ, ಖಂಡಿತ ಇದಕ್ಕೆ ನೀವು ಯಾವ ರೀತಿಯಲ್ಲಿ ಸಹಕಾರ ಸಂಘ ಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳೋ ಸಂದರ್ಭದಲ್ಲಿ ಅವತ್ತು ಗ್ರಾಮ ಸಭೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಈ ಗ್ರಾಮಕ್ಕೆ ಅಧಿಕಾರಿಯಾಗಿ ನಿಯೋಜನೆಗೊಂಡು ಬಂದಿದ್ದೆ. ಯಾಕಂದರೆ ಒಂದು ಸಹಕಾರ ಸಂಘ ಸ್ಥಾಪನೆ ಆಗಬೇಕಿದ್ರೆ ಒಂದು ಗ್ರಾಮ ಸಭೆ ಆಗಬೇಕು. ಅದು ನಾಗಪ್ಪ ಗೌಡರ ನೇತೃತ್ವದಲ್ಲಿ ಒಂದು ಗ್ರಾಮ ಸಭೆ ಆಯಿತು, ಸೊಸೈಟಿನೂ ಕೂಡ ಆಯಿತು. ಆ ಸಂದರ್ಭದಲ್ಲಿ ಅವರು ಈ ಬಾರಿಯ ಗ್ರಾಮಕ್ಕೆ ತುಂಬನೇ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಯಾಕಂದರೆ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇದೆ. ಅವರು ನಮ್ಮ DCC ಬ್ಯಾಂಕಿನ ರಾಜೇಂದ್ರ ಕುಮಾರ್ ಸಾಹೇಬರು ಇರ್ಬೋದು, ಅಣ್ಣಯ್ಯ ಶೇರಿಗಾರ್ ಇರ್ಬೋದು, ಮತ್ತು ನಮ್ಮ
ಕೆದಂಬಡಿ ರಾಮರೇಗಳಿರ್ಬೋದು, ನಮ್ಮ ದುಗ್ಗಪ್ಪಗೌಡರು ಇರ್ಬೋದು ಮಚ್ಚಿನ, ಅಂಥ ಸಹಕಾರಿಗಳೊಟ್ಟಿಗೆ ಒಂದು ಸಹಕಾರ ಮನೋಭಾವನೆ ಹೊಂದಿ ಈ ಒಂದು ಸಹಕಾರ ಸಂಘನ 2002ನೇ ಇಸ್ವಿ ಸ್ಥಾಪನೆ ಮಾಡಬೇಕಿದ್ರೆ ಆವಾಗ ವಿಷಯ ನಿರ್ವಾಹಕನಾಗಿ ಕ್ಲರ್ಕಾಗಿ ನಾನಿದ್ದೆ. ತುಂಬ ಸಹಕಾರದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಟ್ಟು ಒಂದು ಸೊಸೈಟಿ ರಿಜಿಸ್ಟರ್ ಆಗಿದೆ. ಇಲ್ಲಿ ಕಾರಣ ನಾಗಪ್ಪಗೌಡರು. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ರಿಜಿಸ್ಟರ್ ಆಗುವಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಕೂಡ ನಾನೇ ಬಂದಿದ್ದೆ, ರಿಟರ್ನಿಂಗ್ ಆಫೀಸರಾಗಿ. ಇವತ್ತಿನ ವಿಷಯನೂ ಕೂಡ ಅದೇ, ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ಅಂತ ಹೇಳಿದ್ರೆ, ತೆಕ್ಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಸರ್ವ ಸದಸ್ಯರು ಈ ಭಾಗಕ್ಕೆ ಒಂದು ಸಹಕಾರ ಸಂಘವನ್ನು ಬಿಟ್ಟುಕೊಟ್ಟಿದ್ದಾರೆ ಅಂತ ಅಂದರೆ ಅದೇ ಸಹಕಾರ ಸಂಘಗಳ ನಡುವೆ ಸಹಕಾರದ ಸಂಬಂಧ. ಹಾಗೆ ಇವತ್ತು ಅದೇ ಬಾರಿಯ ಸೊಸೈಟಿಯಲ್ಲಿ ಈ ಒಂದು ವಿಷಯ ಸೂಚಿ ನಡುವೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೆ ತುಂಬ ಸಂತೋಷವಾದಂಥ ವಿಷಯ ಅಂತ ಹೇಳಿ, ಮತ್ತು ನಮ್ಮ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಆಗ್ಬೋದು, ಕೇಂದ್ರ ಸರ್ಕಾರದ ವತಿಯಿಂದ ಆಗ್ಬೋದು. ಕೇಂದ್ರ ಸರ್ಕಾರದ ವತಿಯಿಂದ 13 ಅಂಶಗಳನ್ನ ಒಂದು ಅಮಿತ್ ಶಾ ಅವರು ನಮ್ಮ ಸಹಕಾರ ಇಲಾಖೆಯ ಸಚಿವರಾದ ನಂತರ 13 ಅಂಶಗಳನ್ನ ಕಳೆದ ವರ್ಷ ಜಾರಿ ಮಾಡಿದ್ದಾರೆ. ಆ 13 ಅಂಶಗಳಲ್ಲಿ ನಮ್ಮ ಈ ಭಾಗದಲ್ಲಿ ಹೆಚ್ಚಿನ ಅಂಶ 7-8 ಅಂಶಗಳು ಈಗಾಗಲೇ ಅವರು ಜಾರಿಗೊಳಿಸಿಗಿಂತ ಮುಂಚೆಲೇ ಆಗಿರುವಂತಕ್ಕಂಥದ್ದು. ಇನ್ನೊಂದು 4-5 ಅಂಶಗಳು ಆಗಬೇಕಾಗಿದೆ. ಯಾವುದು ಅಂತ ಹೇಳಿದ್ರೆ, ಗ್ಯಾಸ್ ವಿತರಣೆ, ಪೆಟ್ರೋಲ್ ಬಂಕು ಮತ್ತು ಕೋಲ್ಡ್ ಸ್ಟೋರೇಜ್ಗಳು, ಹಾಗೆ ಒಂದು 3-4 ಅಂಶಗಳನ್ನ ನಮ್ಮ ಈ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಳವಡಿಸ್ಕೊತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ 13 ಅಂಶಗಳ ಕಾರ್ಯಕ್ರಮನ 100% ಸಾಧನೆ ಮಾಡಿದಾಗ ಆಗ್ತದೆ ಅಂತೇಳಿ ನನ್ನ ಭಾವನೆ. ಹಾಗೆ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಸುಮಾರು ವರ್ಷಗಳಿಂದ 1 ಲಕ್ಷದವರೆಗೆ 0% ಸಾಲ, ಈಗ 3 ಲಕ್ಷದವರೆಗೆ 0% ಸಾಲ ಕೊಡ್ತಾ ಇದ್ದಾರೆ. ಆ 0% ಸಾಲವನ್ನು ಪಡೆದಂಥ ರೈತರು ಇವತ್ತು ಅದನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಭಾವನೆ. ಅದು ಸರ್ಕಾರದ ವತಿಯಿಂದ ಕೊಡುವಂಥ 0% ಬಡ್ಡಿ ಕೂಡ ಅದು ಸರ್ಕಾರದ ಯೋಜನೆ, ಕರ್ನಾಟಕ ಸರ್ಕಾರದ ಯೋಜನೆ. ಮತ್ತೊಂದು, ಆ ವರ್ಗದ ಸಹಕಾರ ಸಂಘ ಈ ವರ್ಗದ ಸಹಕಾರ ಸಂಘ ಅಂತೇನಿಲ್ಲ, ಎಲ್ಲ ವರ್ಗದ ಸಹಕಾರ ಸಂಘಗಳಲ್ಲಿ PSS ಸೇರಿಕೊಂಡಾಗೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸೇರಿಕೊಂಡಾಗೆ ಎಲ್ಲ ವರ್ಗದ ಸಹಕಾರ ಸಂಘಗಳಲ್ಲಿ ಸದಸ್ಯರನ್ನಾಗಿ ನೋಂದಾಯಿಸಲು ನಮ್ಮ ಸರ್ಕಾರದ ವತಿಯಿಂದ ನಾವು ಷೇರುಧನವನ್ನು ಉಚಿತವಾಗಿ ಫ್ರೀಯಾಗಿ ಕೊಡುವಂಥ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಆಗ್ತಾಯಿದೆ. ಅದು ಮೊದಲಿತ್ತು, ಕಾರಣಾಂತರಗಳಿಂದ ನಿಂತೋಗಿತ್ತು. 2015-16ರಿಂದ ಸ್ಟಾರ್ಟ್ ಆಗದಂಥ ಈ ಯೋಜನೆ BPL ಕಾರ್ಡ್ ಹೋಲ್ಡರ್ ಇರ್ಬೋದು, ಮಹಿಳೆಯರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಸಾಮಾನ್ಯ ವರ್ಗ ಇರ್ಬೋದು, ಎಲ್ಲರೂ ಕೂಡ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಸರ್ಕಾರದ ವತಿಯಿಂದ ಷೇರುಧನ ಉಚಿತವಾಗಿ ಸಿಗ್ತದೆ. ಅದು ಕೂಡ ನಮ್ಮ ಸರ್ಕಾರದ ಯೋಜನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ 71ನೇ ಅಖಿಲ ಸಹಕಾರಿ ಮತ್ತು ನಮ್ಮ ಮಚ್ಚಿನದ ದುಗ್ಗಪ್ಪಗೌಡರ ವಿಚಾರದಲ್ಲಿ ನಮ್ಮ ಇವರು ಹೇಳಿದ್ರು, ನಮ್ಮ ಆ ಟೈಮಲ್ಲಿ ನಾನು ಮಚ್ಚಿನದಲ್ಲಿ ರಿಟರ್ನಿಂಗ್ ಆಫೀಸರ್ಗೆ ಎಲೆಕ್ಷನ್ ಆಫೀಸರ್ಗೆ ಬಂದಿದೆ. ಚಿಹ್ನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಚಿಹ್ನೆಯಲ್ಲಿ ನಮ್ಮ ಪದ್ಮರಾಜ ಅರ್ಕಾಜವ್ರು ಬಿಡಲಿಲ್ಲ ಎಲೆಕ್ಷನ್ ಮಾಡಲಿಕ್ಕೆ, ಬಿಡಲಿಲ್ಲ. ನನಗೆ ಚಿಹ್ನೆ ಬದಲಾವಣೆ ಆಗಿದೆ, ಚಿಹ್ನೆ ಸರಿ ಮಾಡಿಕೊಡ್ಬೇಕು ಅಂತ. 9 ಗಂಟೆ ಸ್ಟಾರ್ಟ್ ಆಗಬೇಕು, ಆಗ 10 ಗಂಟೆ ಇದ್ದು, 10 ಗಂಟೆ. ನಾನು ಹೇಳಿದೆ ಪದ್ಮರಾಜ್ ಅವರೇ ಈಗ 10 ಗಂಟೆ ಆಗೋಗಿದೆ, ಚಿಹ್ನೆ ಏನಿಲ್ಲ, ಏಣಿ ಅಷ್ಟೇ, ಏಣಿ. ನಮಗೆ ನೀವು ಪ್ರೂಫಲ್ಲಿ ದೊಡ್ಡದು ಕೊಟ್ಟಿದ್ದೀರಿ, ಬ್ಯಾಲೆಟ್ ಪೇಪರಲ್ಲಿ ಚಿಕ್ಕದುಂಟು ಅಂತ. ಅಷ್ಟೇ ರೀಸನ್, ಹೌದಲ್ವಾ? ನೋಡಿ, ನೆನಪಿಸ್ಕೊಳ್ತಾ ಇದ್ದೀನಿ. ಆಗ ಎಲೆಕ್ಷನ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಕೊನೆಗೆ ಏನು ಮಾಡಿದೆ, ಪುನಃ ನಾನು ಪ್ರೂಫಲ್ಲಿ ಏನು ಚಿಹ್ನೆ ಕೊಟ್ಟಿದ್ನೋ ಪುತ್ತೂರಿಗೆ ನಾವು ಬಂದಂಥ ಕಾರಲ್ಲೇ ಪುನಃ ವಾಪಸ್ ಪುತ್ತೂರಿಗೆ ಹೋಗಿ ಪುತ್ತೂರಿಂದ ಚಿಹ್ನೆ ಮಾಡಿಸ್ಕೊಂಡು ಬಂದು ಎಲೆಕ್ಷನ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 11:15 ಗಂಟೆ. ಆವಾಗ ಇದೇ ಪದ್ಮರಾಜರವರು, ನಿಮ್ಮದು ಟೈಮ್ ಆಯಿತು, ಎಲೆಕ್ಷನ್ ಮಾಡೋಕ್ಕೆ ಬಿಡಲ್ಲ ಅಂತ. 10 ಗಂಟೆ, ನೀವು 11:15 ಹೇಗೆ ಸ್ಟಾರ್ಟ್ ಮಾಡ್ತೀರಿ, ಹೌದಲ್ವಾ? ಕರೆಕ್ಟಾ? ಆಮೇಲೆ ಕೊನೆಗೆ ನಾನು ಕೂಡ ಬುದ್ಧಿವಂತಿಕೆ ಉಪಯೋಗಿಸ್ದೆ. 11:15 ಸ್ಟಾರ್ಟ್ ಮಾಡಿದ್ದೀನಿ, 3 ಗಂಟೆ ಬದಲಿಗೆ 4:15 ಗಂಟೆ ಟೈಮ್ ಕೊಡ್ತೀನಿ, 1:15 ಗಂಟೆ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದೆ. ಆವಾಗ ಒಪ್ಕೊಂಡ್ರು. ಭಾಳ
ಕಷ್ಟ ಕೊಟ್ಟರು ಕೂಡ ಕೊನೆಗೆ ಸುಖಾಂತದಲ್ಲಿ ಚುನಾವಣೆ ನಡೆಸೋಕ್ಕೆ ನಮಗೆ ಸಹಕರಿಸಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನು ಸ್ಮರಿಸುತ್ತಾ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ. ಹಾಗೆ ನಾನು 97ರಿಂದ ನನ್ನ ಅನುಭವ ಇದೆ ಇಲ್ಲಿ. 97ರಿಂದ 2006 ಇದ್ದೆ. ಈಗ ಅವತ್ತು ಗುಮಾಸ್ನಾಗಿದ್ದೆ, ಇವತ್ತು ತಮ್ಮಗಳ ಆಶೀರ್ವಾದ ಅಧಿಕಾರಿಯಾಗಿ ಬಂದಿದ್ದೀನಿ. ಆ ಅನುಭವನ ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಶ್ರೀ SM ರಘು ಇವರ ಹಾರೈಕೆಗೆ ವಂದಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಸತೀಶ್ ಕೆ, ಅಧ್ಯಕ್ಷರು ತಾಲೂಕು ಸಹಕಾರಿ ಯೂನಿಯನ್ ಲಿಮಿಟೆಡ್ ಬೆಳ್ತಂಗಡಿ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹದ ಸಮಾರಂಭದ ನಮ್ಮ ಬಾರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘ ತಣ್ಣೀರು ಪಂಥ ಇದರ ಜಂಟಿಯಲ್ಲಿ ನಡೆಯುವಂಥ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಆತ್ಮೀಯರಾದಂಥ ಬಾರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಪ್ರವೀಣ್ ರೈ ಅವರೇ, ನಮ್ಮ ತಾಲೂಕು ಯೂನಿಯನ್ನ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದಂಥ ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ನಮ್ಮ ಸಹಕಾರಿಯ ಬಗ್ಗೆ ಬಹಳ ವಿಶೇಷವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಂಥ ನಮ್ಮ ಹತ್ತಿರದ ನಮ್ಮ ಮೂಡುಬಿದ್ರಿಯ ಲೆಕ್ಚರರ್ ಆದಂಥ ಸಂತೋಷ್ ಶೆಟ್ಟಿ ಅವರೇ, ನಮ್ಮ ನನ್ನ ಮಿತ್ರರಾದಂಥ ಪದ್ಮನಾಭ ಅರ್ಕಜೆ ಅವರೇ, ಸಾವಿತ್ರಿ ರೈವೆ ಅವರೇ, ನಮ್ಮ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದಂಥ MS ರಘುರವರೇ, ನಮ್ಮ ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಹಿರಿಯರಾದಂಥ ಜಯರಾಜ್ ಹೆಗ್ಡೆ ಅವರೇ, ಬಾರಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯರಾದಂಥ ಉಸ್ಮಾನ್ ರವರೇ, ಈ ಬಾರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರೇ, CO ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ನಮ್ಮ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳೇ, ಇಲ್ಲಿ ಸೇರಿದಂಥ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಾರ್ಯದಲ್ಲಿ ನಮಗೆ 71ನೇ ಸಹಕಾರಿ ಸಪ್ತಾಹವನ್ನು ಬಹಳ ವಿಜೃಂಭಣೆಯಿಂದ ಬೆಳಿಗ್ಗೆ 10 ಗಂಟೆಗೆ ತಣ್ಣೀರು ಪಂಥ ಸಹಕಾರಿ ಸಂಘದಲ್ಲಿ ಉದ್ಘಾಟನೆ ಮಾಡುವ ಮುಖಾಂತರ ಇವತ್ತು ಬಹಳ ವಿಜೃಂಭಣೆಯಾಗಿ ಇಲ್ಲಿ ನಮ್ಮ ಬಾರ್ಯದ ಅಧ್ಯಕ್ಷರು ಬಹಳ ಒಳ್ಳೆಯ ರೀತಿಯಿಂದ ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ನನ್ನ ಬಾರ್ಯ ಸಹಕಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರಿಗೆ, CO ರವರಿಗೆ, ಸಿಬ್ಬಂದಿ ವರ್ಗದವರಿಗೆ ನಮ್ಮ ತಾಲೂಕು ಯೂನಿಯನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಜಯರಾಜ್ ಹೆಗ್ಡೆ, ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ತಣ್ಣೀರು ಪಂಥ, ಇವರು ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಾರ್ಯ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ರೈ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾನೇನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಲೇ ಸಮಯ ಆಯಿತು. ನಾವು ಮಾತಾಡಲಿಕ್ಕೆ ಹೋದರೆ ನಮ್ಮ ಭಾಷಣವನ್ನೇ ಕೇಳಬೇಕಾದಿತ್ತು, ಇನ್ನು ಊಟದ ಹೊತ್ತಾಯಿತು. ಆದ್ದರಿಂದ ನಾನು 1-2 ಮಾತನ್ನು ಮಾತಾಡಿ ಮುಗಿಸ್ತೇನೆ. ಇಂದಿನ ನಾವು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು ಬಾರ್ಯ ಸಹಕಾರಿ ಸಂಘ ಸೇರಿ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಇಲ್ಲಿಗೆ ಬಂದಂಥ ಎಲ್ಲ ಸಹಕಾರಿ ಮಿತ್ರರಿಗೆ, ಸಹಕಾರಿ ಯೂನಿಯನ್ನ ನಿರ್ದೇಶಕರುಗಳು ಹಾಗೂ ಸಹಕಾರಿ ಸಂಘದ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಪ್ರಥಮವಾಗಿ ನಾನು ಸಲ್ಲಿಸಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತ ಹೇಳಿದರೆ, ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಪ್ರವೀಣ್ ರೈ ಅವರು ನಾನು ಬೇಡ ಅಂತೇಳಿ ಹೇಳಿದರು, ನಾನೊಂದು ಅಷ್ಟೊಂದು ಗುರುತಿಸಲಿಕ್ಕೆ ಇರುವ ವ್ಯಕ್ತಿ ಅಲ್ಲ ಅಂತೇಳಿ ಹೇಳಿದರು, ನಿಮ್ಮನ್ನು ಗುರುತಿಸಬೇಕಾಗ್ತದೆ ಅಂತ ಹೇಳಿದರು. ಆದರೆ ನನ್ನನ್ನು ನಿಜವಾಗಿಯೂ ನಾನು ಈ ಕಾರ್ಯಕ್ರಮವನ್ನು ನಾನು ಮತ್ತು ಅವರು ಒಟ್ಟಿಗೆ ಕಾರ್ಯಕ್ರಮ ಮಾಡೋದ್ರಿಂದ ನನ್ನನ್ನು ಗುರುತಿಸೋದು ಸರಿಯಲ್ಲ ಅಂತೇಳಿದ್ರು. ಅವರು ಒಪ್ಪಲಿಲ್ಲ. ಯಾಕಂದರೆ ನೀವು ಹಿರಿಯರು, ಈ ಭಾಗದಲ್ಲಿ ಹಿರಿಯರು ನೀವೇ ಇರೋದು, ಅದನ್ನು ನಮ್ಮನ್ನು ಗುರುತಿಸಬೇಕು ಅಂತ ಹೇಳಿ ಗುರುತಿಸಿದ್ದಾರೆ. ಅವರಿಗೂ ಹಾಗೂ ತಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೂ ಊರಿನವರಿಗೂ ಎಲ್ರಿಗೂ ವಂದಿಸ್ತಾ ನಾನು
ತಮಗೆಲ್ರಿಗೂ ಈ ದಿನ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು 1970ನೇ ಇಸ್ವಿಯಲ್ಲಿ ರಾಜಕೀಯಕ್ಕೆ ಇಳಿದಿದ್ದೇನೆ. ಆಮೇಲೆ ನಾನು 2010ನೇ ಇಸ್ವಿಯಲ್ಲಿ 15ನೇ ಇಸ್ವಿಯಲ್ಲಿ ರಾಜಕೀಯವನ್ನು ಮುಗಿಸಿ ರಾಜಕೀಯ ಬಿಟ್ಟು ನಾನು ಧಾರ್ಮಿಕ ಲೆವೆಲ್ಗೆ ಮಾತ್ರ ಬಂದಿದ್ದೇನೆ. ನನಗೆ ರಾಜಕೀಯ ಲೆವೆಲ್ ಬೇಡ ಅಂತೇಳಿ ಆಗಿದೆ. ಯಾಕಂದರೆ ನಮ್ಮ ಅಂದಿನ ರಾಜಕೀಯಕ್ಕೂ ಇಂದಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದು ರಾಜಕೀಯ ಅಂತೇಳಿದರೆ ಮನೆಯಿಂದ ಹೋಗಿ ರಾಜಕೀಯ ಮಾಡುವವನಿಗೆ ಏನಾದರೂ ಒಂದು ರಾಜಕೀಯ ಮಾಡಬೇಕು ಅಂತೇಳಿದರೆ ಯಾರಿಗಾದರೂ ಒಂದು ಸಹಕಾರ ಮಾಡಬೇಕು ಅಂತೇಳಿದರೆ ಆತ ತನ್ನ ಕೈಯಿಂದ ಖರ್ಚು ಮಾಡಿಕೊಂಡು ಮಾಡ್ತಿದ್ದ. ಆದರೆ ಈಗ ಹಾಗಲ್ಲ. 100ರಲ್ಲಿ 80% ಜನರು ರಾಜಕೀಯಕ್ಕೆ ಇಳಿದು ಅಂತೇಳಿದರೆ ದುಡ್ಡು ಮಾಡಲಿಕ್ಕೆ ಅಥವಾ ರಾಜಕೀಯ ಅದೊಂದು ಲೋಬಿ ಈ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಆದಷ್ಟು ಹಿಂದೆ ಸರಿದಿದ್ದೇವೆ. ಆದರೆ ನಾನು ಈಗಿನ ರಾಜಕೀಯ ವ್ಯಕ್ತಿಗಳಲ್ಲಿ ಒಂದು ವಿಚಾರ ಹೇಳೋದು ಅಂತೇಳಿದರೆ, ಆದಷ್ಟು ನಾವು ಊರಿನ ಜನರಿಗೆ ಸಹಕಾರ ಮಾಡಲಿಕ್ಕೆ ರಾಜಕೀಯ ಮಾಡಬೇಕೇ ಹೊರತು ಈ ಸಹಕಾರಿ ಸಂಘ ಮತ್ತು ಸಹಕಾರಿ ಯೂನಿಯನ್ ಮತ್ತು ಸಹಕಾರಿ ಸಂಘದಲ್ಲಿ ಯಾವ ರೀತಿ ಸಹಕಾರವನ್ನು ಮಾಡ್ತಾ ಇದ್ದೇವೆ ಆ ರೀತಿ ನಾವು ಸಹಕಾರ ಮಾಡಲಿಕ್ಕೆ ಹೊರಡಬೇಕು ಅಂತೇಳಿ ರಾಜಕೀಯದ ವ್ಯಕ್ತಿಗಳಿಗೆ ನಾನು ನನ್ನ ಉಪದೇಶವನ್ನು ಹೇಳ್ತೇನೆ. ಯಾಕಂದರೆ ನಾನು ಹಿರಿಯನು ಅಂತೇಳಿ ಹೇಳಿದ್ರಿಂದ ಮಾತ್ರ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ತಮಗೆಲ್ಲರಿಗೂ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಒಂದು ಹೇಳ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಹಾರೈಸಿದ ಹಿರಿಯರಾದ ಶ್ರೀ ಜಯರಾಜ್ ಹೆಗ್ಡೆ ಇವರಿಗೆ ವಂದಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಉಸ್ಮಾನ್ ಪಿಕೆ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈ ಸಭೆಟ್ಟು ನೆರೆತಿನ ಮಾತ್ರೆಗಳನ್ನ ಧನ್ಯವಾದಗಳು ತುಂಬು ವೇದಿಕೆ ದಕಲಿ ಬುಕ್ಕ ನಿಖಲು ದುಂಬು ಈ 71ನೇ ಸಹಕಾರಿ ಸಂಘ ಸಹಕಾರ ಮಲ್ಪೊಡಂದಾಂಡ ನಿಖಲಿಡ್ದ ಅದು ಮಾತ್ರ ತೀರದುಂಡು ಎಂಕಲಿ ಮುಲ್ಪಡ್ದು ಇತ್ತನಕಲಿಡ್ದು ಏರ್ಲ ಸಾಧ್ಯ ಆತಿ ದಾಂಡಂದು ಬಂಡ ಈ 71ನೇ ಸಪ್ತಾಹ ಮೂಲು ಮಲ್ಪೊಡನು ಬಂಡ ಮೂಲು ಹೆಚ್ಚು ಕಮ್ಮಿ ಎಂಕ್ಲ ಗ್ರಾಮ ಪಂಚಾಯತಿ ಒಂದು 7,000 ಜನ ಉಂಟು ಅಂಚಿನಡಿ ಎಂಕ್ಲಿಗೆ ಕೂಡುದನೇತು 1,000 ಚಿಲ್ಲರೆ ಜನ ಐಕ ಸಲ ಅದು ದುಂಬು ನಿಖಲಿನ ಅಭಿನಂದನೆ ಮಲ್ಪನೆ ಎಂಕ್ಲ ವೇದಿಕೆ ಎಂಕ್ಲ ಇನ್ನಿತ ಸಭೆಟ್ ಅಧ್ಯಕ್ಷರಾಯನ ಪ್ರವೀಣ್ ರೈಕ್ಲೆ ಬುಕ್ಕ ಶಶಿಕುಮಾರ್ ಬಾಂತೊಟ್ಟು ಪ್ರಸಾದ್ ಕೌಶಲ್ ಶೆಟ್ಟಿ ಸಂತೋಷ್ ಶೆಟ್ಟಿ ಇವರಿಗೆ ಮತ್ತು ನಮ್ಮ ಸುರುಚಿತ ಶೆಟ್ಟಿ ಕುಶಲ ಗೌಡ ಪದ್ಮರಾಜ ಅರ್ಕಾಜೆ ಶ್ರೀಮತಿ ಸಾವಿತ್ರಿ ರಮೇಶ್ ಎಚ್ ಎಲ್ಲರಿಗೂ ನನ್ನ ವೇದಿಕೆಯಲ್ಲಿರುವಲ್ಲೆಲ್ಲರಿಗೂ ನನ್ನ ಧನ್ಯವಾದಗಳು. ಎಂಕ್ಲು ಈ ಸಪ್ತಾಹ ಕಾರ್ಯಕ್ರಮ ಎಂಕ್ಲು ಮಲ್ಪೊಡದಾಂಡ ಮುಕ್ಲು ಸುಮಾರು ದಿನೊಟ್ಟು ಭಂಗ ಬತ್ತೀರು ಒಂದೇ ದಿನ ಟತ್ತು ಎಂಕ್ಲು ಗಿರತನ ಮೂಲ ಎಡ್ಡೆ ಸಭೆ ಕೂಡು ಎಡ್ಡೆ ನೆಟ್ಟು ಮಾಡ್ಬೋಡು ಎಂಕ್ಲನ್ನ ಬೌಂಡ್ರಿ ಸಮೇತ ಕೊಡ್ತಾ ಪಂಚಾಯತಿದ ಮೂಲೊಂಜಿ 5,000 ಜನ ಕೂಡೋಡು ನಮ್ಮ ಈ ಸಹಕಾರಿ ಸಪ್ತಾಹ ಪಂಡದು ಎಂಕ್ಲು ಎಡ್ಡೆ ರೀತಿ ಕಷ್ಟ ಬತ್ತೀರು ಮಾತಾ ನಮ್ಮ ಡೈರೆಕ್ಟರ್ನಕ್ಲ ಅಧ್ಯಕ್ಷರನಕ್ಲ ನೆತ್ತ ಮಾತಿರಲ್ಲ ಏತು ಬೋರ್ಡು ಆತು ಎನೌನ್ಸ್ಲ ಮಲ್ತೀರು ಆಂಡಲ್ಲ ನಮ್ಮ ಜನ ಕಡಿಮೆ ಆಯ್ನ ಆತು ನೆಟ್ಟು ಜಾಸ್ತಿ ಇಪ್ಪನ ಪೊಂಜೋನಕ್ಲು ಆಂಜೋನಕ್ಲು ಬರೀ ಕಮ್ಮಿ ಬುಕ್ ಎಂಕ್ ಜಯರಾಜರು ಒಂಜಿ ಪಾತ್ರೆ ಪಂಡೇವು ಅವು ನೂದೆಟ್ಟು ನೂದು ಸತ್ಯ ಅವು ರಾಜಕೀಯ ಪಂಡ್ಪುಣವು ಇತ್ತದ ದಾಣೆ ಆತನು ಪಂಡ ಯಾನ್ಲ ಅಧ್ಯಕ್ಷನೇ ಆಂಡಲ ಇತ್ತದ ರಾಜಕೀಯ ದಾನೆ ಪಂಡ ದುಡ್ಡುದ ಮಿತ್ತು ರಾಜಕೀಯ ಮಲ್ಪಣಕ್ಕೆ ಇತ್ತೆಲ್ಲ ಬಿಡೋವು ಅವು ನಮ್ಮ ಜನಕ್ಕೂ ತುಂಬ ಒಂದು ಮಲ್ಪೋಡು ಇಲ್ಲಡೆ ಪೋನಾಗ ಹೆಂಗೆ ಈತು ಓಟುಂಡು ಏತು ದುಡ್ಡು ಅವ್ರು ಪರಂದು ಕೇಳು ಅವು ಇಪ್ಪರ ಬಲ್ಲಿ ಎಂಕಲ ಓಟುಂಡು ಎಂಕಲ್ ಧೈರ್ಯವಾದ ಎಂಕಲ್ ಏರೆ ಕೊರ್ಪಂದು ಒಂಜಿ ಮುಕ್ಕಲು ಪತ್ರಕರ್ತೆ ಬತ್ತನೆಲ್ಲ ಪಂಡ್ರ ಬಲ್ಲಿ ನಿಕ್ಕಲ ಹಕ್ಕು ನಿಕ್ಕಲ ಅವು ಚಲಾಯಿಸವು ನೆಣ್ಣು ಎಂಕಲ್ ಒಂದು ಮಲ್ಪೋಡು ಅವು ಜಯರಾಜರ ಪಣ್ಣೆಕ್ಕೆ ಮಾತ್ರ ಪಂಡ್ಪಣ ಇಜ್ಜಿನ ಸಹಕಾರ ಸಂಘಟ ಏನು ಪಂಡ್ರ ರೈಟೇ ಇಜ್ಜಿ ನೆಣ್ಣು ಎಂಕಲ ಸಹಕಾರಿ ಸಂಘ ಬಲವಂತಾದ ಮಲ್ಪೋಡು ಪಂಡ ನಿಕ್ಕಲು ದುಂಬು ಬರೋಡು ಸಹಕಾರಿ ಸಂಘಕ್ಕೆ ನಿಕ್ಕಲು ದುಂಬು ಬತ್ತರ್ನ ಮಾತ್ರ ಸಹಕಾರಿ ಸಂಘ ದುಂಬು ಎಡ್ಡೆ ಮಲ್ಪರ ಹಾಕೊಂಡು ಒಂದು ಎಂಕಲು ಜನಕ್ಕಲು ದುಂಬು ಬತ್ತಿಜಿಂದ ಈ ಡೈರೆಕ್ಟರ್ ನಕ್ಲು ಅಧ್ಯಕ್ಷರ ನಕ್ಲು ಅಕ್ಕಲು ಪಣ್ಣೆಕ್ಕನೆ ಆವಡ್ದಾಂಡ ಅಂಚೆನೆ ಆಪುಣ ಅವು ಪಂಚಾಯತಿ ಇಡ್ಲ ಅಂಚೆನೆ ಸಹಕಾರಿ ಸಂಘಟ್ಲ ಅಂಚೆನೆ ನಮ್ಮ ಐನು ಮಲ್ಪರ ಏರ್ಲ ಅವಕಾಶ ಮಲ್ತು ಕೊರ್ರ ಬಲ್ಲಿ ನಿಕ್ಕಲು ಬತ್ತದು ಅವು ಗ್ರಾಮ ಸಭೆ ಕಾವಡು ಎಂಕಲ ಮಹಾಸಭೆ ಕಾವಡು ಬತ್ತದು ನಿಕ್ಕಲ್ನ ಪ್ರಶ್ನೆ ನಿಕ್ಕಲು ಕೇಳೋಡು
ಕೇಂದ್ರ ಮಾತ್ರ ಆ ನೆಕ್ಕಲ ಒಂಜಿ ಅಧಿಕಾರ ಒಂಜಿ ಜವಾಬ್ದಾರಿ ಉಂಟುಂಡು. ಆ ಜವಾಬ್ದಾರಿನ ನಿಖಿಲು ಹೊರತಂದು ಕೊರಡು ಬಂಡದು ನಿಖಿಲಡೆ ಯಾನು ಕೇನೋಣ್ಣ ಈತ ಇಂಕ ಅವಕಾಶ ಮತ್ತು ಕೋರ್ನಾಕಲೆ ಧನ್ಯವಾದಗಳು. ವಂದನೆಗಳು ಶ್ರೀ ಉಸ್ಮಾನ್ ಪಿ ಕೆ ಇವರಿಗೆ. ಕಾರ್ಯಕ್ರಮದ ಪೊಂಜನಗ್ಲೆನ್ನುವೆರ್ ದಾನಿ ಈ ಪೊಂಜು ಮನಿ ಪಂದೆ ಕುಲೊಂದುಂಡು ಯಾನೊಂಜಿ ಭಾಷಣ ಮಲ್ಪುಜಿ ಒಂಜಿ ಸಹಕಾರ ಗೀತೆ ಪಂಪನೆಗು ದುಂಬು ಎನ್ನನ್ನು ಪೂರ ನಿಕ್ಲೆ ಸನ್ಮಾನ ಮಲ್ತೀರು. ನಮ್ಮ ಈ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ರೈ ಬಕ್ಕ ಆಡಳಿತ ಮಂಡಳಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಲ ಪರವಾದ ಜಿಲ್ಲಾ ಸಹಕಾರಿ ಯೂನಿಯನ್ ಪರವಾದ ಹಾರ್ದಿಕವಾದ ವಂದನೆಗಳನ್ನು ನಾನು ಸಲ್ಲಿಸುತ್ತಾ ಸಹಕಾರ ಗೀತೆ ಒಂಜಿ ಲೈನ್ ಪಂಪೆ. ಶರಣು 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 ಶರಣೆನ್ನಿರೋ ನೀವು ಸಹಕಾರ ದೈವಕ್ಕೆ ಶರಣೆನ್ನಿರೋ ಸಹಕಾರ ಪದ್ಧತಿಯು ಸುಖ ಶಾಂತಿಯ ಜಾಡು ಇಲ್ಲಿಲ್ಲ ಹಾರಾಟ ಹೋರಾಟ ನೋಡು ಶ್ರಮಕ್ಕೆ ಸರಿಪಾಲಿಲ್ಲಿ ಸಲ್ಲುವುದು ಅಣ್ಣಯ್ಯ ಶರಣೋ 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 ಶರಣೆನ್ನಿರೋ ನೀವು ಸಹಕಾರ ದೈವಕ್ಕೆ ಶರಣೆನ್ನಿರೋ ಸಂಘ ಶಕ್ತಿಯೇ ಶಕ್ತಿ ಸರ್ವೇಶ್ವರನ ಶಕ್ತಿ ಸಹಕಾರದಲ್ಲಿ ದುಂಡಿಯೇ ದೊರಕುವುದು ಮುಕ್ತಿ ಸಹಕಾರದಲ್ಲಿ ದುಡಿಯೇ ದೊರಕುವುದು ಮುಕ್ತಿ ಸಪ್ತವರ್ಣದ ಧ್ವಜವ ಗಗನದಲ್ಲಿ ಹರಸೋಣ ಸಹಕಾರ ತತ್ವವ ಜಗದಲ್ಲಿ ಸಾರೋಣ ಸಹಕಾರ ತತ್ವವನ್ನು ಜಗದಲ್ಲಿ ಸಾರೋಣ ಶರಣೋ 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 ಶರಣೆನ್ನಿರೋ ನೀವು ಸಹಕಾರ ದೈವಕ್ಕೆ ಶರಣೆನ್ನಿರೋ ವಂದನೆಗಳು ಶ್ರೀಮತಿ ಸಾವಿತ್ರಿ ರೈ ಅವರಿಗೆ. ಕಾರ್ಯಕ್ರಮದ ಅಂತಿಮ ಹಂತ ಅಧ್ಯಕ್ಷರ ಭಾಷಣ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರ ಸಪ್ತಾಹದ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಬಂಧುಗಳೇ, ಸಮಯದ ಅಭಾವದಿಂದ ಅಧ್ಯಕ್ಷೀಯ ಭಾಷಣವನ್ನು ಆದಷ್ಟು ಚುಟುಕಾಗಿ ಮುಗಿಸ್ತಾ ಇದ್ದೇನೆ. ನಂತರ ಭೋಜನದ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನ ಸ್ವೀಕರಿಸಿ ಹೋಗಬೇಕು. ಹೆಚ್ಚಿನ ಜನರಿಗೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕೆ ಅನಿವಾರ್ಯ ಕಾರ್ಯದಿಂದ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಸಹಕಾರ ಸಪ್ತಾಹದ ಈ ಪರಿಪೂರ್ಣತೆಗೆ ಅಧ್ಯಕ್ಷರ ಮಾತೊಂದು ನಮ್ಮೊಂದು ಸಹಕಾರ ಭಾರತಿ ಹಾಗೂ ಎಲ್ಲ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರ ಪರವಾಗಿ ವೇದಿಕೆಯಲ್ಲಿ ಎಲ್ಲ ತಾಲೂಕಿನ 23 ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರುಗಳಿದ್ದಾರೆ, ಹಾಗೆ ಗಣ್ಯಾತಿಥಿಗಳಿದ್ದಾರೆ, ಪತ್ರಕರ್ತ ಮಿತ್ರರಿದ್ದಾರೆ. ಎಲ್ಲರಿಗೆ ನಾನೊಂದು ಈ ಸಹಕಾರ ಸಪ್ತಾಹದ ಒಂದು ಬೇಡಿಕೆ ನೀಡುವುದು ಅಂತ ಹೇಳಿದರೆ, ಕಳೆದ 5 ವರ್ಷದಿಂದ ನಮಗೆ ಒಂದು ಸರ್ಕಾರದ ಕಡೆಯಿಂದ ಆಸೆಯನ್ನು ಹುಟ್ಟಿಸ್ತಾ ಇದ್ದಾರೆ. 0% ಬಡ್ಡಿ ದರದಲ್ಲಿ 5 ಲಕ್ಷವನ್ನು ಕೊಡಲಿಕ್ಕೆ ಸಹಕಾರಿ ಸಂಘಗಳಿಗೆ ನಾವು ಆದೇಶ ಮಾಡಿದ್ದೇವೆ. ಅದೇ ರೀತಿ 15 ಲಕ್ಷಕ್ಕೆ 3% ಬಡ್ಡಿ ದರದಲ್ಲಿ ಕೃಷಿ ಸಾಲವನ್ನು ನೀಡಲಿಕ್ಕಿದ್ದೇವೆ ಅಂತ. ಆದರೆ ಇಷ್ಟರವರೆಗೆ ಸರ್ಕಾರ ಅದರ ನಮಗೆ ಈ ಪ್ಯಾಕ್ಸ್ಗಳಿಗೆ ಸಹಕಾರಿ ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಅದರ ಆರ್ಥಿಕ ನೆರವನ್ನು ನೀಡಲಿಲ್ಲ.
ದಯವಿಟ್ಟು ಈ ಸಭೆಯ ಮುಖಾಂತರ, ಈ ಸಪ್ತಾಹದ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಸರ್ಕಾರವನ್ನು ಈ ಮೂಲಕ. ದಯವಿಟ್ಟು ಆದಷ್ಟು ಶೀಘ್ರವಾಗಿ ನಮ್ಮ ಕೃಷಿಕರ ಬೇಡಿಕೆ ಏನಿದೆ, ಹೆಚ್ಚಿನ ಜನರು 15 ದಿವಸಕ್ಕೆ ಬಂದೊಮ್ಮೆ ಬಂದು ನಮ್ಮ ಪ್ರಾಥಮಿಕ ಸಹಕಾರಿ ಸಂಘವನ್ನು ಬೇಡಿಕೆ ಇಡ್ತಾ ಇದ್ದಾರೆ. ಅವು 5 ಲಕ್ಷದ ಬತ್ತನ್ನ ಎಂಕ್ಲಿಗ ಆ ಬೇಲೆ ಉಂಡು, ಇಂಕಲ ಮದಿಮೆ ಪಾರ ಉಂಡು, ಮದಿಮೆ ಮಗಲ್ನ ಮದಿಮೆ ಉಂಡು, ಇಲ್ಲದ ರಿಪೇರಿ ಉಂಡು. ಅವು 15 ಲಕ್ಷದ ಬತ್ತನ್ನ ಒಂಜಿ ಹೆಚ್ಚುವರಿ ಬತ್ತದುಂಡ ಯಾನೊಂಜಿ 2 ಪೆತ್ತ ಜಾಸ್ತಿ ಇದೆ ತೊಂದ್ರೆ ಆ ಮುಖಾಂತರ ಅಂಚಾದ ಎನ್ನ ಒಂಚೂರು ಅಭಿವೃದ್ಧಿ ಹೈನುಗಾರಿಕೆ ಐಪಡು ಬುಕ್ಕೊಂಜಿ ಇಪ್ಪಡ ಇನ್ನು ಮಲ್ತುದ್ವೆ ಪನ್ಪುಂಚಿನ ಮಸ್ತ್ ಬೇಡಿಕೆ ರೈತರದ್ದು ಬರ್ಪುಂಡು. ಈ ಸಹಕಾರ ಸಪ್ತಾಹದ ಎಂಕಲು ಮಲ್ಪಡ ಈ ಪನ್ನಗ DCC ಬ್ಯಾಂಕ್ ದಕ್ಕಲು ಎಂಕ್ಲಿಗೆ ಪ್ರಸಾದ್ ಕೌಶಲ್ ಶೆಟ್ರಿ ಯೂನಿಯನ್ದಾರ್ ಅಂಚೆನೆ ನಮ್ಮನ ಸೂಪರ್ವೈಸರ್ ಸಿರಾಜರ್ ಪನ್ನಗ ಎಂಕ್ಲಿಗೆ ಕೊಂಚ ಅಪಗ ಈ ವೇದಿಕೆದ ಮುಖಾಂತರ ನಮಗೆ ರೈತರನ್ನ ಬೇಡಿಕೆಯನ್ನು ಪಣೋಲಿ ಪನ್ಪಡ ದೃಷ್ಟಿಡಿ ಯಾನೆ ಈ ಕಾರ್ಯಕ್ರಮ ಬಾರಿ ಆಯೋಜಿಸ್ಯಾರ. ಬಾರಿ ಆವು ಪಂಡೆ ಅಂಚೆನೆ ಮಾತೆರ್ನ ಸಹಕಾರಿ ಸಂಘದ ನಮ್ಮನ ನಿರ್ದೇಶಕರನ್ನಕ್ಕೆ ಸಪೋರ್ಟ್ ಕೊಡಿ ದನಿ ಕುಡಿಸಾಯರು ಮಲ್ಪುಗ ನಮ್ಮ ಎಡ್ಡೆ ಕಾರ್ಯಕ್ರಮ ಸಹಕಾರ ಸಪ್ತಾಹ ಈ 7 ಬಣ್ಣದ ಫ್ಲಾಗ್ನ ನಮ್ಮ ತೂಪುನ್ನೆ ಈ ಬಾರಿಯ ಅಂಚೆನೆ ಈ ಪರಿಸರದ ಬಾರಿ ಅಪರೂಪ ಸಹಕಾರ ಚಳವಳಿದ ಫ್ಲಾಗ್ 7 ಬಣ್ಣದ ಪ್ರಥಮಾದ ನಮ್ಮ ಬಾರಿಯ ಗ್ರಾಮಡ್ ವಿರಾಜಿಸ ಒಂದುಂಡು ಐಕ್ ಸಹಕಾರ ಕೊಡ್ತಾರೆ ಸಹಕಾರಿ ಯೂನಿಯನ್ದ ಪ್ರಸಾದ್ ಕೌಶಲ್ ಶೆಟ್ಟಿ ಅಂಚೆನೆ ಸತೀಶ್ ಮೇರೆ ನಮ್ಮನ ತಾಲೂಕು ಯೂನಿಯನ್ದರ್ ಇನ್ನಿತ ಇದೇ ಪೊರ್ಲ ಕಂಠದ ಕಾರ್ಯಕ್ರಮಡ್ ನಮ್ಮನ ಉದ್ದೇಶಿಸಿದ ಪಾತೆರ್ದೇರು ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಸಂತೋಷ್ ಶೆಟ್ಟಿ ಅರೆನ ಪಾತೆರೆ ಕೇನ್ನಗ ನನಾತ್ ಸಹಕಾರಿಲೆಗೆ ಮಸ್ತ್ ಉತ್ಸುಕತೆ ಇರ್ತೀರಿ. ನಮ್ಮನ ಪಂಚಾಯತ್ ಅಧ್ಯಕ್ಷ ನಾನು ತಿರ್ತಬೋದು ಕೇನ್ಬೆ ಮೂಲಕುಳ್ಳೊಂಡ ಸರಿ ಗೊತ್ತಾಪಜಿ ಕೊಂಡೋಗ್ತೀರಿ ಪಂಡ ಸಂಪನ್ಮೂಲ ವ್ಯಕ್ತಿನಕಲ್ನ ಪಾತೆರೆ ಕೇಂದ್ರ ಮಾತ್ರ ಈ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಸಂಪನ್ನಾಯರ ಸಾಧ್ಯತೆ ಉಂಟು. ಅಂಚನೆ ಮಾತ ಸಹಕಾರಿ ಸಂಘದ ಅಧ್ಯಕ್ಷರನ್ನ ಹೆಚ್ಚಿನ ನಮ್ಮನ ಈ ಭಾರ್ಯ ಸೇವಾ ಸಹಕಾರಿ ಬ್ಯಾಂಕ್ದ ಪೂರ್ವಾಧ್ಯಕ್ಷರಲ್ಲಂದು ಮಾನ್ಯ ಶ್ರೀಯುತ ಜಯರಾಜ್ ಹೆಗಡೆ, ಹಿರಿಯ ಸಹಕಾರಿಲಂದು ಆರೆ ಪನ್ಪೇರಿ ರಾಜಕೀಯ ಮಲ್ಪೊಂಡ ದುಡ್ಡು ಮಲ್ಪೊಡ್ಸಿನ ಹಣ ಇತ್ತದ ಜನಗಳಿಗೆ ಮಾತೆರೆಗಳು ಗೊತ್ತುಂಟು. ದುಡ್ಡು ಮಲ್ತರೆ ಮಾತ್ರ ರಾಜ್ಯಕ್ಕೆ ಮೀಂದರ ಸಾಧ್ಯ ಅಂಚದಿ ಪುನಗ ರಡ್ಡು ನೆಟ್ಲ ಓಡೋಡ್ಲ ಕಾರ್ತಿ ಹಿಡಿದು ಪೋಪಣಂಚಿನ ಅನಿವಾರ್ಯತೆ ರಾಜಕೀಯ ಮನ್ಪುಣಾಗಲ ಬರ್ತದೆ. ಅಂಚದಿ ಪುನಗ ಆರ್ನ ಒಂಜಿ ಎಂಚಿನ ಒಂಜಿ ಆಶೀರ್ವಚನ ಉಂಡ ಆಶೀರ್ವಾದ ಉಂಡ ಇಲ್ಲ ಮತ್ತೊಂದು ಈ ಸಹಕಾರ ತತ್ವನ ಮುನ್ನಡೆಸೋರ ನಮ್ಮನ ಭಾರ್ಯ ಸೇವಾ ಸಹಕಾರಿ ಬ್ಯಾಂಕ್ದ ಮಾತ ನಿರ್ದೇಶಕರು, ಮುಖ್ಯ ಕಾರ್ಯಾಧಿಕಾರಿ ಅಂಚೆನೆ ಸಿಬ್ಬಂದಿ ವರ್ಗದಕ್ಕಲು ಅಂಚೆನೆ ಮಾತ ಕೃಷಿಕ ಬಂಧುಲ್ಲ ರೆಡಿ ಉಳ್ಳೇರು ನಿಖಲ ಮಾತನ ಸಹಕಾರ ನನ್ನವರ ಮೌರಕವಾದ ವಂದನೆಯನ್ನು ಸಲ್ಲಿಸ ಒಂದು ಮಾತ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಅಂಚೆನೆ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಪತ್ರಿಕಾ ಮಾಧ್ಯಮಗಳು ಬಿತ್ತರಿಸೋದು ನಂಗೆ ಸಹಕರಿಸಿದ ನಕಲಿಗಳ ವಂದನೆ ಸಲ್ಲಿಸೋದು ಅಧ್ಯಕ್ಷನ ಪಾತ್ರ ವಂದನೆಗಳು ಅಧ್ಯಕ್ಷರಿಗೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಸ್ಮರಣಿಕೆಯ ವಿತರಣೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರಿಗೆ ಜೊತೆಗೆ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಕೂಡ ಅಧ್ಯಕ್ಷರಾದ ಪ್ರವೀಣ್ ರೈ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಸುಂದರ ಹೆಗ್ಡೆ ವೇಣೂರು, ಕುಶಾಲಪ್ಪ ಗೌಡ, ಪ್ರೀತಮ್ ಡಿ, ರಕ್ಷಿತ್ ಪಿ, ಹರೀಶ್ ಸಾಲಿಯಾನ್, ಅಜಿತ್ ಕುಮಾರ್ ಅರಿಗ, ಸತೀಶ್ ಕಾಶ್ಪಟ್ನ, ನಾರಾಯಣ ರಾವ್ ಎಂ, ವಸಂತ ಮಜಲು, ರಮೇಶ್ ರಾವ್, ರಾಘವೇಂದ್ರ ನಾಯಕ್ ಹತ್ಯಡ್ಕ, ಜನಾರ್ದನ ಗೌಡ ಮುಂಡಾಜೆ, ಶ್ರೀ ಎನ್ ಸುಧಾಕರ ಭಂಡಾರಿ, ನವೀನ್ ಕೆ ಸಾಮನಿ, ಸುಲ್ಕೆರಿ ಮಗುರು, ಜಗದೀಶ್ ತಣ್ಣೀರು ಪಂತ, ಶ್ರೀಮತಿ ಪ್ರೇಮಾ ಆನಂದ ಉಜಿರೆ, ನವೀನ್ ಕುಮಾರ್ ಕೊಯ್ಯೂರು, ರಾಕೇಶ್ ಹೆಗ್ಡೆ ಅಳದಂಗಡಿ, ಪದ್ಮನಾಭ ಸಾಲಿಯನ್ ಮಚ್ಚಿನ, ಅರವಿಂದ ಜೈನ್ ಮಡಂತ್ಯಾರು, ಅಬ್ದುಲ್ ರಜಾಕ್ ತೆಕ್ಕಾರು, ಅಂತೋನಿ ಫೆರ್ನಾಂಡಿಸ್ ಪಡಂಗಡಿ, ಶ್ರೀ ಪದ್ಮಗೌಡ ಎಚ್ ಬೆಳಾಲು ಇವರಿಗೆಲ್ಲರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಅಧ್ಯಕ್ಷರಿಗೆ ವಿನಂತಿಸ್ತಾ ಇದ್ದೇವೆ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರ ಸಪ್ತಾಹ ಸಮಾರಂಭ ಹಾಗೂ ವಿಚಾರಗೋಷ್ಠಿಯ ಅಂತಿಮ ಹಂತದಲ್ಲಿದ್ದೇವೆ. ಎಲ್ಲ ಸೊಸೈಟಿಯ ಕಾರ್ಯನಿರ್ವಹಣಾಧಿಕಾರಿಯವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆಯಬೇಕು. ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆಯುವುದು. 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಸಮಾರಂಭದ ಅಂತಿಮ ಹಂತ. ಇದೀಗ ಸ್ಮರಣಿಕೆಯನ್ನು ವಿತರಿಸ್ತಾ ಇದ್ದಾರೆ ಅಧ್ಯಕ್ಷರು ಪ್ರವೀಣ್ ರೈ ಅವರು.
ಈ ಕಾರ್ಯಕ್ರಮದ ಇದೀಗ ಅಂತಿಮ ಹಂತದಲ್ಲಿದ್ದೇವೆ. ಧನ್ಯವಾದ. ಕಾರ್ಯಕ್ರಮ ಶ್ರೀ ಜನಾರ್ದನ ಗೌಡ ಪರಂದ ಇವರು ನಿರ್ದೇಶಕರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ತಣ್ಣೀರು ಪಂತ ಇವರು ಧನ್ಯವಾದವನ್ನು ಅರ್ಪಿಸುವುದರ ಮೂಲಕ ಈ ಸ್ಮರಣಿಕೆ ವಿತರಣೆ ಆದಮೇಲೆ ಧನ್ಯವಾದವನ್ನು ಅರ್ಪಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮಂಗಳೂರು, ಬೆಳ್ತಂಗಡಿ ತಾಲೂಕು ಸಹಕಾರಿ ಯೂನಿಯನ್ ಬೆಳ್ತಂಗಡಿ ಹಾಗೂ ಬಾರ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 71ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2024 ತಾಲೂಕು ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಈಗಾಗಲೇ ನಮ್ಮ ದಿವಂಗತ ಸಹಕಾರಿ ರತ್ನ ನಿರಂಜನ್ ಭವಂತಬೆಟ್ಟಿ ಇವರ ವೇದಿಕೆಯಲ್ಲಿ ಈಗಾಗಲೇ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ರೈ ಇವರಿಗೆ ನಮ್ಮ ಸೇರಿದ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಪೂಂಜಾ ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮೆರವಣಿಗೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟಿ ಇವರು ನೆರವೇರಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಸಂತೋಷ್ ಶೆಟ್ಟಿ, ಶ್ರೀ ಧವಲ ಕಾಲೇಜು ಮೂಡುಬಿದ್ರೆ ಇದರ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದಂತಹ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಾಜೆ ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರು, ಬೆಳ್ತಂಗಡಿ ತಾಲೂಕು ಮಹಿಳಾ ವಿವಿಧ ದೇಶ ಸಹಕಾರಿ ಸಂಘಗಳ ಅಧ್ಯಕ್ಷರೂ ಆದಂಥ ಶ್ರೀಮತಿ ಸಾವಿತ್ರಿ ರೈ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸುಮಧುರವಾದ ಗೀತೆಯನ್ನು ಹಾಡುವುದರೊಂದಿಗೆ ನಮಗೆ ಮನರಂಜನೆಯನ್ನು ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರಿ ಸಂಘಗಳ ನಿಬಂಧಕರಾದಂಥ ಶ್ರೀ ರಮೇಶ್ ಎಚ್ ಎನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಇವರು SM ರಘುರ್ ಅವರು ಬಂದು ನಮಗೆ ಬಹಳ ಒಳ್ಳೆಯವಾದ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕು ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಕೆ ಅವರು ಬಂದು ನಮಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ನಮ್ಮ ಬಾರ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಉಸ್ಮಾನ್ ಪಿ ಕೆ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಬಂದು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ವಲಯದ ಮೇಲ್ವಿಚಾರಕರಾದ ಶ್ರೀ ಸಿರಾಜುದ್ದೀನ್ ಮತ್ತು ಶ್ರೀ ಸುದರ್ಶನ್ ಇವರಿಗೂ ಬಾರ್ಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬಾರ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಹಕಾರಿ ಬಂಧುಗಳಿಗೂ ಈ ಕಾರ್ಯಕ್ರಮದ ಅಂಗವಾಗಿ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಸಹಕಾರಿ ಯೂನಿಯನ್ ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಪಸಂದೋಡಿ ದುಗ್ಗಪ್ಪಗೌಡರು ಇದ್ದರು. ಅವರಿಗೂ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನವೋದಯ ಸಂಘಗಳ ಮೇಲ್ವಿಚಾರಕರು ಮತ್ತು ಪ್ರೇರಕರು ಹಾಗೂ ನವೋದಯ ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸಹಕರಿಸಿದಂಥ ಎಲ್ಲ ಸಹಕಾರಿ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ವಿಶೇಷವಾದ ಶುಭ ಸುದ್ದಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ
ಸಹಕಾರಿ ಯೂನಿಯನ್ನಿಂದ 25,000 ರೂಪಾಯಿಯ ಒಂದು ಚೆಕ್ ವಿತರಣೆ ನಮ್ಮ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇದೀಗ ಎಲ್ಲ ಬಂದಿರುವ ಸಹಕಾರಿಗಳು ದಯವಿಟ್ಟು ಊಟ ಮಾಡಿಕೊಂಡು ವಿಶೇಷವಾದ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಗಣೇಶ್ ಪಿಲಿಕಲ್ ಇವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಇವರಿಗೂ ಕೂಡ ಒಂದು ಗೌರವ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಹೇ तव शुभाशिष माहे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे जय सहकार.